ನಮಸ್ತೆ ವೀಕ್ಷಕರೇ, ಮಹಾಮಳೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೇಯ ಶೆಟ್ಟಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಂತೂ ಹೇಳೋಕೆ ಸಾಧ್ಯ ಆಗ್ತಿಲ್ಲ. ಕಳೆದ ಕೆಲ ದಿನಗಳಿಂದ ಅಂದ್ರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಭೀಕರವಾದಂತಹ ಪರಿಸ್ಥಿತಿ ಏರ್ಪಾಡಾಗ್ತಾ ಇದೆ. ಎಲ್ಲ ಕೂಡ ಮಳೆಯಿಂದಾಗಿ ರಸ್ತೆ ಮುಳುಗ್ತಾ ಇದೆ, ಸೇತುವೆ ಮುಳುಗಡೆ ಆಗ್ತಾ ಇದೆ, ಎಲ್ಲ ಕಡೆ ಕೂಡ ಪರಿಸ್ಥಿತಿ ವಿಕೋಪಕ್ಕೆ ತೆರಳ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ ಕಳೆದ 2019ರಲ್ಲಿ ಒಂದು ಪ್ರವಾಹ ಏನ್ ಉಂಟಾಗಿತ್ತು, ಅದೇ ರೀತಿಯ ಪ್ರವಾಹ ಈ ವರ್ಷ ಕೂಡ ಬರುತ್ತೋ ಅನ್ನುವಂತಹ ಆತಂಕದಲ್ಲಿ ಇಲ್ಲಿನ ನಿವಾಸಿಗಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕ್ಕೋಸ್ಕರ ನಮ್ಮ ಈ ಸ್ಟುಡಿಯೋದಲ್ಲಿ ಸುದ್ದಿ ನ್ಯೂಸ್ ನ ಮುಖ್ಯಸ್ಥರಾಗಿರುವಂತಹ ದಾಮೋದರ ದೊಂಡೋಲೆ ಕೂಡ ಇದ್ದಾರೆ. ಇವರು ಈ ವರ್ಷದಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಅನಾಹುತ ಆಗಿದೆ, ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ್ಯಾವ ಕಡೆ ಏನೇನು ಪರಿಸ್ಥಿತಿ ಎದುರಾಗಿದೆ, ಇಲ್ಲಿನ ಗ್ರಾಮಸ್ಥರಿಗಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗುವಂತಹ ಉದ್ಯೋಗಿಗಳಿಗಾಗಿರ್ಬೋದು ಯಾವ ರೀತಿಯಾಗಿ ಸಮಸ್ಯೆ ಎದುರಾಗಿದೆ ಎಲ್ಲರ ಬಗ್ಗೆ ಮಾತಾಡ್ತಾರೆ. ದಾಮೋದರ ದೊಂಡೋಲೆ ಅವರೇ, ನಾವು ನೋಡ್ತಾ ಇರ್ಬೋದು ಕಳೆದ ಕೆಲ ದಿನಗಳಿಂದ ವಿಪರೀತ ಅಂತ ಹೇಳಿದ್ರೆ ನಾವು ನಾಳೆ ಏನಾಗುತ್ತೆ ಅನ್ನುವಂತಹ ಭಯದಲ್ಲಿ ನಾವು ಇವತ್ತು ಮಲಗುವಂತ ಪರಿಸ್ಥಿತಿ ಏರ್ಪಾಡಾಗಿದೆ. ನೀವ್ ನೋಡ್ತಿರುವ ಹಂಗೇನೆ ಯಾವ ರೀತಿಯಾಗಿ ಪರಿಸ್ಥಿತಿ ನಮ್ಮ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ್ಯಾವ ಕಡೆ ಏನೇನಾಗಿದೆ ಅಂತ ಈಗಾಗ್ಲೇ ನಾವು ನಿನ್ನೆಯಿಂದ ನಾವು ಎಲ್ಲ ಕಡೆನೂ ಓಡಾಡ್ತಾ ಇದೀವಿ. ಒಂದು ರೆಡ್ ಅಲರ್ಟ್ ಘೋಷಣೆ ಆದ ನಂತರ ಒಂದಷ್ಟು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿದ್ದೇವೆ. ಮುಖ್ಯವಾಗಿ ನಾವು ಕಾನ್ಸಂಟ್ರೇಷನ್ ಅನ್ನ ಮಾಡ್ತಾ ಇರುವಂತದ್ದು ದಿಡುಪೆ, ಕೊಲ್ಲಿ, ಕಡಿರುದ್ಯಾವರ, ಹೇಡ್ಯ ಈ ಪ್ರದೇಶಗಳಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ಕಳೆದ 2019 ಪ್ರವಾಹ ಬಂತು, ಅಲ್ಲೊಂದು ರೀತಿಯಲ್ಲಿ ತೊಂದರೆಗಳಾಯ್ತು, ಎಲ್ಲವೂ ಆಗಿತ್ತು ಅಲ್ಲಿ. ಆ ಪ್ರದೇಶಗಳಲ್ಲಿ ಈಗಲೂ ಕೂಡ ಭೀತಿ ಇದೆ. ನಿನ್ನೆ ನಾವು ಒಂದು ವರದಿಯನ್ನ ಮಾಡಿದ್ವಿ, ಆ ವರದಿಯನ್ನ ಕೂಡ ನಾವೀಗ ಪ್ಲೇ ಮಾಡೋಣ. ಅದರ ಜೊತೆಗೆ ಪುತ್ರಬೈಲ್ ಇರ್ಬೋದು, ಇಲ್ಲಿ ಗುರಿಂಗಾನ ಇರ್ಬೋದು, ಶಿಶಿಲಾ ಇರ್ಬೋದು, ಶಿಬಾಜೆ ಇರ್ಬೋದು, ಆ ಜೊತೆಗೆ ಅಜಿಲಮಗುರು ಮಸೀದಿ ಅಲ್ಲಿಯೂ ಕೂಡ, ಮತ್ತೊಂದು ಕಡೆ ಉಪ್ಪಿನಂಗಡಿಯಲ್ಲಿ ಈಗ ನಮಗೆ ಏನಾಗಿದೆ ಅಂದ್ರೆ ಉಪ್ಪಿನಂಗಡಿಯಲ್ಲಿ ಒಂದು ಏನಾದ್ರೂ ಸಂಗಮ ಆಗತ್ತಾ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಧರ್ಮಸ್ಥಳದ ಸ್ನಾನಘಟ್ಟ, ನೇತ್ರಾವತಿ ಇಲ್ಲಿಯೂ ಕೂಡ ನೀರಿನ ಪ್ರವಾಹ ಹೆಚ್ಚಾಗ್ತಾ ಇದೆ. ವಜ್ರಡ್ಕ ದೇವಸ್ಥಾನದಿರ್ಬೋದು, ಎಲ್ಲವನ್ನು ಕೂಡ ನಾವು ತೋರಿಸ್ತಾ ಹೋಗೋಣ. ಇವತ್ತು ನೀವೊಂದು ಇಂಟ್ರಡಕ್ಷನ್ ಕೊಟ್ರಿ, ಹೇಗಿದೆ ಇಡೀ ದಕ್ಷಿಣ ಕನ್ನಡದಲ್ಲಿ ಅನ್ನುವಂಥದ್ದು. ನಿಜಕ್ಕೂ ಬಹಳಷ್ಟು ಮಳೆ ಬರ್ತಾ ಇದೆ. ನೀವು ಈಗ ಮಕ್ಕಳಿಗೆ ಇವತ್ತು ರಜೆ ಇದೆಯಾ ಅಂತ ಕೇಳೋ ಪರಿಸ್ಥಿತಿ. ಯಾಕೆಂತಂದ್ರೆ ಪ್ರತಿದಿನ ನಾವು ರಜೆ, ಒಂದು ವಾರ ಆಯ್ತು ಈಗ ನಿರಂತರವಾಗಿ ರಜೆ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನೊಂದು ಸಮಸ್ಯೆಯೂ ಕೂಡ ನಮಗೆ ಇವತ್ತು ತುಂಬಾ ಕರೆ ಬಂದಿದೆ ಶ್ರೇಯ. ಏನು ಅಂತಂದ್ರೆ ಡಿಗ್ರಿ ಮಕ್ಕಳು ಏನ್ ಮಾಡಿದ್ದಾರೆ, ಯಾವ ತಪ್ಪು ಡಿಗ್ರಿ ಮಕ್ಕಳದ್ದು, ಯಾಕೆ ಡಿಗ್ರಿ ಮಕ್ಕಳಿಗೆ ರಜೆ ಕೊಡೋದಿಲ್ಲ? ಮುಖ್ಯವಾಗಿ ಡಿಗ್ರಿ ಕಾಲೇಜುಗಳು ಅಲ್ಲಲ್ಲಿ ಇರುವಂತದ್ದು, ಎಲ್ಲಾ ಕಡೆನೂ ಇಲ್ಲ, ಅಲ್ಲಲ್ಲಿ ಇರುವಂತದ್ದು, ಎಲ್ಲಾ ಕಡೆನೂ ಇರುವುದಿಲ್ಲ. ಹಾಗಾದ್ರೆ ಡಿಗ್ರಿ ಕಾಲೇಜು ದೂರದಿಂದ ಬರಬೇಕು. ಈಗ ಎಕ್ಸಾಂಪಲ್ಗೆ ಶಿಶಿಲದಿಂದ ಮೇಲಂತ ಬೆಟ್ಟುವಿನ ಕಾಲೇಜಿಗೆ ಬರೋರು ಇದ್ದಾರೆ, ಶಿಶಿಲದಿಂದ SJM ನ ಕಾಲೇಜಿಗೆ ಬರೋರು ಇದ್ದಾರೆ. ಹಾಗಾದ್ರೆ ಡಿಗ್ರಿ ಮಕ್ಕಳಿಗೆ ಅಲ್ಲಿಂದ ಅವ್ರು ಬರ್ಬೇಕು, ಅವ್ರದ್ದು ಬಸ್ ಸಮಸ್ಯೆ, ಇದೆಲ್ಲ ಸಮಸ್ಯೆಗಳ ನಡುವೆ ಈ ಮಳೆ ನಡುವೆ ರಸ್ತೆ ಗುಂಡಿ ಹೇಳೋಕೆ ಸಾಧ್ಯ ಆಗ್ತದೆ, ಆ ರೀತಿಯಾಗಿ ಪರಿಸ್ಥಿತಿ ಅದೆಲ್ಲ ಅಂತ ಸ್ಟೋರಿಗಳಿದಾವೆ. ಅವರೆಲ್ಲರೂ ಅಷ್ಟು ನೋವಿನಲ್ಲಿದ್ದಾರೆ. ಅವುಗಳ ಬಗ್ಗೆಯೂ ಕೂಡ ಮಾತಾಡೋಣ. ಈಗ ನಾವು ನಿನ್ನೆದು ಸ್ಟೋರಿ ನೋಡೋಣ. ಖಂಡಿತ ಜನಗಳಿಗೆ ನೋಡ್ಬೇಕಾಗಿದೆ ಯಾವ ರೀತಿಯಾಗಿ ನಿನ್ನೆಯ ಪರಿಸ್ಥಿತಿ ಇತ್ತು ಅಂತ. ನಿನ್ನೆ ಪುತ್ರಬೈಲು ಮತ್ತು ಸುತ್ತಮುತ್ತ ಇದ್ದಂತ ಒಂದು ಪರಿಸ್ಥಿತಿ ಮತ್ತು ದಿಡುಪೆಯಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿತ್ತು. ಈ ಬಗ್ಗೆ ದಿಡುಪೆಯಲ್ಲಿ ಮಾಜಿ ಉಪಾಧ್ಯಕ್ಷ ಮಲವಂತಿಕೆ ಗ್ರಾಮ ಪಂಚಾಯತ್ ಇದು ದಿನೇಶ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಏನೇನು ಆಗಿದೆ ನಿನ್ನೆ ಸ್ವಲ್ಪ ನೋಡ್ಕೊಂಡ್ ಬರೋಣ. ಯಾಸಬೈಲ್ನ ಸೇತುವೆಯನ್ನ ತೋರಿಸ್ತಿದೀವಿ, ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು. ಉತ್ತರಬೈಲಿನ ಸೋಮಾವತಿ ನದಿ ತನ್ನ ರೌದ್ರ ನರ್ತನವನ್ನ ತೋರಿಸ್ತಾ ಇರುವಂತದ್ದು. ದೊಡ್ಡ ಮರ ಒಂದು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಇಲ್ಲಿ ಬಂದು ನಿಲ್ಲುವಂತ ಸಾಧ್ಯತೆ ಇದು. ಪಂಚಾಯತ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಪಟ ತೆಗಿತಾರೆ, ಹೋಗ್ತಾರೆ. ಎಲ್ಲ ರಾಷ್ಟ್ರ ಇಷ್ಟು ತನಕ ಮಾಡಿದ್ದು 30 ವರ್ಷದಿಂದ ನೋಡ್ತಿದ್ದೇವೆ. ಇಲ್ಲಿ ಯಾರು ಕಾಮಗಾರಿ ಸಾಗ್ಲಿಲ್ಲ, ಎಂತೆಲ್ಲ ಇಲ್ಲಿ ಇದೆ. ಬಂದು ನಮ್ಗೆ ಕುತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತದೆ. ರಾತ್ರಿ ಇವತ್ತು ನಾವು ಮಲಗಲಿಕ್ಕಿಲ್ಲ, ಬೆಳಿಗ್ಗೆ ತನಕ ಕಾದು ಕೂತ್ಕೊಳ್ಬೇಕು. ಹೇಗೆ ಕೂತ್ಕೊಳ್ಳುವುದು? ಸಣ್ಣ ಮಕ್ಕಳಿದ್ದಾರೆ ನಮ್ಮ. ವರ್ಷ ಪ್ರತಿ ಮಳೆ ಬರುವಾಗ, ನೀರು ಬರುವಾಗ ಒಮ್ಮೆ ನೋಡ್ತಾರೆ, ಹೋಗ್ತಾರೆ, ಮತ್ತು ಇಲ್ಲೇ ಇಲ್ಲ ಅವರು, ಇಲ್ಲಿ ಸುದ್ದಿಗೆ ಬರುವುದಿಲ್ಲ ಅವರು. ಎಷ್ಟು ವರ್ಷದಿಂದ ಬೇಡಿಕೆ ವಸಂತ ಬಂಗೇರಿ ಇರುವಾಗಲೂ ಕೊಟ್ಟಿದ್ದೇವೆ ನಾವು. ಆಮೇಲೆ ನಮ್ಮ ಹರೀಶ್ ಪೂಂಜ ಬಂದ ಮೇಲೆ ಎಲ್ಲರೂ ಜನಗಳೆಲ್ಲ ಸೇರಿ, ನಾನು ಮೆಂಬರ್ ಆದ ಮೇಲೆ ನಾನು ತಗೊಂಡೋಗಿ ಕೊಟ್ಟಿದ್ದೇನೆ ಅರ್ಜಿ. ಯಾರು ಸ್ಪಂದಿಸುವುದೇ ಇಲ್ಲ. ಅವರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಮಾಡುವಂತ ಕೆಲಸವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಹೇಗೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇದು ಇಲ್ಲಿಯ ನೈಜ ಸ್ಥಿತಿ. ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಪ್ರತಿ ಒಂದು ಸೇತುವೆಗಳಲ್ಲೂ ಕೂಡ, ನದಿಯಲ್ಲಿ, ತೊರೆಗಳಲ್ಲಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ದಿಡುಪೆಯ ಸುತ್ತಮುತ್ತ ಈಗಾಗಲೇ 2019
ಕಹಿ ನೆನಪು ಮರುಕಳಿಸ್ತು ಅನ್ನುವಂಥ ಆತಂಕವೂ ಕೂಡ ಇದೆ. ಅಲ್ಲೊಂದು 2-3 ಮನೆಗಳಿಗೆ ಹಾನಿಯಾಗಿವೆ ಅನ್ನುವಂಥದ್ದನ್ನ ಕೂಡ ನಾವು ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ಈ ಬಗ್ಗೆ ದಿಡುಪೆ ಅವರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅದಕ್ಕಿಂತ ಮೊದಲು ನಾವೀಗ ಇರುವಂತಹದ್ದು ಸೋಮಾವತಿ ನದಿಯ ಪುತ್ರಬೈಲಿನಲ್ಲಿರುವಂತಹ ಸೋಮಾವತಿ ನದಿಯ ಸೇತುವೆಯಲ್ಲಿ. ಈಗ ನಾವು ಇಲ್ಲಿ ಬಂದಾಗ ಈ ಸಂಪೂರ್ಣ ಈ ಮರ ಕಾಣ್ತಾ ಇತ್ತು, ಈ ಮರದ ಮೇಲ್ಗಡೆ ನೀರಿರ್ಲಿಲ್ಲ. ಈಗ ಏಕಾಏಕಿ ನೀರು ಬಂದಿರುವಂತದ್ದು ಮಾತ್ರ ಅಲ್ಲ, ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇರುವಂತ ದೃಶ್ಯವನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇದೆ, ಡೇಂಜರಸ್ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ನೋಡಿ, ಏಕಾಏಕಿ ನೀರಿನ ಮಟ್ಟ ಏರ್ತಾ ಇದೆ, ಏಕಾಏಕಿ ನೀರಿನ ಮಟ್ಟ ಏರ್ತಾ ಇದೆ. ಇದು ಸೋಮಾವತಿ ನದಿಯ ನೀರಿನ ವೇಗ ಅಥವಾ ನೀರಿನ ರಭಸ ಯಾವ ರೀತಿಯಾಗಿದೆ ಅನ್ನೋದು ನಿಮಗೆ ತೋರಿಸ್ತದೆ. ಈ ಕಡೆಯಿಂದ ನೋಡಿದಾಗ ಅದರ ರುದ್ರ ನರ್ತನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಯಾವ ರೀತಿಯಾಗಿ ಸೋಮಾವತಿ ನದಿ ಪುತ್ರಬೈಲಿನ ಸೇತುವೆಯಲ್ಲಿ ಹರಿದಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ನಿಮಗೀಗ ತೋರಿಸ್ತೀವಿ. ಬಹಳ ವಿಶೇಷವಾಗಿ ಪುತ್ರಬೈಲಿನ ಈ ಸೇತುವೆಯಲ್ಲಿ ನಾವಿದ್ದೀವಿ, ಇಲ್ಲಿಯ ಸ್ಥಳೀಯರಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ನೋಡಿ, ನೋಡ್ತಾ ಇದ್ದ ಹಾಗೆ ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇದೆ. ನೋಡ್ತಾ ಇದ್ದೀರಿ ನೀವು, ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇದೆ. ಆತಂಕದಲ್ಲಿದ್ದಾರೆ ಜನ. ಯಾಕೆಂತಂದ್ರೆ ಏಕಾಏಕಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂತಹದ್ದು ಎಲ್ಲೆಡೆಯೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ. ಇದು ಇಲ್ಲಿಯ ವಿಚಾರ. ಆದ್ರೆ ದಿಡುಪೆಯಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ದಿಡುಪೆಯ ದೃಶ್ಯಾವಳಿಗಳು ಬಂದಿವೆ. ದಿಡುಪೆಯಲ್ಲಿ ಏನೇನಾಯ್ತು, ಯಾವ್ಯಾವ ಮನೆಗಳಿಗೆ ಹಾನಿ ಆಯ್ತು ಅನ್ನೋದ್ರ ಬಗ್ಗೆ ದಿಡುಪೆಯವರು ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಕೇಳಿ ದಿಡುಪೆಯ ದಿನೇಶ್ ಅವರು, ಈಗಾಗಲೇ 3 ಮನೆಗಳಿಗೆ ಭೇಟಿ ಕೊಟ್ಟಂತ ದಿನೇಶ್ ಅವರು ಈ ಬಗ್ಗೆ ನಮ್ಮ ಹತ್ರ ಮಾತನಾಡಿದ್ದಾರೆ. ಅವ್ರು ಏನ್ ಮಾತನಾಡಿದ್ದಾರೆ ನೋಡಿ. ಮಳೆಯಿಂದಾಗಿ ಬಹಳಷ್ಟು ಸಮಸ್ಯೆಗಳಾಗಿವೆ ಅನ್ನೋದು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ದಿಡುಪೆಯ ದಿನೇಶ್ ಅವರಿದ್ದಾರೆ. ಮೀಸೆ ದಿನೇಶ್ ಅಂತಾನೆ ಖ್ಯಾತಿ ಪಡೆದಿರುವಂತ ದಿನೇಶ್ ಅವರಿಗೆ ನಮ್ಮ ಜೊತೆಗಿದ್ದಾರೆ. ದಿನೇಶ್, ಏನೇನಾಗಿದೆ ದಿಡುಪೆಯಲ್ಲಿ? ಉಡುಪಿಯಲ್ಲಿ ನಿರಂತರವಾಗಿ 1 ತಿಂಗಳಿಂದ ಮಳೆ ಸುರಿಸ್ತಾನೆ ಇದೆ. ಅದರೊಟ್ಟಿಗೆ ಮೊನ್ನೆ ಒಂದು 10 ದಿವಸದಿಂದ ವಿಪರೀತ ಮಳೆ ಬರ್ತಾ ಇದೆ. ಇದು 2019 ಮರು ನೆನಪು ಮಾಡ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ನಾವು ಪಂಚಾಯತ್ ಅಧ್ಯಕ್ಷರು ಮತ್ತೆ PD ಅವರು ನಾವು ಇವತ್ತು ಸಾಮಾನ್ಯ ಸಭೆ ಇತ್ತು. ಒಂದು 3-4 ಕಡೆ ನಮಗೆ ಗುಡ್ಡ ಕುಸಿತ ಮತ್ತೆ ಮನೆಗೆ ಹಾನಿಯಾಗಿದ್ದಂತ ವಿಷಯಗಳು ಬಂದಿದೆ. 2-3 ಕಡೆ ನಾವು ಈಗಾಗಲೇ ಹೋಗಿ ಅಲ್ಲಿಯ ಅವರಿಗೆ ಭರವಸೆಯನ್ನು ಎಲ್ಲ ಬಂದಿದ್ದೇವೆ. ಅಷ್ಟು ಅವರು ಮಳೆ ಬರುವಾಗ ಅವರಿಗೆ ಬೇರೆ ಮನೆಗೆ ಶಿಫ್ಟ್ ಮಾಡುವಂತ ವ್ಯವಸ್ಥೆಯನ್ನು ಅವರಿಗೆ ಮನವರಿಕೆ ಮಾಡಿಕೊಂಡು ಬಂದಿದ್ದೇವೆ. ಈಗಲೇ ಒಂದು ಮನೆ ಹರೀಶ್ ಗೌಡ ಅಂತ 2019ರಲ್ಲಿ ಅವರ ಮನೆ ಡ್ಯಾಮೇಜ್ ಆಗಿತ್ತು. ಮತ್ತೆ ಅವರು ಈ ಸಲ ಹೊಸ ಮನೆ ಮಾಡಿ ಈಗ 4 ದಿವಸ ಆಯ್ತು ಅವರು ಗೃಹ ಪ್ರವೇಶ ಆಗಿ. ಮತ್ತು ಇವತ್ತು ಅವರ ಮನೆಗೆ ಹೋಗುವಾಗ ತುಂಬಾ ಬೇಸರ ಆಗ್ತಾ ಇದೆ. ಅಲ್ಲಿಂದ ಅವರೇನು ಈ ಕಲ್ಲಿನಿಂದ ಕಟ್ಟಿದಂತ ತಡೆಗೋಡೆ ಒಟ್ಟಿಗೆ ಮನೆ ಹತ್ತಿರವರೆಗೆ ಬಂದಿದೆ. ಇನ್ನಷ್ಟು ಮಳೆ ಜೋರು ಬಂದಿಲ್ಲ. ಅವರಿಗೆ ಮನೆಗೆ ಬರುವ ಮಣ್ಣು ಎಲ್ಲ ಮನೆಗೆ ಬರುವಂತ ಸಂಭವ ಇದೆ. ಹೊಸ ಮನೆ. ಓಕೆ. ಹರೀಶ್ ಅವ್ರದ್ದು? ಹರೀಶ್ ಗೌಡ ಅಂತ. ಓಕೆ. ಯಾವ ಏರಿಯಾ ಅದು? ಅದು ಮಲವಂತಿಗೆಯ ದಿಡುಪೆಯಲ್ಲಿ. ಓಕೆ. ಇನ್ನೊಂದು ನಮ್ಮ ಕಜಕ್ಕೆ ಹತ್ತಿರ ನಾರಾಯಣ ಮಲೆ ಕುಡಿಯೋ ಮನೆ. ಅದು ಒಂದು ಕಡೆ ಮಣ್ಣಿನ ಗೋಡೆ, ಇಟ್ಟಿಗೆ ಗೋಡೆ ಸಂಪೂರ್ಣ ಇದೆ. ಅದರ ಮೇಲೆದ ಅಂಚೆಲ್ಲ ತೆಗೆದು ಈಗ ಅಲ್ಲಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಏನು ಶೀಟ್ ಹಾಕಿ ಮಾಡಿದ್ರು ಅದೆಲ್ಲ ಗುಡ್ಡ ಬಂದು ಈಗಾಗಲೇ ಅಲ್ಲಿ ಮಣ್ಣು ತುಂಬಿದೆ. ಅದರಲ್ಲಿ ಮನೆ ಒಳಗೆ ನೀರು ಬರ್ತಾ ಇದೆ. ಮತ್ತೊಂದು ಮಳೆ ಜಾಸ್ತಿಯಾಗಿ ಹೊರತೆ ಬರ್ತಾ ಇದೆ. ಇನ್ನೊಂದು 2-3 ಕಡೆಗೆ ಹೋಗ್ಬೇಕು. ಇನ್ನು ಮಲ್ಲ ಅಂತ ಹೇಳುವ ಪ್ರದೇಶದಲ್ಲಿ ರಸ್ತೆಗೆ ಮಣ್ಣು ಕುಸಿದಿದೆ ಫುಲ್ಲು. ಓಕೆ. ಕ್ಷಣದ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗಿದ್ದೀರಿ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಎಸ್, ಈ ಗೇಟ್ ಅನ್ನ ನೋಡ್ತಾ ಇದ್ದೀರಿ. ಎಸ್, ಈ ಗೇಟ್ ಇರುವಂತಹದ್ದು ಶ್ರೀ ಕ್ಷೇತ್ರ ಪಜ್ಜಿರಡ್ಕ ಕ್ಷೇತ್ರ ಕಲಮಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ. ಅಲ್ಲಿ ಯಾವ ರೀತಿಯಾಗಿ ನೀರು ಮೇಲ್ಮಟ್ಟಕ್ಕೆ ಏರ್ತಾ ಇದೆ ಅನ್ನುವಂಥದ್ದು, ನೇತ್ರಾವತಿ ನದಿ ಹರಿತಾ ಇರುವಂಥದ್ದು, ಸಂಗಮ ಕ್ಷೇತ್ರ ಅಂತಲೇ ಖ್ಯಾತಿಯನ್ನ ಪಡೆದಿರುವಂತಹ ಪಜ್ಜಿರಡ್ಕ ಕ್ಷೇತ್ರ ದೃಶ್ಯಾವಳಿಗಳಂತ ಅದೀಗ ನೋಡ್ತಾ ಇದ್ದೀನಿ. ಇದು
ಇದು ಅಪಾಯಕಾರಿ ಅನ್ನುವಂಥ ಕಾರಣಕ್ಕಾಗಿ ಬಂದ್ ಮಾಡಲಾಗಿರುವಂತಹ, ಅದು ಜಿಲ್ಲಾಧಿಕಾರಿಯವರು ಬಂದ್ ಮಾಡಿರುವಂತಹ ಗುರಿಪಳ್ಳದ ಸೇತುವೆಯ ದೃಶ್ಯ. ಸೇತುವೆ ಮುಳುಗಡೆ ಆಗಲಿಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇರುವಾಗ ತೆಗೆದಂಥ ದೃಶ್ಯವನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಎಸ್ಎಂಎಲ್ನ ಸೇತುವೆಯನ್ನು ತೋರಿಸ್ತಿದ್ದೀವಿ. ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು. ಇದು ಸಮಯ 6:30 ಆಗುವಾಗ ಇದ್ದಂತಹ ದೃಶ್ಯಾವಳಿ. ಇಲ್ಲಿ ಅವರು ಸ್ಥಳೀಯರಿದ್ದಾರೆ, ಮಾತನಾಡಿಸಬೇಕು. ನೀರಿನ ಮಟ್ಟ ಏರ್ತಾ ಇದೆ, ಏನ್ ಹೇಳ್ತೀರಿ ಅನ್ನುವಂಥದ್ದು. ಇವರು ಶೌರ್ಯ ವಿಪತ್ತು ನಿರ್ವಹಣಾ ತಂಡದ ಸದಸ್ಯರು, ಏನ್ ಹೇಳ್ತೀರಿ? 2019ರಲ್ಲಿ ಇದೇ ರೀತಿಯಾಗಿ ಮಳೆ ಹಂತ ಹಂತವಾಗಿ ಬಿಡದೆ ಬಂದ ಮಳೆಯಲ್ಲಿ ದೊಡ್ಡ ನೆರೆ ಬಂದಿತ್ತು. ಅದೇ ರೀತಿ ಈ ಸಾರಿ ಕೂಡ ಇದು ಎರಡನೇ ಬಾರಿಗೆ, ಇವತ್ತು ಎರಡನೇ ಬಾರಿ ಈ ರೀತಿ ಬೊಳ್ಳ ಬರುವಂಥದ್ದು ಭಾರಿ ಅಪಾಯಕಾರಿಯಾಗಿದೆ. ನಾನು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಯೋಜಕನಾಗಿ ಹಾಗೂ ಪಂಚಾಯಿತಿಯ ಸರ್ಕಾರದ ಒಂದು ವಿಪತ್ತು ನಿರ್ವಹಣೆಯ ಸದಸ್ಯನಾಗಿ ಇಲ್ಲಿ ಜವಾಬ್ದಾರಿ ತಗೊಂಡು ಅಲ್ಲಲ್ಲಿ ಈಗ ಎಲ್ಲಿ ಅಪಾಯ ಇದೆ ಅಂತ ಹೇಳೋದನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ನೋಡಿ, ಇದು ನೇರ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಂತಾಗ ಏನೂ ಇರಲಿಲ್ಲ, ಈಗ ನೀರಿನ ಮಟ್ಟ ಏರ್ತಾ ಇರುವಂತ ರೀತಿಯನ್ನ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಾವೀಗ ನೋಡ್ತಾ ಇದ್ದೀರಿ. ಸೇತುವೆಯ ಮೇಲೆ ನೀರು ಬಂದಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಸೇತುವೆ ಮುಳುಗಡೆ ಆಗತ್ತೆ. ಈಗ ಒಂದು ಬಾರಿ ಸೇತುವೆ ಮುಳುಗಡೆ ಇವತ್ತು ಆಗಿದೆ. ಈಗ ಒಂದು ಬಾರಿ ಆಗಿದೆ, ಇದು ಎರಡನೇ ಬಾರಿ. ಆಗ ರಸ್ತೆ ಕೂಡ ಲಾಕ್ ಆಗಿದೆ. ಎಸ್, ಇಲ್ಲಿ ಸ್ಥಳೀಯರು ಇನ್ನಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲರನ್ನು ಕೂಡ ಮಾತನಾಡಿಸಬೇಕು. ಅದಕ್ಕಿಂತ ಮೊದಲು ಸೇತುವೆ ಮುಳುಗಡೆ ಆಗ್ತಾ ಇರುವಂತ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಏಕಾಏಕಿ ಸೇತುವೆಯ ಮೇಲ್ಭಾಗಕ್ಕೆ ನೀರು ಬರ್ತಾ ಇದೆ ಅನ್ನುವಂಥ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ವರದಿ ಮಾಡುವಂತಹ ಸಮಯ ಕೇವಲ 1.5 ಇಂದ 2 ನಿಮಿಷದ ಕಾಲಾವಧಿಯಲ್ಲಿ ಇಲ್ಲಿ ಸಂಪೂರ್ಣ ಸೇತುವೆ ಮುಳುಗಡೆ ಆಗುವಂತಹ ದೃಶ್ಯಾವಳಿಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗೆ ನೀರಿನ ಮಟ್ಟ ಏಕಾಏಕಿಯಾಗಿ ಏರ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀವಿ. ಇನ್ನಷ್ಟು ನೀರಿನ ಮಟ್ಟ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಸ್ಥಳೀಯರ ಜೊತೆಗೆ ಮಾತನಾಡಿಸಬೇಕು. ಅವ್ರ ಹತ್ರ ಮಾತನಾಡ್ತಾ ಮತ್ತೆ ಈ ಸೇತುವೆಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೀವಿ. ಮೇಡಮ್ ನಮಸ್ತೆ. ನೀರಿನ ಮಟ್ಟ ಏರ್ತಾ ಇದೆ, ಎಲ್ಲರೂ ಕೂಡ ನೋಡ್ಲಿಕ್ಕೆ ಬಂದಿದ್ದಾ? ಹೌದು. ಏನ್ ಹೆಸರು? ರೆನಿಟಾ ಅಂತ. ಹೇಗೆ ನೀರಿನ ನೋಡ್ತಾ ನೀರಿನ ಮಟ್ಟ ಏರ್ತಾ ಇದೆ. ಇದು ಸೆಕೆಂಡ್ ಟೈಮ್ ಈಗ ಇವತ್ತಿಗೆ ಆಗ್ತಾ ಇರೋದು. ಆಗ ಸ್ವಲ್ಪ ರೋಡಿಗೆ ಬರ್ಲಿಕ್ಕೆ ಸ್ವಲ್ಪ ಇತ್ತು, ಇವಾಗ ವಾಪಸ್ ಜಾಸ್ತಿ ಆಗ್ತಾ ಬಂದಿದೆ. ಇದು ಈಗ ಸೆಕೆಂಡ್ ಟೈಮ್ ರೋಡಿಗೆ ಬರ್ಲಿಕ್ಕೆ ಚಾನ್ಸ್ ಉಂಟು ಇಲ್ಲಿ ಇವಾಗ. ಹೌದು ಹೌದು. ಏನ್ ಹೇಳ್ತೀರಿ? ಎಂತ ಹೆಸರು? ಗ್ಲೆನಿಟಾ. ಇದನ್ನ ನೋಡಿದ ಖುಷಿಯಾ? ಖುಷಿ ಆಗ್ತದೆ. ಫುಲ್ ಖುಷಿ. ಆಗ ಬಂದಿದ್ರಾ ಬೆಳಿಗ್ಗೆ? ಬೆಳಗ್ಗೆ ಇಲ್ಲ, ಸಂಜೆ ಇದಾಗಿದೆ. ಈಗ ಸಂಜೆ ಬಂದದ? 4 ಗಂಟೆಗೊಮ್ಮೆ ಏರಿಕೆ ಆಗಿತ್ತಾ? ಹೌದು. ಎಲ್ಲಿ ತನಕ ನೀರು ಬಂದಿತ್ತು? ಅಲ್ಲಿ ಫುಲ್ ಆಚೆ ನೀರು ಬಂದಿತ್ತು. ಓಕೆ ಸರ್, ನಮಸ್ತೆ. ನೀರಿನ ಮಟ್ಟ ಏಕಾಏಕಿ ಏರ್ತಾ ಇದೆ, ಏನ್ ಹೇಳ್ತೀರಿ? ಸ್ವಲ್ಪ ಡೇಂಜರ್. ಅಲ್ಲಿ ತನಕ ಬಂದಿತ್ತು ಅವಾಗ, ಇವಾಗ ಸ್ವಲ್ಪ ತಗ್ಗಾಯ್ತು, ಪುನಃ ಏರ್ತಾ ಉಂಟು. ಹೌದು, ಏನಂತ ಗೊತ್ತಿಲ್ಲ. ಏನ್ ಹೆಸರು? ವಿಜಯ್ ಅಂತ. ಸರ್ ಏನ್ ಹೇಳ್ತೀರಿ? ನನ್ನ ಹೆಸರು ಮುನೇರ್. ಇದು ಬೆಳಿಗ್ಗೆ ಒಮ್ಮೆ ಈಗ 4 ಗಂಟೆಗೆ ಸಾಯಂಕಾಲ ಒಮ್ಮೆ ಇದು ಬಂತು ನೀರು. ಈಗ ಇನ್ನು ಮತ್ತೊಮ್ಮೆ ಬರ್ತಾ ಉಂಟು. ಮತ್ತೆ ನಿನ್ನೆ ಮಳೆ ಇಲ್ಲಿ ಅಧಿಕ ಇತ್ತು, ಆದರೆ ನೀರು ಕಮ್ಮಿ ಇತ್ತು. ಇವತ್ತು ಮಳೆ ಅತ್ಲಗೆ ಕಾಡು ಪ್ರದೇಶದಿಂದ ಮಳೆ ಧಾರಾಕಾಲವಾಗಿ ಬಂದಿದೆ, ಆದ್ದರಿಂದ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಉಂಟು. ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದಕ್ಕೆ ನಿಮಗೆ ಈಗ ಸಂಪೂರ್ಣ ದೃಶ್ಯಾವಳಿ. ಸೇತುವೆ ಮುಳುಗಿದೆ. ಈಗ ಆ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಮೊದಲು ಮಾಡಿದ ದೃಶ್ಯ ಮತ್ತು ಈಗ ಮಾಡ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸೇತುವೆ ಮುಳುಗಡೆ ಆಗಿದೆ, ಸೇತುವೆಯಿಂದ ನೀರು ಪಾಸ್ ಆಗ್ತಾ ಇದೆ. 2019ರಲ್ಲಿ ಹೀಗೆ ನೀರು ಬಂದಿತ್ತಂತೆ, ಹೌದಾ? ಹೌದು, ಎಲ್ಲ ರೋಡ್ ಎಲ್ಲ ಮುಳುಗಡೆ ಆಗಿತ್ತು ಅವಾಗ. ಅದರ ನಂತರ ಇಷ್ಟು ಬರ್ಲಿಲ್ವಾ? ಇವತ್ತು ಬರ್ಲಿಲ್ಲ, ಇವತ್ತೇ ಬಂದಿರೋದು. ಈ ಸೇತುವೆ ಮುಳುಗೇ ಇಲ್ಲ? ಇಲ್ಲ ಮುಳುಗೆ ಇಲ್ಲ. 2019 ಆಗ ಸೇತುವೆ ಇರ್ಲಿಲ್ಲ, ಬಟ್ ಈಗ ಇವತ್ತು ಸೇತುವೆ 2-3 ದಿವಸದಿಂದ ಎಡೆಬಿಡದೆ ಸುರಿತಿರೋ ಮಳೆಯಿಂದ ತುಂಬಾ ನೀರಿನ ಮಟ್ಟ ಏರಿಕೆ ಆಗಿತ್ತು. ಆದ್ರೆ ಸೇತುವೆ ಮುಳುಗಡೆ ಆಗಿರುವುದು ಇವತ್ತೇ. 4 ಗಂಟೆಗೊಮ್ಮೆ ಮುಳುಗಡೆ ಆಗಿತ್ತು ಇದೇ ರೀತಿ. ಈಗ ಮತ್ತೆ ಪುನಃ ನೀರಷ್ಟೇ ಬಂದಿರ್ತದೆ. ನಿನ್ನೆ ರಾತ್ರಿ ಕೂಡ ತುಂಬಾ 4 ಗಂಟೆ ಬೆಳಗಿನ ಜಾವ ಅಷ್ಟು ನೀರು ಬಂದಿತ್ತು, ಆದ್ರೆ ಸೇತುವೆ ಮುಳುಗಡೆ ಆಗಿರ್ಲಿಲ್ಲ. ಆದ್ರೆ ಈಗ 4 ಗಂಟೆಗೊಮ್ಮೆ ಈಗ ಮುಳುಗಡೆ ಆಗಿದೆ ಸೇತುವೆ. ಈಗ ಮತ್ತೆ ನಿಮ್ಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಸೇತುವೆ ಮುಳುಗಡೆ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ದೀವಿ. ಇದು ಪುತ್ರಬೈಲಿನ ಸೋಮಾವತಿ ನದಿ ತನ್ನ ರೌದ್ರ ನರ್ತನವನ್ನ ತೋರಿಸ್ತಾ ಇರುವಂತದ್ದು.
ಸೇತುವೆ ಹೇಗೆ ಮುಳುಗಡೆ ಆಗ್ತಾ ಇದೆ ಅನ್ನುವಂತ ದೃಶ್ಯ, ನೇರ ದೃಶ್ಯ. ಇನ್ನೇನು ಕೇವಲ 5 ರಿಂದ 10 ನಿಮಿಷ ನಾವಷ್ಟೇ ಇಲ್ಲಿದ್ದದ್ದು. 10 ನಿಮಿಷದಲ್ಲಿ ಸೇತುವೆ ಮುಳುಗಡೆ ಆಗ್ತಾ ಇರುವಂತ ದೃಶ್ಯಾವಳಿಯನ್ನ ನಾವೀಗ ನಿಮಗೆ ತೋರಿಸ್ತಾ ಇರುವಂತದ್ದು. ಆ ಕಡೆ ಅವರು ಆ ಕಡೆಗೆ ಬಾಕಿ ನೋಡಿ. ನಮ್ಮ ಜೊತೆಗೆ ಒಬ್ರು ವಿಡಿಯೋ ಮಾಡ್ತಾ ಇದ್ರು ಹುಡುಗ, ಅವ್ರೀಗ ಆ ಕಡೆ, ಅವರಿಗೆ ಈ ಕಡೆ ಬರೋದಕ್ಕೆ ಇನ್ನು ಕಷ್ಟ ಅನ್ನುವಂಥದ್ದಿದೆ. ದಾಟ್ಬೋದು, ಆದ್ರೆ ಎಸ್ ನಾವೀಗ ನಿಂತಿರುವಂತ ಪ್ಲೇಸ್ ಇದೆಯೋ ಏನಿರ್ಲಿಲ್ಲ. ಈಗ ನಾವು ಮುಳುಗಡೆ ಆಗುವಂತ ಭೀತಿ, ಅಷ್ಟು ನೀರು ಬಂದಿದೆ. ಈಗ ಮಾರ್ಗಕ್ಕೆ ನೀರು ಬರ್ತಾ ಇದೆ. ಏನ್ ಹೆಸರು? ಯೋಗೀಶ್ ಅಂತ ಹೇಳಿ. ಹೇಗುಂಟು ನೀರಿನ ಮಟ್ಟ? ನೀರಿನ ಮಟ್ಟ ತುಂಬಾ ಏರಿಕೆ ಉಂಟಲ್ಲ ಸರ್. 2019ಕ್ಕೆ ಕಂಪೇರ್ ಮಾಡಿದ್ರೆ ಸೇಮ್ ಅಂತ ಕಾಣ್ತದೆ. ಇದೇ ರೀತಿ ರಾತ್ರಿ ಮಳೆ ಬಂದ್ರೆ 2019ರ ಇದನ್ನು ನಾವು ಮರುಕಳಿಸುವಂತ ಪುನಃ ಒಂದು ಎಲ್ಲ ಹತ್ತಿರದ ಜನರೆಲ್ಲ ಎಚ್ಚರಿಕೆಯಿಂದ ಇರೋದು ಒಳಿತು. ಯಾಕಂತ ಹೇಳಿದ್ರೆ 2019ರಲ್ಲಿ ಬಂದ ಫ್ಲಡ್ ಹಗಲು ಹೊತ್ತು ಬಂದಿದೆ, ರಾತ್ರಿ ಹೊತ್ತು ಬರಲಿಲ್ಲ. ರಾತ್ರಿ ಹೊತ್ತು ಬರ್ತಿದ್ರೆ ಏನೋ ಅನಾಹುತಗಳಾಗ್ತಿತ್ತು. ನಾವು ಕೊಲಂಬೆಯಲ್ಲಿ ನೋಡಿದುಂಟು, ಇಡುಪೆ ಎಲ್ಲ ಕುಕ್ಕಾವಿನಲ್ಲಿ ನೋಡಿದ ವಿಚಾರದ ಪ್ರಕಾರ ನನ್ಗೆ ಗೊತ್ತಿದ್ದ ಮಟ್ಟಿಗೆ ಬಾರಿ ಕಷ್ಟ ಉಂಟು. ಹೌದು. ಈಗ ಕಳೆದ ವರ್ಷ ಅದಕ್ಕಿಂತ ಹಿಂದಿನ ವರ್ಷ ಇಷ್ಟು ನೀರು ಬಂದಿರ್ಲಿಲ್ವಾ? ಇಲ್ಲ ಸರ್, ನಾನು ನೋಡಿದ ಮಟ್ಟಿಗೆ ಇಲ್ಲ. ನೀವು ನೋಡಿದ ಮಟ್ಟಿಗೆ ಇಲ್ಲ. ಓಕೆ, ನೋಡ ಇಲ್ಲಿ ಮತ್ತಷ್ಟು ಜನ ಇದ್ದಾರೆ. ಸರ್ ನಮಸ್ತೆ. ಚಿದಾನಂದ ಇತ್ತೆ ಏಪ ಈತ ನೀರು ಬೈದು ಈತ ನೀರು 14 ಮೆಸೇಜ್ ಬರ್ತೇನ್ರಿ. 14 ಬಾಡಿ ಅಲ್ಲಿ ಬೊಲ್ಲ ಬತ್ತನ ಬೊಲ್ಲ ಬತ್ತನಪ್ಪ ಐದು ಬೊಕ್ಕ ಎಕಡೆ ಇನಿ ನೆಟ್ ಒಂದು 2ನೇ ಸರ್ತಿ 3ನೇ ಸರ್ತಿ ಉಂಟು ಸಂಕ ಮುರ್ಕು ನಾವು. ಓಕೆ, ಎಕಡೆ ಮೂಜಾರೆ ಗಂಟೆ ಬಂದಾಗ ನೆರದಲ್ಲಿ ಒಂಚೂರು ಒಂದಿಂಚು ಜಾಸ್ತಿ ಇರ್ತದೆ ನೀರು. ನೋಡಿ ಇಲ್ಲಿ ಸೇತುವೆ ಮುಳುಗಿದ್ರು ಕೂಡ ಅವ್ರು ಹೋಗ್ತಾ ಇದಾರೆ. ನಮಗೆ ಭಯ ಆಗ್ತಾ ಇದೆ ನೋಡಿ ಹೇಗೆ ಹೋಗ್ತಾ ಇದಾರೆ ಅನ್ನುವಂಥದ್ದು. ಎಸ್ ನೋಡಿ, ಅವರು ಸೇತುವೆ ಮುಳುಗಡೆ ಆಗ್ತಾ ಇದೆ, ಯಾವ ರೀತಿಯಾಗಿ ಅವರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ. ಇದು ಅನುಭವಿಗಳಿಗೆ ಮಾತ್ರ ಸಾಧ್ಯ. ನಾವೇನಾದ್ರೂ ಹೋದ್ರೆ ತಲೆ ತಿರುಗಿ ಬೀಳುವಂತ ಸನ್ನಿವೇಶ ಆಗ್ಬೋದು. ಅವರು ದಾಟಿದ್ರು. ಇಂತಹ ಸಾಹಸ ಯಾರು ಕೂಡ ಮಾಡಬೇಡಿ ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಇಂತಹ ಸಾಹಸ ಯಾರು ಕೂಡ ಮಾಡಬಾರ್ದು. ಬಹುದೊಡ್ಡ ಮರ ಬರ್ತಾ ಇದೆ ಅನ್ನುವಂತ ಮಾಹಿತಿ ನೋಡಿ. ಈಗ ದೊಡ್ಡ ಮರ ಬರ್ತಾ ಇದೆ. ಓ ಎಸ್, ದೊಡ್ಡ ಮರ ಒಂದು ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದೀಗ ಇಲ್ಲಿ ಬಂದು ನಿಲ್ಲುವಂತ ಸಾಧ್ಯತೆ. ಇದು ಆ ಸೇತುವೆಗೆ ತೊಂದರೆಯನ್ನ ನೋಡಿ, ಅಲ್ಲಿ ನಿಲ್ತು ಇಲ್ಲ, ಪಾಸ್ ಆಯ್ತು ಅಂತ ಅನ್ಸುತ್ತೆ. ಎಸ್, ಆ ಮರ ನಿಂತಿದೆ, ಅಲ್ಲಿ ಪಾಸ್ ಆಗ್ಲಿಲ್ಲ. ಏಕಾಏಕಿ ನೀರಿನ ಮಟ್ಟ ಏರ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ನೇರವಾಗಿ ತೋರಿಸ್ತಾ ಇರುವಂತದ್ದು. 6:47 ಆಯ್ತು. ಈಗ 6:47 ಈ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ನೀರಿನ ಮಟ್ಟ ಹೇಗೆ ಏರಿಕೆ ಆಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇನ್ನೂ ಇಲ್ಲಿ ದಾಟೋದು ಕಷ್ಟ. ಅನುಭವಿಗಳಿಗೆ ಗೊತ್ತಿಲ್ಲ, ಆದರೆ ಅನನುಭವಿಗಳಿಗೆ ಅಂತೂ ಇಲ್ಲಿ ದಾಟೋದು ಕಷ್ಟ. ಚಿಕ್ಕ ಮಕ್ಕಳಿಗೆ ದಾಟೋದು ಕಷ್ಟ. ಅನುಭವಿಗಳು ಹೋಗಬಹುದು, ಆದ್ರೆ ಅನನುಭವಿಗಳಿಗಂತೂ ಖಂಡಿತ ಕಷ್ಟ. ಅತ್ತ ಕಷ್ಟ ಆತ ನೀರು ತಗ್ಗಿ ಬುಕ್ಕ ಪೋಲ್ಯತ ಬರ್ಸ ಮಿತ್ತೆ ಊರ್ನ ಬರೋದೇ ಪುಣ್ಯ ಮೂಲ ಉಂಟಡ ಓ ಪುಣ್ಯನಾ? ಓ ಪುಣ್ಯ ಅತ್ತೆ ಜೋರುಂಡತ ನೀರು ಮಂದಜಿ ದೇವರಿಲ್ಲ ಮುಖದಾಯ್ತ ನೀರ್ಲ ಹೋಪರ ಆಯ್ತು, ಬೇಡ ಹೋಗ್ಬೇಡಿ. ನೋಡಿ ಅಲ್ಲಿ ನೋಡಿ, ಅವರು ಅವರ ಮಗನನ್ನ ಅಥವಾ ಅವರ ಕುಟುಂಬಸ್ಥರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು. ನೋಡಿ ಎಲ್ಲರೂ ದಾಟ್ತಾ ಇದ್ದಾರೆ ಸೇತುವೆ. ಈ ಸೇತುವೆ ದಾಟುತ್ತಿರುವಂತ ದೃಶ್ಯ. ಬೇಡ ಬೇಡ ಅಂದ್ರೂ ದಾಟ್ತಾ ಇದ್ದಾರೆ. ಆದ್ರೆ ನೀರಿನ ರಭಸ ಜೋರಿದೆ. ಇವರು ನಿತ್ಯ ಪಯಣಿಗರು, ಡೈಲಿ ಹೋಗೋರು. ಆದ್ರಿಂದ ಇವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಸುತ್ತೆ. ಆದ್ರೆ ಭಾರಿ ಕಷ್ಟಕರವಾದಂತ ಒಂದು ಸನ್ನಿವೇಶ. ಅವರಿಗೆ ಬೇಡ ಅಂತ ಹೇಳಿದ್ರು ಹೋಗ್ತಾ ಇದ್ದಾರೆ. ಬಟ್ ಮನೆ ಸೇರಬೇಕು ಅನ್ನುವಂಥ ತವಕ ಇದೆ. ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಮನೆಯಲ್ಲಿ ಏನಾಗ್ತಿದೆ, ಆ ಮಿಷಿನ್ಗಳನ್ನೆಲ್ಲ ಹಿಡ್ಕೊಂಡು ಅವರು ಆಟೋದಲ್ಲಿ ಬಂದರು. ಆದರೆ ಆಟೋ ಇದರಿಂದ ಹೋಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ಅವರು ಸೇತುವೆಯನ್ನ ದಾಟಿದ್ದಾರೆ. ಪುತ್ರಬೈಲ್ನ ಸೇತುವೆಯನ್ನ ನೋಡಿದ್ರಿ. ಅದೇ ರೀತಿಯಾಗಿ ಗುರಿಂಗಾಣದ ಸೇತುವೆ. ಇಲ್ಲಿ ಸಹ ಎರಡು ಕಡೆಯೂ ಕೂಡ ವಾಹನ ಹೋಗ್ಲಿಕ್ಕೆ ಆಗತ್ತೆ. ಆದ್ರೆ ಎರಡು ಕಡೆಯೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನಿಲ್ಲ, ಕೈಸಂಗ್ ಕೂಡ ಇಲ್ಲ. ಇದು ಪುತ್ರಬೈಲ್ನ ರೀತಿಯಲ್ಲೇ ಡೇಂಜರಸ್ ಸೇತುವೆ ಅಂತ ಅನ್ನಿಸಿಕೊಳ್ಳುವಂಥದ್ದು. ಈಗ ಇಲ್ಲಿಯೂ ಕೂಡ ನೀರಿನ ಮಟ್ಟ ಏರ್ತಾ ಇದೆ. ಆ ಕಡೆಯವರು ಆ ಕಡೆಗೆ, ಈ ಕಡೆಯವರು ಈ ಕಡೆ ಆಗುವಂತಹ ದೃಶ್ಯಾವಳಿಗಳಂತ ತಾವೀಗ ನೋಡ್ತಾ ಇದ್ದೀರಿ. ಇಲ್ಲಿ ಸ್ಥಳೀಯರು ಈ ನೀರಿನಲ್ಲಿ
ಸೇತುವೆಯನ್ನ ದಾಟ್ತಾರೆ. ಆದ್ರೆ ಇನ್ನೂ ಕೂಡ ನೀರಿನ ಮಟ್ಟ ಜಾಸ್ತಿ ಆದ್ರೆ ಕಥೆ ಏನು ಅನ್ನೋಂಥದ್ರ ಬಗ್ಗೆ ಇಲ್ಲಿಯ ಸ್ಥಳೀಯರು ಕೂಡ ಮಾತನಾಡ್ತಾ ಇದ್ದಾರೆ. ನಮಸ್ತೆ, ಏನ್ ಹೆಸರು? ಸುಜಿತ್ ಅಂತ ಹೇಳಿ. ಸುಜಿತ್ ಏನ್ ಹೇಳ್ತೀರಿ? ಇದು ಸುಮಾರು ವರ್ಷದಿಂದ ನಾವು ಇಲ್ಲಿ ಬಂದು 30 ವರ್ಷ ಆಯ್ತು. ಇದುವರೆಗೆ ಹೀಗೇನೆ ಇದೆ. ಸುಮಾರು ಅಧಿಕಾರಿಗಳಿಗೆ ತಿಳಿಸಿದೆವು, ಶಾಸಕರಿಗೆ ತಿಳಿಸಿದೆವು, ಯಾರು ಇದರ ಬಗ್ಗೆ ಗಮನ ಕೊಡುದಿಲ್ಲ. ಹಾಗೆ ಏನ್ ಹೇಳ್ತಾರೆ ಕೇಳಿದಾಗ ಮಾಡುವ ಅಂತ ಹೇಳ್ತಾರೆ ಅಷ್ಟೇ. ಎಲ್ಲ ಅಧಿಕಾರಿಗಳು ಬಂದ್ರು ನೋಡಿ ಹೋಗ್ತಾರೆ, ಫೋಟೋ ತೆಗೆದು ಹೋಗ್ತಾರೆ. ಇದಕ್ಕೆ ಏನು ಪರಿಹಾರ ಇಷ್ಟ ತನಕ ಮಾಡ್ಲಿಲ್ಲ ಅವರು. ಮಾಡ್ಲಿಲ್ಲ. ಈಗ ಇದು ಎಷ್ಟರ ಮಟ್ಟಿಗೆ ನೀರು ಬರ್ತದೆ? ನೀರು ಹೋದ ವರ್ಷ 2 ವರ್ಷ ಮೊದಲು ನೆರೆ ಬಂದ ಟೈಮಲ್ಲಿ ಇದರ ಮೇಲೆ ಒಂದು 5 ಫೀಟ್ ಹತ್ರ ನೀರು ಬಂದಿತ್ತು. ಆಗ ಸುಮಾರು ಸೇತುವೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಂದು ಭಾಗದಲ್ಲಿ ಕುಸಿದು ಹೋಗಿತ್ತು. ಲಾಸ್ಟಿಗೆ ಮತ್ತೆ ನಾವು ಊರಿನವರು ಸೇರಿ ಸ್ವಲ್ಪ ಪಂಚಾಯತ್ನವರು ಸೇರಿಕೊಂಡು ನಾವು ಮತ್ತೆ ರೆಡಿ ಮಾಡಿದೆವು. ಅದಷ್ಟೊತ್ತಿಗೆ 2 ಮನೆ ಕೂಡ ಬಿದ್ದೋಯ್ತು ಆ ಟೈಮಲ್ಲಿ. ಕೋರ್ನಲ್ಲಿರೋ ಒಂದು ಮನೆ ಕೂಡ ಬಿದ್ದೋಯ್ತು, ಮಳೆ ಬಿದ್ದ ಈ ನೀರು ಬಂದ ಬಸಕ್ಕೆ. ಹಾಗೆ ನೋಡ್ಬೇಕು, ಇನ್ನು ಏನಾದ್ರು ಮಾಡ್ತೇವೆ ಅಂತ ನೋಡುವ ಇನ್ನು. ಇದು ನೋಡಿ ನೀರಿನ ರಭಸ ಹೇಗಿದೆ ಅಂತ. ಏನ್ ಹೆಸರು? ವಿಜಿತ್. ಏನ್ ಹೇಳ್ತೀರಿ? ಈಗ ಇಲ್ಲಿ ಓಡಾಡೋದು ಹೇಗೆ? ಇನ್ನು ಜಾಸ್ತಿ ನೀರು ಬಂದ್ರೆ ಶಾಲೆ ಮಕ್ಕಳೆಲ್ಲ ಹೋಗೋ ಬಾರಿ ಭಂಗ ಆಗ್ತದೆ ಇಲ್ಲಿ. ಮತ್ತೆ 6 ಗಾಡಿ ಬರ್ತದೆ ಶಾಲೆ ಮಕ್ಕಳಿದು, ಎಲ್ಲ ಫುಲ್ ಭಂಗ ಆಗ್ತದೆ. ಮಕ್ಕಳಿಗೆ ಒಂದು ರಜೆ ಇದ್ದ ಕಾರಣ ಒಂದು ಆಗ್ತದೆ ಇಲ್ಲಿ, ಇಲ್ಲದೆ ಬಾರಿ ಭಂಗ ಇಲ್ಲಿ. ಏನ್ ಹೇಳ್ತೀರಿ ಶಾಸಕರಿಗೆ, ಸಂಸದರಿಗೆ, DC ಅವರಿಗೆ, ನಿಮ್ಮ ಗ್ರಾಮ ಪಂಚಾಯತ್ನವರಿಗೆ? ಗ್ರಾಮ ಪಂಚಾಯತ್ ಅವರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಫೋಟೋ ತೆಗಿತಾರೆ, ಹೋಗ್ತಾರೆ. ಎಲ್ಲರೂ ಅಷ್ಟೇ ಇಷ್ಟು ತನಕ ಮಾಡಿದ್ದು 30 ವರ್ಷದಿಂದ ನೋಡ್ತಿದ್ದೇವೆ. ಇಲ್ಲಿ ಯಾರು ಕಾಮಗಾರಿ ಸಾಗ್ಲಿಲ್ಲ, ಎಂತೆಲ್ಲ ಎಲ್ಲಿ ಇದೆ ನೋಡುದು, ಫೋಟೋ ತೆಗೆದು ಹೋಗುದು, ಅಷ್ಟೇ ಕೆಲಸ. ಹೋಗುದು, ಫೋಟೋ ತೆಗೆದು ಅಷ್ಟೇ ಇಲ್ಲಿ. ನೋಡಿ, ಇದು ಇವರ ಅಳಲು ನೋಡಿ ಹೇಗೆ ನೀರಿನ ರಭಸ. ಇಲ್ಲೇನಾದ್ರೂ ಮಕ್ಕಳು ನಿಂತ್ರೆ ಅಥವಾ ಮಕ್ಕಳು ಓಡಾಡಿದ್ರೆ, ಮಕ್ಕಳು ಶಾಲೆಗೆ ಹೋಗುವಂತ ಟೈಮಲ್ಲಿ ಹೀಗೆ ಮಾಡಿದ್ರೆ ಏನಾಗತ್ತೆ ಅನ್ನುವಂಥದ್ದು. ಮಧ್ಯಾಹ್ನ 3 ಗಂಟೆಯಲ್ಲಿ 2 ಫೀಟ್ ಎತ್ತರದಲ್ಲಿತ್ತು ನೀರು. ಈಗ ಅಲ್ಲಿ ನೋಡಿ, ಅಲ್ಲಿ ಸರ್ ಅಲ್ಲಿ ಎಲ್ಲ 4-5 ಮನೆ 3 ವರ್ಷದ ಹಿಂದೆ 2 ಮನೆ ಮುಳುಗಿ ಹೋಗಿದೆ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆಲ್ಲ ನಾವು ಸೂಚನೆ ಮಾಡಿದ್ದೇವೆ ಇದಕ್ಕಿಂತ ಮೊದಲು. ಇದೊಂದು ಬಂದು ಅಳತೆ ಮಾಡೋದು, ಹೋಗೋದು. ಇದಕ್ಕೊಂದು ಲೈಟ್ ಹಾಕಿ ಅಂದ್ರೆ 4G ಲೈಟ್ ನೋಡಿ ಸರ್, ಅಲ್ಲಿ ಲೈಟ್ ನೋಡಿ, ಆ ಲೈಟ್ ಇಲ್ಲಿ ಕಾಣ್ತದ ಒಂದು. ಅದಕ್ಕೆ ನೋಡಿ ಲೈಟ್ ತೋರಿಸ್ತಾ ಇದ್ದೇವೆ. ಪವರ್ ಲೈಟ್ ಹಾಕಿ ಅಂದ್ರೆ ಅದು ಯಾಕೆ ಹಾಕೋದಿಲ್ಲ ಇವರು? ಈ ರೋಡ್ ಅಗದು 3 ವರ್ಷ ಮುಂಚೆ ರೋಡ್ ಆಗ್ತದೆ ಅಂತ ಇಲ್ಲಿ ಕಾಯಿ ಹೊಡೆದ್ರು, ರೋಡ್ ಹಾಕಿ. ರೋಡ್ ಇದುವರೆಗೂ ಆಗ್ಲಿಲ್ಲ. ರೋಡ್ ಆಗ್ತದೆ, ನಾಳೆ ಆಗ್ತದೆ, ನಾಡ್ದಾಗ್ತದೆ ಅಂತ ಬರೀ ಆ ಇದ್ದ ಡಾಮರನ್ನು ಎಬ್ಬಿಸಿದ್ರು. ಈಗ ಹೋಗ್ಲಿಕ್ಕೆ ರೋಡ್, ನೀವು ಬಂದಿದ್ದು ಅದೇ ರೋಡ್ ಅಲ್ವಾ? ಮತ್ತೆ ನೋಡಿ ಯಾವ ರೀತಿ ಉಂಟು. ಎಷ್ಟು ವರ್ಷ ಆಯ್ತು, ಒಮ್ಮೆ ಇಲ್ಲಿ ಈ ಏರಿಯಾದಲ್ಲಿ 1 ರೂಪಾಯಿ ಅಭಿವೃದ್ಧಿ ಆಗ್ಲಿಲ್ಲ. ಇದು ಇಲ್ಲಿಯ ಸ್ಥಳೀಯರ ಮಾತು. ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಹೇಗೆ ನೀರಿನ ಮಟ್ಟ ಏರ್ತಾ ಇದೆ ಅನ್ನುವಂಥದ್ದು. ಸೇತುವೆಗೂ ಕೂಡ ಬಹಳಷ್ಟು 30ರಿಂದ 50 ಮನೆ ಇರ್ಬೇಕು ಈ ಕಡೆ. 30ರಿಂದ 50 ಮನೆ ಉಂಟು. ಸಾಯಂಕಾಲ ಟೈಮಲ್ಲಿ ಮದರಸಕ್ಕೆ ನಮ್ಮ ಮಕ್ಕಳು, ಸಣ್ಣ ಮಕ್ಕಳು ಇದೇ ದಾರಿಯಿಂದ ಹೋಗುದು. ಒಂದು ಈ ಮಧ್ಯದಲ್ಲಿ 1-2 ಲೈಟ್ ಕೊಡಿ ಅಂದ್ರೆ ಅದು ಆಗುದಿಲ್ಲ ಅವರಿಗೆ. ಮತ್ತೆ ಇನ್ನು ಯಾರ ಹತ್ರ ಹೇಳುದು? ಇದು ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಮಾಡ್ಬೇಕಲ್ಲ. ನಿಮ್ಮ ಹೆಸರಿಂದ? ನನ್ನ ಸೈಯದ್ ಅಲಿ ಸರ್, ನಾ ಮಸೀದಿ ಅಧ್ಯಕ್ಷರು. 30ರಿಂದ 50 ಮನೆ ಹತ್ತಿರ ಇರ್ಬೋದು ಈ ಏರಿಯಾದಲ್ಲಿ. ಆದ್ರೂ ಇಷ್ಟು ತನಕ SC ಗಳಿದ್ದು ಒಂದು 10 ಮನೆ ಉಂಟು. ಬಾಕಿಯವರು ಜನರಲ್, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಜಾತಿಯವರು ಇದ್ದಾರೆ ಈ ಕಡೆಯಲ್ಲಿ. ಆದ್ರೂ ಇಷ್ಟು ತನಕ ಯಾವುದೇ ಕಾಮಗಾರಿಯನ್ನು ಮಾಡಲಿಲ್ಲ. ಅದೇ ಎಲ್ಲ ರಾಜಕಾರಣಿಗಳ ಬೇಜಾರ, ನಮಗೆ ಭಾರಿ ವ್ಯತ್ಯಾಸ ಇದೆ ಇದರಲ್ಲಿ. ಓಕೆ, ಈಗ ನೀರಿನ ಮಟ್ಟ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ನಾವೀಗ ಅಲ್ಲಿ ನಮ್ಮ ಸದಸ್ಯರಿದ್ದಾರೆ, ಅವ್ರನ್ನ ಮಾತನಾಡಿಸಿಕೊಂಡು ಬರುವ. ಈಗ ನೀರಿನ ಮಟ್ಟ ಏರಿಕೆ ಆಗುವ ಮೊದಲು ಹೋಗಿ ಬರಬೇಕು. ಅಲ್ಲಿ ನಮ್ಮ ಸದಸ್ಯರಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರು, ಅವ್ರ ಹತ್ರ ಮಾತಾಡಿಸಿ ಆ ನಂತರ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀವಿ. ನೋಡಿ ಇಲ್ಲೆಲ್ಲ ನೋಡಿ, ಇಲ್ಲಿ ಏಕೆ ನೀರು ಬಂದ್ರೆ ಒಳ್ಳಕ್ಕೆ ಹೋಗುದೆ ನೋಡಿ. ಅದರ ಜೊತೆಗೆ ನಾವು ಮಾಡುವ ಕರ್ಮಗಳಿಲ್ಲಿ ತೇಲ್ತಾ ಇದ್ದಾವೆ. ಪ್ಲಾಸ್ಟಿಕ್ ಬಾಟ್ಲಿಗಳ ರಾಶಿ. ಕಸದ ರಾಶಿ ನೋಡಿ ಹೇಗೆ ಬರ್ತಾ ಇದೆ ಅಂತ. ಬಿಯರ್ ಬಾಟ್ಲಿಗಳು. ಏನ್ ಹೇಳ್ತೀರಿ? ನೀರು ಬಂತು ನಮ್ಗೆ ಕುತ್ಕೊಳ್ಳಿಕ್ಕೆ ಹೆದರಿಕೆ ಆಗ್ತಾರೆ. ರಾತ್ರಿ ಇವತ್ತು ನಾವು ಮಲಗಲಿಕ್ಕಿಲ್ಲ, ಬೆಳಿಗ್ಗೆ ತನಕ ಕಾದು ಕುತ್ಕೊಳ್ಬೇಕು. ಹೇಗೆ ಕುತ್ಕೊಳ್ಳುವುದು? ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಮ್ಮ ಇಲ್ಲಿ. ನಮ್ಗೆ ಸಂಕ ಆಗ್ಬೇಕು, ಮತ್ತೆ ರೋಡ್ ಎಲ್ಲ ಸರಿ ಆಗ್ಬೇಕು. ಹೀಗೆ ಬಿಟ್ರೆ ನಮ್ಗೆ ಹೇಗೆ ಇಲ್ಲಿ ಜೀವನ ಮಾಡೋದು ನಾವು? ಯಾವ ಗ್ರಾಮ ಪಂಚಾಯತ್ ನಿಮ್ದು? ನಮ್ದು ಲಾಯ್ಲಾ. ಏನ್ ಹೇಳ್ತಾರೆ ಹೇಳಿದ್ರೆ? ವರ್ಷ ಪ್ರತಿ ಮಳೆ ಬರುವಾಗ, ನೀರು ಬರುವಾಗ ಒಮ್ಮೆ ನೋಡ್ತಾರೆ, ಹೋಗ್ತಾರೆ, ಮತ್ತು ಇಲ್ಲಿ
ಇವರು ಹೀಗೆ ಹೇಳ್ತಾ ಇದ್ದಾರೆ. ಇದೇ ಗ್ರಾಮ ಪಂಚಾಯತ್ನ ಸದಸ್ಯರು, ಈ ವಾರ್ಡಿನ ಸದಸ್ಯರಿದ್ದಾರೆ. ನಮಸ್ತೆ. ನಮಸ್ತೆ, ಎಂತ ಹೆಸರು? ನನ್ನ ಹೆಸರು ರಜನಿ ಅಂತ. ಓಕೆ, ರಜನಿ ಅವರು ಏನ್ ಹೇಳ್ತೀರಿ? ಈ ನಿಮ್ಮ ಊರಿನವ್ರದ್ದೇ, ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮನ್ನ ಕೇಳ್ತಾ ಇದ್ದಾರೆ. ಹೌದು, ಸಮಸ್ಯೆಗಳು ನನಗೆ ಗೊತ್ತಿದೆ. ಅಂದ್ರೆ ಪಂಚಾಯಿತಿ ಮೆಂಬರ್ ಆಗಿ ನನಗೆ ಅಷ್ಟು ಅಮೌಂಟ್ ಇಲ್ಲ ನಮ್ಮ ಪಂಚಾಯಿತಿಯಲ್ಲಿ. ನಮಗೆ ಒಂದು ಮೆಂಬರಿಗೆ ಬರೋದು 1 ಲಕ್ಷ ಮಾತ್ರ. ಅದರಿಂದ ಸಣ್ಣ ಸಣ್ಣ ಕೆಲಸಗಳಂದ್ರೆ ನನ್ನಿಂದ ಆಗುದು CC ಚರಂಡಿ ಮಾಡಿದ್ದೇನೆ 3 ಲಕ್ಷದ್ದು. ಹಾಗೆ ಸಣ್ಣ ವರ್ಕ್ ಮಾಡುದಲ್ಲದೆ ನಮ್ಮಿಂದ ಇಷ್ಟು ದೊಡ್ಡ ಅಮೌಂಟ್ ಇಟ್ಟು ಕೆಲಸ ಮಾಡ್ಲಿಕ್ಕೆ ಆಗ ಸಾಧ್ಯ ಇಲ್ಲ. ನೀವು ನಿಮ್ಮ ಶಾಸಕರಿಗೆ ಏನಾದ್ರು ಕೇಳಿದಿರಾ? ಶಾಸಕರಿಗೆ ಎಷ್ಟು ವರ್ಷದಿಂದ ಬೇಡಿಕೆ ವಸಂತ ಬಂಗೇರಿ ಇರುವಾಗಲೂ ಕೊಟ್ಟಿದ್ದೇವೆ ನಾವು. ಆಮೇಲೆ ನಮ್ಮ ಹರೀಶ್ ಪೂಂಜ ಬಂದ ಮೇಲೆ ಎಲ್ಲರೂ ಜನಗಳೆಲ್ಲ ಸೇರಿ ನಾನು ಮೆಂಬರ್ ಆದ ಮೇಲೆ ನಾನು ಸಹ ಕೊಂಡೋಗಿ ಕೊಟ್ಟಿದ್ದೇನೆ ಅರ್ಜಿ. ಯಾರು ಸ್ಪಂದಿಸುವುದೇ ಇಲ್ಲ. ನಾನೊಂದು ಮೆಂಬರ್ ಆಗಿ ಹೇಳೋದು, ಯಾರು ನಮ್ಮ ಗುರಿಂಗಾಣ ಆಗ್ಲಿ ಬೆರಕೆ ರೋಡಿಗೆ ಯಾರು ಸ್ಪಂದಿಸುವುದೇ ಇಲ್ಲ. ಇದು ಸಾರ್ವಜನಿಕರ ಮಾತಲ್ಲ, ಇದು ಗ್ರಾಮ ಪಂಚಾಯತ್ ಸದಸ್ಯೆಯ ಮಾತು. ಯಾರು ಸ್ಪಂದನೆ ನೀಡೋದಿಲ್ಲ. 30-40 ವರ್ಷಗಳಿಂದ ನನ್ನ ಅಕ್ಕಪಕ್ಕದವರು ಬೈಯುದಿಲ್ವಾ ನಿಮಗೆ? ನನಗೆ ಬೈತಾರೆ, ನನಗೆ ಹೇಳ್ತಾರೆ ನೀವು ದುಡ್ಡು ತಿಂದಿದ್ದೀರಿ, ಹಣ ಬರುವುದನ್ನು ನಾನು ತಿಂತಾ ಇದ್ದೇನೆ, ಆ ರೀತಿ ನನಗೆ ಬೈತಾ ಇದ್ದಾರೆ. ನಾನಂದ್ರೆ 5 ಪೈಸೆ ಕೈಯಿಂದ ಹಾಕಿ ನಾನು ಎಷ್ಟೋ ಸಲ ಈ ರೋಡ್ ಎಲ್ಲ ಮಾಡಿದ್ದೇನೆ. ರಿಪೇರಿ ಮಾಡುವ ವರ್ಕ್ ಎಲ್ಲ ನಾನು ಸ್ವಂತ ಮಾಡಿದ್ದೇನೆ. ಹಾಗಾದ್ರೂ ಜನಗಳು ನನ್ನ ಮೇಲೆ ಇದು ಮಾಡ್ತಾರೆ. ಅವರು ಒಂದು ಇಂಥ ಪರಿಸ್ಥಿತಿ ಆಗುವಾಗ ಬೈಯುವುದು ಸಹಜ ಅಲ್ವಾ? ಸಹಜ, ಜನಗಳು ಬೈದು ಸಹಜ, ಅದು ನಾನು ಒಪ್ಪಿಕೊಳ್ತೇನೆ. ನಾನು ಅದನ್ನು ಕೇಳಲಿಕ್ಕೂ ರೆಡಿಯಾಗಿದ್ದೇನೆ. ಜನಗಳ ಮಾತನ್ನು ನಾನು ಅದನ್ನು ವಿರೋಧಿಸುವುದೇ ಇಲ್ಲ ಯಾವತ್ತು. ಜನಗಳು ಸ್ಪಂದಿಸ್ತಾರೆ ನಮ್ಮೊಟ್ಟಿಗೆ, ಎಲ್ಲರೂ ಇಲ್ಲಿದ್ದವರೆಲ್ಲ ನಂಗೆ ಸಹಕಾರ ಕೊಡ್ತಾರೆ. ಈಗ ಜನ ಮತ್ತು ನೀವು ಏನು ಮಾಡಬೇಕು? ನನಗೆ ಒಂದೇ, ನನಗೆ ಸೇತುವೆ ಮತ್ತು ನಮ್ಮ ರೋಡ್ ಒಂದಾಗಬೇಕು ಅಷ್ಟೇ ಬೇಡಿಕೆ ನಮ್ಮದು. ಮತ್ತು ಜನಗಳ ಯಾರಲ್ಲಿ ಬೇಡಿಕೆ? ನಮ್ಮ ಶಾಸಕರ ಹತ್ರ, ನಮ್ಮ ತಹಸೀಲ್ದಾರರ ಹತ್ರ, ನಮ್ಮ VA ಹತ್ರ, ನಮ್ಮ ಪಂಚಾಯಿತಿ PDO, ಬಾಕಿ ಉಳಿದ ಅಧಿಕಾರಿಗಳು ಎಲ್ಲರ ಹತ್ರ ಬೇಡಿಕೆ ಇಡ್ತಾ ಇದ್ದೇವೆ ನಾವು. ಓಕೆ, ನೋಡಿ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ. ನೋಡಿ, ನಮ್ಮ ಸಂಘವನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ. ಯಾಕೆ ಅಂತಂದ್ರೆ ಇಂಥದ್ದು ಏನಾದ್ರೂ ಮರ ನಿಂತಾಗ ಸೇತುವೆಗೆ ಡ್ಯಾಮೇಜ್ ಆಗ್ತದೆ ಅನ್ನುವಂತ ಕಾರಣಕ್ಕಾಗಿ ಸ್ಥಳೀಯರು ಅದನ್ನ ಉಳಿಸಿಕೊಳ್ಳುವಂತ ಯತ್ನವನ್ನ ಮಾಡ್ತಾರೆ, ಏನು ಸಮಸ್ಯೆ ಆಗಬಾರದು ಅನ್ನುವಂತ ಕಾರಣಕ್ಕಾಗಿ. ನೋಡಿ, ಅವರು ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಮಾಡುವಂತ ಕೆಲಸವನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ, ಹೇಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮರವನ್ನ ಕೆಳಗಡೆ ಮಾಡಿಬಿಟ್ರೆ ಒಂದಷ್ಟು ಆತಂಕ ದೂರ ಆಗ್ತದೆ, ಅದರಿಂದಾಗಿ ಒಂದಷ್ಟು ನೀರು ಮೇಲೆ ಬಂದು ಸಮಸ್ಯೆಗಳಾಗ್ತವೆ ಅನ್ನುವಂತ ಕಾರಣಕ್ಕಾಗಿ ನೋಡಿ ಯಾವ ರೀತಿಯಾಗಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಮಾಡುವಂತ ಕೆಲಸ ಇದು ಸ್ಥಳೀಯರು ಮಾಡುವಂತದ್ದು. ನೋಡಿ, ಹೋಯ್ತಾ? ನೋಡಿ, ಅದು ಹೋಯ್ತು ಅಂತ ಹೇಳ್ತಾರೆ. ನೋಡಿ, ಅದರ ಜೊತೆಗೆ ಅಲ್ಲಿ ನೋಡಿ ಅದನ್ನೊಂದು ತೆಗ್ದಿದ್ದಾರೆ, ಅದನ್ನು ತೆಗ್ದಲ್ಲಿ ಕೆಳಗೆ ಕಳಿಸ್ತಾರೆ. ಅದರ ಕೆಳಗೆ ಇದೇ ರೀತಿ ಮತ್ತೊಂದು ಕಡೆ ಹೋಗಿ ನಿಲ್ಲುತ್ತೆ, ಅದೊಂದು ಸಮಸ್ಯೆ ಆಗುತ್ತೆ. ನೋಡಿ, ಇಲ್ಲಿ ಸ್ಥಳೀಯರು ಏನ್ ಸರ್ ಇದು? ಡ್ರಿಂಕಿಂಗ್ ವಾಟರ್ ಪೈಪ್ ಯಾಕೆ ಕಟ್ತಾ ಇದ್ದೀರಿ? ಮಳೆ ಬಂದು ಬೊಳ್ಳ ಹೋದ್ರೆ ಅವ್ರಿಗೆ ನಾಳೆಗೆ ನೀರು ಬೇಕಲ್ವಾ? ನಾಳೆಗೆ ನೀರು ಬೇಕು ಅಂತ ನೋಡಿ ಸ್ಥಳೀಯರು ಈ ವಾಟರ್ ಪೈಪ್ ಅನ್ನ ಕಟ್ತಾ ಇದ್ದಾರೆ ಸೇತುವೆಗೆ. ಒಂದು ವೇಳೆ ಬೊಲ್ಲಕ್ಕೆ ಹೋದ್ರೆ ನಾಳೆ ನಮಗೆ ಕುಡಿಯೋದಕ್ಕೆ ನೀರು ಬೇಕಲ್ವಾ ಅನ್ನುವಂತ ಪರಿಸ್ಥಿತಿ. ಇದು ಇಲ್ಲಿಯ ನೈಜ ಸ್ಥಿತಿ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಮಳೆ ಜೋರಾಗ್ತಾ ಇದೆ. ಸ್ಥಳೀಯರು ಮತ್ತು ಬಹಳಷ್ಟು ಜನ ಅನುಭವಿಗಳು ಹೇಳೋ ಪ್ರಕಾರ 2019 ನೆನಪಾಗ್ತಾ ಇದೆ, ಅಂಥದ್ದೊಂದು ಆತಂಕ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ದಿಡುಪೆಯ ಸುತ್ತಮುತ್ತ ಜೋರಾಗಿ ಮಳೆ ಬರ್ತಾ ಇದೆ, ಅಲ್ಲಿಯೂ ಕೂಡ ಸಮಸ್ಯೆಗಳಾಗುವಂತಹ ರೀತಿಯಲ್ಲಿ ಈಗಾಗಲೇ 3 ಕಡೆಗೆ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ದಿನೇಶ್ ಅವರು ಹೇಳಿದ್ದಾರೆ. ಅದರ ಜೊತೆಗೆ ಪುತ್ರಬೈಲಿನ ಸಮೀಪದ ಸೇತುವೆ, ಗುರಿಂಗಾಣದ ಸೇತುವೆ, ಇದು ಮುಳುಗಡೆ ಆಗುವಂತ ಭೀತಿ ಇದೆ. ಅದನ್ನ ನಿಮಗೆ ಮತ್ತೊಮ್ಮೆ ತೋರಿಸಿ ನೋಡಿ ಹೇಗೆ ನೀರಿನ ರಭಸ ಬರ್ತದೆ. ಇಲ್ಲೇನಾದ್ರೂ ಚಿಕ್ಕ ಮಕ್ಕಳು ನಿಂತರೆ ಅಥವಾ ಚಿಕ್ಕ ಮಕ್ಕಳು ಓಡಾಡಿದ್ರೆ ಗತಿ ಏನು ಅಂತ ಕೇಳ್ತಾ ಇದು ಆತಂಕವನ್ನ ತಂದೊಡ್ಡಿದೆ. ಜೊತೆಗೆ ಎಲ್ಲರಿಗೂ ಕೂಡ ಹೇಳ್ತಾ ಇರುವಂತದ್ದು, ಮಳೆ ಬರ್ತಾ ಇದೆ ಜೋರಾಗಿ, ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ಹತ್ರ ಯಾವುದಾದ್ರೂ ಸೇತುವೆಗಳು ಮುಳುಗಿದಲ್ಲಿ ಸಾಹಸವನ್ನ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಸಾಹಸಕ್ಕೆ ಯಾವುದೇ ಪರಮವೀರ ಚಕ್ರ ಬರೋದಿಲ್ಲ. ದಯವಿಟ್ಟು ನೀವು ಯಾರೂ ಕೂಡ ಸಾಹಸ ಮಾಡಬೇಡಿ. ನೀರು ಇಳಿದ ನಂತರವೇ ಸೇತುವೆಯನ್ನ ದಾಟುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ. ನಾಳೆ ಮತ್ತಷ್ಟು ಅಪ್ಡೇಟ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಪುಷ್ಪರಾಜ್ ಶೆಟ್ಟಿ, ಶಕ್ತಿನಗರ, ಗುರುವಾಯನಕೆರೆ ಜೊತೆಗೆ ದಾಮೋದರ ದೊಡ್ಡಲೆ, ಸುದ್ದಿ ನ್ಯೂಸ್, ಗುರಿಂಗಾಣ, ಲಾಯ್ಲಾ.
ಓಕೆ, ಈಗ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಎಲ್ಲೆಲ್ಲಿ ಯಾವ ರೀತಿಯಾಗಿ ಜನಗಳು ಸಮಸ್ಯೆನ ಎದುರಾಗ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ರಿ. ಈ ಬಗ್ಗೆ ಪ್ರತ್ಯಕ್ಷದರ್ಶಿಯಾಗಿ ಹೋದಂತಹ ದಾಮೋದರ ದಂಡಲೆ ಹತ್ರ ಕೇಳೋಣ, ಅಲ್ಲಿ ಅವರ ಅನುಭವ ಹೇಗಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿನ ಗ್ರಾಮಸ್ಥರಿಗೆ ಯಾವ ರೀತಿ ಸಮಸ್ಯೆ ಆಗಿರ್ಬೋದು ಅನ್ನೋದು ಕಣ್ಣಾರೆ ಕಂಡು ಆ ದೃಶ್ಯಾವಳಿಯನ್ನು ಸೆರೆ ಹಿಡ್ಕೊಂಡು ಬಂದು ಈಗ ನಿಮ್ಗೆ ತೋರಿಸ್ತಾ ಇರುವಂತಹ ಪ್ರಯತ್ನ ಅವರು ಮಾಡಿದ್ರು. ಹಾಗಾಗಿ ಅವರಲ್ಲೇ ಕೇಳೋಣ ಅವರ ಅನುಭವ ಹೇಗಿತ್ತು ಅಂತ. ನಾವು ನಿನ್ನೆ ಹೋದಂತದ್ದು ಪುಷ್ಪರಾಜ್ ಶೆಟ್ಟಿ ಗುರೇನ್ಕೆರೆ ಮತ್ತು ಪಂಚೇಶ್ ಚಾರ್ಮಾಡಿ ಇವರ ಜೊತೆಗೆ ಅಲ್ಲಿ ಇರ್ತಕ್ಕಂತಹ ಒಂದು ನೈಜ ಸ್ಥಿತಿಯನ್ನ ನಾವು ವರದಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಈಗ ನಾವು ಒಂದಷ್ಟು ವಿಡಿಯೋಗಳನ್ನ ನೋಡ್ತಾ ಇದ್ದೇವೆ, ಬೇರೆ ಬೇರೆ ಕಡೆಯ ವಿಡಿಯೋಗಳನ್ನ ನೋಡ್ತಾ ಇದ್ದೇವೆ. ಇವತ್ತಿನ ವಿಡಿಯೋಗಳನ್ನು ಕೂಡ ನಾವು ಈಗ ಪ್ಲೇ ಮಾಡ್ತಾ ಹೋಗುವ. ಆದ್ರೆ ನಿನ್ನೆ ನಮಗೆ ಏನನ್ಸಿತ್ತು ಅಂತಂದ್ರೆ, ನಿನ್ನೆಯ ಮಳೆ ನೋಡೋಕೆ ಒಂದು ರೀತಿಯ ಆತಂಕ ಜನರಲ್ಲಿ ಇತ್ತು. ಏನು ಅಂತಂದ್ರೆ, ಈ ಬಾರಿ 2019 ಭೀತಿ ಇದೆಯಾ ಅನ್ನುವಂತ ರೀತಿಯಲ್ಲಿ ಆತಂಕ ಇತ್ತು. ಯಾಕಂದ್ರೆ ನಮ್ಮ ಜೊತೆ ಮಾತನಾಡಿದವರು ತುಂಬಾ ಜನ ಹೇಳಿದ್ರು, ಇಷ್ಟು ಮಳೆ ಕಳೆದ ಬಾರಿ ಬಂದಿರಲಿಲ್ಲ, ಈ ಬಾರಿ ಬಂದಿದೆ ಅನ್ನುವಂಥದ್ದನ್ನ ಕೂಡ ಮಾತನಾಡಿದ್ರು. ಅದ್ರ ಜೊತೆಗೆ ದಿಡುಪೆ ಸುತ್ತಮುತ್ತ ಒಂದಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು ಅನ್ನುವಂಥದ್ದು. ಅದು ನಾವೀಗ ತೆಗೆದುಕೊಂಡಂತ ಫೋನೋದಲ್ಲಿ ದಿನೇಶ್ ಅವರು ಮಾತನಾಡಿದ್ದಾರೆ. ಅವರು ಕೂಡ ಹೇಳ್ತಾ ಇದ್ರು ನಿನ್ನೆ ಹೇಗಿತ್ತು ಪರಿಸ್ಥಿತಿ ಅನ್ನುವಂಥದ್ದು. ಇದು ನಿನ್ನೆಯ ಪರಿಸ್ಥಿತಿ. ಅದು ನಮಗೆ ಏನನ್ಸ್ತು ಅಂದ್ರೆ, ನಾವು ಹೋದ 5 ರಿಂದ 6 ನಿಮಿಷದೊಳಗಾಗಿ ನಾವು ನಿಂತಿದ್ದಂತ ಸೇತುವೆ ಮುಳುಗಿದೆ. ಆ ಸೇತುವೆಗೆ ಆ ಕಡೆ ಈ ಕಡೆಗೆ ಒಂದು ಕೈಸಂಗ್ ಅಂತ ಏನೋ ಬರುತ್ತೆ, ಅದು ಕೂಡ ಇಲ್ಲ, ಏನಿಲ್ಲ. ಅಲ್ಲಿ ಅವರು ಯಾವ ರೀತಿಯಾಗಿ ಆ ಸೇತುವೆ ದಾಟೋದು, ಅವ್ರಿಗೆ ಎಷ್ಟು ಭಯ. ಮತ್ತು ಒಬ್ರು ಆಟೋ ಮಾಡ್ಕೊಂಡ್ ಬಂದ್ರು. ಆಟೋ ಮಾಡ್ಕೊಂಡು ಬಂದು ಅಲ್ಲಿ ಸೇತುವೆ ಈ ಬದಿಯಲ್ಲಿ ಆಟೋ ನಿಲ್ಸಿದ್ರು. ಹೇಗ್ ಹೋಗೋದು ಅಂತ ಕೇಳಿದ್ವಿ. ಆಟೋ ಹೋಗಕ್ಕೆ ಅವ್ರು ಒಪ್ಕೊಳ್ತಿಲ್ಲ, ಆಟೋದಲ್ಲಿ ನಮ್ಗೆ ಹೋಗಕ್ಕಾಗಲ್ಲ, ಬಟ್ ನಾವು ದಾಟ್ತೀವಿ ಅಂತ ಅವ್ರು 4-5 ಜನ ದಾಟುವಂತ ವಿಡಿಯೋ ಕೂಡ ನಾವು ನಿಮಗೆ ತೋರಿಸಿದ್ವಿ. ಈಗ ನೀವು ನೋಡ್ತಾ ಇದ್ರಿ, ಎಲ್ಲ ತೋಟಗಳಿಗೆ ನೀರು ಬಂದಿರುವಂತದ್ದು ನೋಡ್ತಾ ಇದ್ರಿ, ಎಲ್ಲವೂ ಕೂಡ ಇದೆ. ಆದ್ರೆ ನಿನ್ನೆಯ ನಮ್ಮ ಅನುಭವ ಅಂತ ಹೇಳಿದ್ರೆ ನಿಜಕ್ಕೂ ಹಾರಿಬಲ್. ಯಾಕಂತಂದ್ರೆ ಅಷ್ಟೊಂದು ಮಳೆ ಬಂದಿದೆ ನೋಡಿ. ಇಲ್ಲಿ ಈಗ ನೀವು ನೋಡ್ತಿರುವಂತ ಬೆಳಾಲ್ನ ಒಂದು ದೃಶ್ಯ, ಅಲ್ಲಿಯೂ ಕೂಡ ಬಹಳ ಕಷ್ಟಕರ. ಗಾಡಿಯನ್ನು ಹೇಗೆ ತಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಹೌದು, ಎಲ್ಲೆಲ್ಲಿ ಮುಳುಗಡೆ ಆಗುವಂತ ಸೇತುವೆಗಳಿದಾವಲ್ಲ ಅಲ್ಲೆಲ್ಲಿ ಹೀಗೆ. ಅಲ್ಲಿ ಎಲ್ಲಿ ಗುಂಡಿ ಇರುತ್ತಂತ ಯಾರು ಗೊತ್ತಾಗಲ್ಲ. ನೀರ್ ಹೋಗುವಂತ ರಭಸಕ್ಕೆ ಚಿಕ್ಕ ಚಿಕ್ಕ ಮಕ್ಕಳು ಹೋದ್ರೆ ಕೊಚ್ಕೊಂಡು ಹೋಗ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಕೊಚ್ಕೊಂಡು ಹೋಗ್ತಾರೆ ಅಂತ ಪರಿಸ್ಥಿತಿ. ಇದು ನೋಡಿ ಉಜಿರೆದು, ಇದು ಎವರ್ ಗ್ರೀನ್ ಸಮಸ್ಯೆ ಅಂತ, ಮರೆಯಲಾಗದ ಸಮಸ್ಯೆ. ಈಗ ಒಂದು ಕರೆ ಇದೆ, ಆ ಕರೆಯನ್ನು ಸ್ವೀಕರಿಸುವ. ಖಂಡಿತ ಖಂಡಿತ. ಹಲೋ ಹಲೋ, ನಮಸ್ತೆ, ಹೇಳಿ. ನಮಸ್ತೆ, ಎಲ್ಲಿಂದ? ಹೇಳಿ ಸರ್. ಇದು ಮಳೆಗಾಲ ಸ್ಟಾರ್ಟ್ ಆಗುವಾಗ ನಮ್ಮದೊಂದು ರೋಡ್ ಇದ್ದು ಸಮಸ್ಯೆ ಸರ್. ಪ್ರತಿ ರೋಡ್ ಇನ್ನೂ ಕೂಡ ಕಾಂಕ್ರೀಟೀಕರಣ ಮಾಡಿಲ್ಲ. ಶಾಲೆಯ ಮಕ್ಕಳು ಹೋಗ್ತಾ ಇದ್ದಾರೆ. ಆದ್ರೆ ಸಹ ರೋಡ್ ಒಂದು ಕಾಂಕ್ರೀಟೀಕರಣ ಆಗ್ಲಿ ಅಥವಾ ರಿಪೇರಿ ಆಗ್ಲಿ ಯಾವುದು ಮಾಡುತ್ತಿಲ್ಲ. ಕಂಡಪಟ್ಟೆ ಮಳೆ ಬರ್ತಾ ಉಂಟು, ಗಾಳಿ ಎಲ್ಲ ಬರ್ತಾ ಉಂಟು. ಮತ್ತೆ ಎಲ್ಲ ಕೆಲವು ಕಡೆ ಚಿಕ್ಕ ಚಿಕ್ಕ ಮನೆಗಳೆಲ್ಲ ತೆರೆದು ಬಿಟ್ಟಿವೆ. ಇಲ್ಲೆಲ್ಲ ಹಾಗೆ ಆಗಿದೆ. ಒಂದು ರೋಡ್ ನ ಬಗ್ಗೆ ಒಂದು ಇದು ಗಮನ ತಿಳಿಬೇಕು ಸರ್. ಯಾವ ರೋಡ್ ಸರ್ ನಿಮ್ದು? ಅದು ಇಲ್ಲಿ ಬರ್ತದೆ, ಅದು ಗೋಳಿಕಟ್ಟೆ ಕಳೆದು ಕುದ್ಯಾಡಿಗೆ ಕನೆಕ್ಷನ್ ಉಂಟು ಮಡ್ಡೂರು. ಓಕೆ. ಸುಮಾರು ವರ್ಷದಿಂದ ಅದಕ್ಕೆ ಒಂದು ಡಾಮರ್ ಆಗುದಿಲ್ಲ, ಕಾಂಕ್ರೀಟೀಕರಣ ಆಗಲ್ಲ. ವರ್ಷ ಮಳೆಗಾಲದಲ್ಲಿ ಹೀಗೆ ಈ ಸಾರಿ ಯಾರದೆಲ್ಲ ಗಮನಕ್ಕೆ ತಂದಿದ್ದೀರಿ? ತಂದಿದ್ದೇವೆ ನಾವು, ಶಾಸಕರ ಗಮನಕ್ಕೆ ತಂದಿದ್ದೇವೆ, ಗ್ರಾಮ ಪಂಚಾಯತ್ ಗಮನಕ್ಕೆ ತಂದಿದ್ದೇವೆ. ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸರ್? ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸರ್? ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ? ನಮ್ಮದು ಸುಳ್ಕೇರಿ ಗ್ರಾಮ ಪಂಚಾಯತ್. ಈಗ ಓಕೆ, ಏನಂದ್ರು ಗ್ರಾಮ ಪಂಚಾಯತ್ ಅವರು? ಗ್ರಾಮ ಪಂಚಾಯತ್ ಅವ್ರು ಏನಂತಾರೆ? ಗ್ರಾಮ ಪಂಚಾಯತ್ನವ್ರು ಮಾಡ್ತೇವೆ ಅದಕ್ಕೆಲ್ಲ ಹಣ ಹಾಕ್ಬೇಕಷ್ಟೇ, ಇಡ್ಬೇಕಷ್ಟೇ ಅಂತ ಹೇಳ್ತಾರೆ. ಈ ಸಮಸ್ಯೆ ಈ ವರ್ಷ ಮಾತ್ರನೇ ಅಥವಾ ಕಳೆದ ವರ್ಷ ಕೂಡ ಇತ್ತಾ? ಸ್ಟಾರ್ಟ್ ಆಗುವಾಗ ಒಮ್ಮೆ ಇದು ತಂದು ಹಾಕ್ತಾರೆ. ಹಲೋ ಹೊಯ್ಗೆ ಹಾಕ್ತಾರೆ. ಹಲೋ ಸರ್, ಈ ಸಮಸ್ಯೆ ನಿಮ್ಗೆ ಈ ವರ್ಷ ಮಾತ್ರ ಕಾಣಿಸ್ತಾ ಅಥವಾ ಈ ಹಿಂದೆ ಕೂಡ ಇದೇ ಸಮಸ್ಯೆ ನಿಮ್ಗೆ ಎದುರಾಗಿತ್ತಾ ಅಂತ? ಇಲ್ಲ, ಒಂದು 5-6 ವರ್ಷದಿಂದ ಆಗ್ತಾ ಉಂಟು ಹೀಗೆ. ನಾವು ಮಕ್ಕಳನ್ನು ಮತ್ತೆ ಈ ಮಳೆಗೆ 1 ಕಿಲೋಮೀಟರ್. ಮಾತಾಡಿ. ಹಲೋ, ಎಸ್, ಸಂಪರ್ಕ ಕಡಿತಗೊಂಡಿದೆ ನೋಡಿ. ಇದೊಂದು ಸಮಸ್ಯೆ, ಕುದ್ಯಾಡಿದ್ದು ಸುಲ್ಕೆರಿ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಂದು ಸಮಸ್ಯೆ. ಈ ಸಮಸ್ಯೆ ನಾವು ನಿಮಗೆ ತೋರಿಸಕ್ ಆಗುದಿಲ್ಲ, ಬಟ್ ಅವ್ರು ಮಾತನಾಡ್ತಾರೆ. ಹೌದು, ಅದು ಕೂಡ 4-5 ವರ್ಷಗಳಿಂದ ಸೇಮ್ ಸಮಸ್ಯೆ ಇದೆ, ಆದ್ರೆ ಈ ಕೂಡ ಬಗೆಹರಿದಿಲ್ಲ. ಎಸ್, ಇವತ್ತಿನ ವಿಡಿಯೋಗಳನ್ನ ನಾವೀಗ ನೋಡ್ತಾ ಹೋಗುವ. ಇವತ್ತಿನ ವಿಡಿಯೋಗಳನ್ನ ಒಂದೊಂದಾಗಿ ಪ್ಲೇ ಮಾಡ್ತಾ ಹೋಗ್ತಾ ಇದ್ದಾರೆ. ಇದು ಒಂದು ಕಡೆಯ ವಿಡಿಯೋ. ಈ ವಿಡಿಯೋ ನಾವು ನಿಮಗೆ ತೋರಿಸ್ತಾ ಇದೀವಿ. ಇದು ಕೊಲ್ಲಿ
ಕೊಲ್ಲಿ ಏನು ದುರ್ಗಾ ಪರಮೇಶ್ವರ ದೇವಸ್ಥಾನ ಇದೆ, ಆ ಒಂದು ಜಾಗ ಜಾಗ ಹತ್ರ ಕಲ್ಲಬೆಟ್ಟು ಪರಾರಿಗುಡ್ಡೆ. ಕಲ್ಲಬೆಟ್ಟು ಪರಾರಿಗುಡ್ಡೆಯ ಪರಿಸರದಲ್ಲಿ ಅಲ್ಲಿ ಕಾಂಕ್ರೀಟ್ ರಸ್ತೆ ಆಗಿದೆ, ಹೊಸ ಕಾಂಕ್ರೀಟ್ ರಸ್ತೆ ಆಗಿದೆ. ಅಲ್ಲಿಯ ಪರಿಸ್ಥಿತಿಯನ್ನು ನಾವು ನಿಮಗೆ ವಿವರಿಸ್ತಾ ಹೋಗ್ತಾ ಇದೀವಿ ಹೇಗಿದೆ ಅನ್ನುವಂಥದ್ದು. ನೋಡಿ ಅಲ್ಲೆಲ್ಲ ಗುಡ್ಡ ಕುಸಿದಿರುವಂತದ್ದು ನಿನ್ನೆಯ ಮಳೆಗೆ. ಮೇಲ್ಗಡೆ ಒಂದು ಮನೆ ಕೂಡ ಇದೆ. ಅಲ್ಲಿಯ ಜನಗಳಂತೂ ಭೀತಿಯಲ್ಲಿ ಇರ್ಬೋದು, ಯಾವಾಗ ಏನಾಗುತ್ತೆ ಅಂತ. ಅಲ್ಲಿ ಇದ್ದಾರೋ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಹೋಗಿದಾರೋ ಗೊತ್ತಿಲ್ಲ. ಅದನ್ನ ಯಾರು ಕೂಡ ಅದು ರಸ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ, ಆ ರೀತಿಯಾಗಿ ಅದು ನೋಡಿ ಅದು ಕೆಸರಿನ ಗದ್ದೆ ತರ ಇದೆ. ಅದು ಅವ್ರೊಂದು ಕನಸಿತ್ತು ಅಲ್ಲಿಗೊಂದು ರಸ್ತೆ ಆಗಬೇಕು ಅಂತ, ರಸ್ತೆ ಆಗಿದೆ. ಅದು ಸಮುದಾಯ ಭವನ ನೋಡಿ, ಅಲ್ಲಿ ಮೇಲ್ಗಡೆ ಇರುವಂತ ಸಮುದಾಯ ಭವನ, ಕುಟುಂಬಶ್ರೀ ಸಮುದಾಯ ಭವನ ಅಂತ. ಅದು ರಸ್ತೆ ಅವ್ರದ್ದು ಕನಸಾಗಿತ್ತು. ಆ ಕನಸು ಈಡೇರಿದೆ ಅವ್ರದ್ದು, ಅಂದ್ರೆ ಬಹಳಷ್ಟು ವರ್ಷಗಳ ಕನಸು ಈಡೇರಿದೆ. ಆದ್ರೆ ರಸ್ತೆ ಹೇಗಾಗಿದೆ ಅನ್ನುವಂಥದ್ದು ಈಗ ನೋಡ್ತಾ ಇದ್ದೀರಿ. ಬಹಳಷ್ಟು ವರ್ಷಗಳ ಕನಸನ್ನ ಈಡೇರಿಸಿದ್ರೆ ಅಲ್ಲಿ ಕೆಳಭಾಗದಲ್ಲಿರುವಂತಹ ಮನೆ ಇದು ಬಹಳ ನೋಡುವ ನಮಗೆ ಭಯ ಆಗುತ್ತೆ. ಯಾಕಂತಂದ್ರೆ ಇಂಥ ಗುಡ್ಡವೇ ಕುಸಿದು ಏನೇನೋ ಆಗ್ತಾ ಇರುವಂತದ್ದು. ಇಂಥ ತುಂಬಾ ಮನೆಗಳು ನಮ್ಮ ತಾಲೂಕುಗಳಿದ್ದಾವೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಗುಡ್ಡ ಕುಸಿದದೆ ಅಂತ ಅಲ್ಲ, ಆದ್ರೆ ಇಂಥ ಒಂದು ದೃಶ್ಯಗಳನ್ನ ನೋಡಿದಾಗ ಒಮ್ಮೆಗೆ ನಮಗೆ ಭಯ ಆಗತ್ತೆ. ಇದು ಪರಾರಿಗುಡ್ಡೆ, ಕೊಲ್ಲಿ ದುರ್ಗಾ ಪರಮೇಶ್ವರಿ ಮತ್ತು ಕಲ್ಲಬೆಟ್ಟು ಅಲ್ಲಿಯ ಒಂದು ಪರಿಸ್ಥಿತಿ. ಅಲ್ಲಿ ಒಂದಷ್ಟು ಕಾಂಕ್ರೀಟ್ ರೋಡ್ ಅನ್ನ ಮಾಡಿದ್ದಾರೆ. ಹೇಗ್ ಮಾಡಿದ್ದಾರೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ಎಸ್, ನೋಡ್ತಾ ಇದ್ದೀರಿ ಹೇಗೆ ಅಲ್ಲಿಯ ಜನಜೀವನ ಇದೆ ಅನ್ನುವಂಥದ್ದು. ಆ ರಸ್ತೆಯ ಇಕ್ಕೆರೆಗಳಲ್ಲಿ ಕೂಡ ಮನೆ ಇದೆ, ಅಲ್ಲಿ ಬಸ್ ಸ್ಟಾಪ್ ಕೂಡ ಇದೆ. ಆದ್ರೆ ಅಲ್ಲಿ ರಸ್ತೆ ದಾಟಬೇಕಾದ್ರೆ ಯಾವ ರೀತಿ ಕಷ್ಟ ಪಡ್ಬೇಕು ಅನ್ನೋದನ್ನ ನಾವು ಈ ದೃಶ್ಯಾವಳಿಯಲ್ಲಿ ನೋಡಬಹುದು. ಎಲ್ಲಾ ಗ್ರಾಮಸ್ಥರು ಮಾತಾಡ್ತಿದ್ದಾರೆ. ಪಜಿರಡ್ಕದ ದೃಶ್ಯಾವಳಿ, ಶ್ರೀ ಕ್ಷೇತ್ರ ಪಜಿರಡ್ಕದ ದೃಶ್ಯಾವಳಿ. ಇದು ಸಂಗಮ ಕ್ಷೇತ್ರ ಅಂತ ಖ್ಯಾತಿ ಪಡೆದಿರುವಂತಹ ಪಜಿರಡ್ಕ ಕ್ಷೇತ್ರ. ಈಗ ಒಬ್ರು ಕರೆ ಮಾಡಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ನಿಮ್ಮ ಸಮಸ್ಯೆ ಏನು ಅಂತ. ಎಂತ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಯಾವ ರೋಡ್ ಎಲ್ಲಿಂದ ಹೇಳಿ? ಮದ್ದಡ್ಕದಲ್ಲಿ. ಎಂತ ಡ್ಯೂಟಿಗೆ ಹೋಗುವಾಗ ಲೇಟು, ಚಂಡಿ ಆಗಿರ್ತದೆ, ಮೊದ್ಲೇ ಲೇಟ್ ಆಗಿ ಇರ್ತದೆ. ಒಂದು ಸಮಸ್ಯೆ ಆಗ್ತದೆ ಒಂದಲ್ಲಿ. ಮೊನ್ನೆ ಅವ್ರು ಬಂದಿದ್ರಲ್ಲ, ಟಿವಿ ಕ್ಯಾಮರಾ ಎಲ್ಲ ಇತ್ತು ಅಲ್ಲಿ. ಸಮಸ್ಯೆ ಆಗುತ್ತೆ ಅಂತ ಎಲ್ಲವನ್ನ ಕವರೇಜ್ ಮಾಡ್ತಾ ಇದೀವಿ. ಸೊ ನೀವು ಕೂಡ ಗ್ರಾಮಸ್ಥರು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆನ ಹೇಳಿದಾಗ ಇಲ್ಲಿ ನಮಗೂ ಕೂಡ ಇಲ್ಲಿ ಶಾಸಕರಾಗಿ ಇರ್ಬೋದು, ಯಾರಿಗಾದ್ರೂ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಮಗೂ ಕೂಡ ಹೇಳಕ್ಕೊಂದು ಸುಲಭ ಆಗುತ್ತೆ. ಸೊ ಅಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅಂತ ನೀವಾಗ ಸ್ವಲ್ಪ ಹೇಳಿದ್ರೆ ಒಳ್ಳೇದು ಅಂತ. ರಸ್ತೆ ಇದೆ ಸಮಸ್ಯೆ, ಬಹಳ ದೊಡ್ಡ ಸಮಸ್ಯೆ ರಸ್ತೆ ಇತ್ತು ಒಂದು. ಮತ್ತೆ ನನಗೆ ಕೃಷಿ ಅಂತ ಇಲ್ಲ, ಅಲ್ಲಿ ಕೃಷಿ ತುಂಬಾ ಜನರ ಅಡಿಕೆ ಎಲ್ಲ ಹೋಗಿದೆ, ಭಾರಿ ಕಷ್ಟ ಆಗ್ತಾ ಉಂಟು. ಮತ್ತೆ ಈಗ ಟೂ ವೀಲರ್ ಅಲ್ಲಿ ಹೋಗುದಿಲ್ಲ, ನಾನು ನಿಲ್ಲಿಸಿದ್ದೇನೆ. ಟೂ ವೀಲರ್ ಹಾಳಾಗ್ತದೆ. ಹೋಗುದಾದ್ರೂ ಕೂಡ ಗುಂಡಿ ಬಿದ್ದಿದ್ಯಾ ಏನು? ಈಗ ಯಾರತ್ರ ಇದನ್ನು ಹೇಳ್ಬೋದು? ನಿಮಗೆ ಯಾರತ್ರ ಆದ್ರೆ ಹೇಳ್ಬೋದಾ? ನೀವು ನಿಮ್ಮ ಜನಪ್ರತಿನಿಧಿಗಳನ್ನ ಸಂಪರ್ಕಿಸ್ಬೇಕು, ಅವರಿಗೆ ಹೇಳಬೇಕು. ಹೇಳಿದೀರಾ? ಅಲ್ಲ, ನಾನು ನಿಮಗೆ ಹೇಳ್ಬೋದಾ ಸರ್? ನಿಮಗೆ ಈ ನೇರ ಪ್ರಸಾರವನ್ನು ನೋಡ್ತಾ ಇರ್ತಾರೆ, ಅವರಿಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಅವರಿಗೆ ಒಂದೇ ಹೇಳಿ, ಅದನ್ನು ಒಂದು ಸರಿ ಮಾಡಿ ಇದ್ರೆ ಸಾಕು, ಒಂದು ಆದಷ್ಟು ಬೇಗ. ನಿಮ್ಮ ಹೆಸರು? ಜಬ್ಬಾರ್ ಹುಸೇನ್. ಜಬ್ಬಾರ್ ಹುಸೇನ್. ಎಲ್ಲಿಂದ? ಮದ್ದಡ್ಕ.
ಓಕೆ, ಧನ್ಯವಾದ ಜಬ್ಬಾರ್. ಸರ್ ಆಗ್ಬೋದಲ್ಲ, ಒಂದು ವಾರದಲ್ಲಿ ಒಂದು ಮಳೆ ನಿಂತ ಕೂಡಲೇ ಒಂದು ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ. ಆಯ್ತಾಯ್ತು. ನೀವು ಹೇಳ್ಬೇಕು, ಈಗ ನಮಗೆ ಹೇಳ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಹತ್ರ ಟಿವಿ ಉಂಟಲ್ಲ, ಟಿವಿಯಲ್ಲಿ ಹೇಳಿ. ಓಕೆ, ಧನ್ಯವಾದ ಜಬ್ಬಾರ್. ಟಿವಿಯಲ್ಲಿ ಹೇಳಿ ಸರ್. ಹಲೋ, ಈಗ ಜನಗಳಿಗೆ ನೋಡಿ, ಈಗ ಅಷ್ಟೆಲ್ಲ ಸಮಸ್ಯೆ ಆಗ್ತದೆ. ಅವರಿಗೆ ನೇರವಾಗಿ ಅಲ್ಲಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಹತ್ರ ಮಾತಾಡಕ್ಕೆ ಅವ್ರಿಗೂ ಹಿಂಜರಿತಾರೆ, ಶಾಸಕರ ಹತ್ರ ನೇರವಾಗಿ ಹೋಗೋಕೆ ಹಿಂಜರಿತಾರೆ. ಆದ್ರೆ ಅವರಿಗೆ ಏನಂತ ಹೇಳಿದ್ರೆ ಈಗ ಲೈವ್ ಬರ್ತಾ ಇದೆ, ಇಲ್ಲಿ ಮಾತಾಡಿದ್ರೆ ನಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂತಹ ನಂಬಿಕೆ ಅವರಲ್ಲಿದೆ. ಸೊ ನಾವು ಕೂಡ ಈ ಬಗ್ಗೆ ಕೆಲಸ ಮಾಡಲೇಬೇಕಾಗಿದೆ. ಈ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಶಾಸಕರಿಗಾಗಿರ್ಬೋದು ಈ ಬಗ್ಗೆ ನಾವು ಮನದಟ್ಟು ಮಾಡಲೇಬೇಕಾಗಿದೆ. ಯಾವ ರೀತಿ ಇದು ನೀವು ಹೋಗಿದ್ರಲ್ಲ, ಇದು ಯಾವ ಕಡೆಯ ವಿಜುವಲ್ಸ್ ಅಂತ ಈಗ ಇದಿರುವಂತದ್ದು ಇದು ಉಪ್ಪಿನಂಗಡಿಯ ವಿಡಿಯೋ. ಉಪ್ಪಿನಂಗಡಿಯಲ್ಲಿ ಇವತ್ತು ಸಂಗಮ ಆಗ್ತದೆ ಅನ್ನುವಂತ ನಿರೀಕ್ಷೆಗಳಿತ್ತು. ಉಪ್ಪಿನಂಗಡಿಯಲ್ಲಿ ಸಂಗಮ ಆಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಆದ್ರೆ ಇವತ್ತು ಸ್ವಲ್ಪ ನೀರು ತಗ್ಗಿದೆ ಅನ್ನುವಂಥದ್ದು. ಈಗ ಮತ್ತೊಂದು ಕರೆ ಇದೆ. ಹಲೋ 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 ಹಲೋ, ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಏನು? ಬೆಳ್ತಂಗಡಿ. ಹಾ, ಹೇಳಿ, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ, ಏನಾಗಿದೆ ಅಲ್ಲಿ? ಮೇಡಮ್, ಇಲ್ಲಿ ಒಂದು ರೋಡ್ ಇದು ತುಂಬಾ ಸಮಸ್ಯೆ. ಸರ್, ತಮ್ಮ ಹೆಸರು? ರವಿ, ಬೆರಿಕೆ. ಓಕೆ, ಹೇಳಿ ಸರ್, ಹೇಳಿ ಸರ್. ಅದೇ ನಮಗೆ ರೋಡ್ ಇದೊಂದು ತುಂಬಾ ಸಮಸ್ಯೆ. ಮಳೆ ಬಂದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಏನಲ್ಲಿ ರಸ್ತೆ ಇಲ್ವಾ ಅಲ್ಲಿ? ಹಲೋ ಹಲೋ, ಹಾ ಹೇಳಿ ಮೇಡಮ್. ಎಲ್ಲಿ, ಯಾವ ರೋಡ್ ಸರ್? ಇಲ್ಲಿ ಲಾಯ್ಲ 2ನೇ ವಾರ್ಡು, ಬೆರಿಕೆ ಅಂತ. ಬೆರಿಕೆ, ಹೌದು. ಏನಾಗಿದೆ? ರೋಡ್ ಎಲ್ಲ ಹಾಳಾಗಿದೆ. ಅವತ್ತೊಂದ್ಸಲ ಎಲೆಕ್ಷನ್ ಬರುವಾಗ ಬಂದಿದ್ರು ನಮ್ಮ ಶಾಸಕರು. ಶಿಲಾನ್ಯಾಸ 10 ಲಕ್ಷ ಪಾಸ್ ಆಗಿದೆ ಅಂತ ಹೇಳಿ ಹೋಗಿದ್ದಾರೆ. ಅವತ್ತಿಂದ ಸುದ್ದಿ ಇಲ್ಲ. ಅವ್ರ ಗಮನಕ್ಕೆ ತಂದಿಲ್ವಾ ನೀವು? ಮತ್ತೆ ಬಂದು ನೋಡಿ ಸರ್ ಈ ತರ ಆಗಿದೆ ಅಂತ ಏನು ಹೇಳಿಲ್ವಾ ನೀವು? ಎಲ್ಲ ಮಾಡಿದ್ದೇವೆ ಮಾಡಿ. ಏನ್ ಹೇಳ್ತಾರೆ ಅವರು? ಯಾರು ಬರ್ಲಿಲ್ಲ. ಮತ್ತೆ ಯಾರು ಬರ್ಲಿಲ್ಲ ಸರ್. ನಿಮ್ಮ ಗ್ರಾಮ ಪಂಚಾಯತಿನ ಗಮನಕ್ಕೆ ತಂದೀರಾ? ಎಲ್ಲರ ಗಮನಕ್ಕೆ, ಇಲ್ಲಿ ಪಂಚಾಯತಿಯಲ್ಲಿ ಎಲ್ಲರ ಗಮನಕ್ಕೆ, ಶಾಸಕರ ಗಮನಕ್ಕೆ. ಶಾಸಕರಿಗೆ ಬಂದಿದ್ರು. ಬಂದು ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ಹೇಳಿದ್ರು 10 ಲಕ್ಷ ಪಾಸ್ ಆಗಿದೆ, ಮಾಡಿ ಕೊಡ್ತೇವೆ ಅಂತ ಹೇಳಿ ಹೋದವರು ಮತ್ತೆ ಬರ್ಲೇ ಇಲ್ಲ. ಓಕೆ, ನಿನ್ನೆ ಮಾಡಿದೀರ ನೀವು? ಪುತ್ರಬೈಲಲ್ಲಿ ಮಾಡಿದ್ರಲ್ವಾ? ಹೌದು. ಅದರಿಂದ ಸ್ವಲ್ಪ ಕೆಳಗೆ ನಮ್ಮ ಹಿಂದೂ ರುದ್ರಭೂಮಿ ಉಂಟಲ್ವಾ? ಹೌದು, ಅದೇ ರೋಡ್ ಸರ್. ಓಕೆ ಸರ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ, ದಾಮೋದರ ಅವರು ಇವಾಗ ಇದ್ರ ಬಗ್ಗೆ, ಸಂಗಮದ ಬಗ್ಗೆ ಮಾತಾಡ್ತಾ ಇದ್ರಿ. ಅಲ್ಲಿನ ದೃಶ್ಯಾವಳಿ ಹೇಗಿತ್ತು ನಿಮ್ಗೆ? ಅದು ನೋಡೋಕೆ ಏನ್ ಅನಿಸ್ತು ಅಂತ? ಅದೇ ದೃಶ್ಯಾವಳಿ ನಾವೀಗ ನೋಡ್ತಾ ಇರುವಂತದ್ದು. ಬಹಳ ಇದು ಅಲ್ಲಿಂದ ಸ್ವಲ್ಪ ಕೆಳ ಭಾಗದಲ್ಲಿ ಅಜಿಲಮಗರು ಮಸೀದಿಯ ದೃಶ್ಯಾವಳಿ. ಉಪ್ಪಿನಂಗಡಿಯಿಂದ ಪಾಸ್ ಆಗುವಂತ ನೀರು ನೋಡಿ ಹೇಗೆ ಬರುತ್ತೆ ಅಜಿಲಮಗರು ಮಸೀದಿಯ ಸಮೀಪಕ್ಕೆ. ಅಲ್ಲಿ ಅವರೊಂದು ಭೀತಿಯಲ್ಲಿದ್ದಾರೆ. ಅಜಿಲಮಗರು ಮಸೀದಿಯ ಸಮೀಪದಲ್ಲಿ ಒಂದು ಭೀತಿಯಲ್ಲಿದ್ದಾರೆ. ಇಷ್ಟೊಂದು ನೀರು ಬರುತ್ತೆ ಹೇಗೆ ಅನ್ನುವಂಥದ್ದು. ಮತ್ತು ಮಸೀದಿಯ ಒಳಗಡೆ ಕೂಡ ನೀರು ಎಂಟ್ರಿ ಆಗುತ್ತೆ. ಮತ್ತು ಅವರಿಗೆ ಈ ಹಿಂದೆಯೂ ಕೂಡ ಇಂಥ ಅನುಭವಗಳಾಗಿರುತ್ತೆ. ಈಗ ಸಂಗಮ ಆಗುವಂತ ಸಂದರ್ಭದಲ್ಲಿ ಹೀಗೆ ನೀರು ಬಂದಿರುತ್ತೆ. ಹಿಂದೆಯೂ ಕೂಡ ಅನುಭವಗಳು ಆಗಿರುತ್ತೆ. ಅಜಿಲಮಗರು ಮಸೀದಿಯ ಕಡೆಯಿಂದ ನಾವು ಆ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದೀವಿ. ಇನ್ನೊಂದು, ಇಲ್ಲಿ ಆ ಉಪ್ಪಿನಗರ ಸುತ್ತಮುತ್ತ ಈ ಸಂಗಮ ಆದಾಗ ಎಷ್ಟೋ ಜನ ಆ ಸಂಗಮ ನೋಡೋಕೋಸ್ಕರ ಕಾಯ್ತಾ ಇರ್ತಾರೆ ಅನ್ನುವಂತ ಮಾತು ಕೂಡ ಇದೆ. ಒಂದು ಕಡೆ ಭೀತಿ ಕೂಡ ಇರುತ್ತೆ, ಎಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ನೀರು ಯಾರ ಮನೆಗೆ ನುಗ್ಗುತ್ತೆ, ಎಲ್ಲಿ ಏನಾಗುತ್ತೆ ಅಂತ ಭಯ ಕೂಡ ಇರುತ್ತೆ. ಅದ್ರ ಜೊತೆಗೆ ಆ ಸಂಗಮ ಆಗುವಂತಹ ಕ್ಷಣ ಇದೆಯಲ್ಲ, ಅದನ್ನ ನೋಡೋಕೋಸ್ಕರ ಕೂಡ ತುಂಬಾ ಜನ ಕಾಯ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಎಲ್ಲ ಕೂಡ ಹೊರಗಡೆ ನಿಂತು ಆ ಒಂದು ಭೀತಿಯಿಂದ ನೋಡ್ತಾ ಇದ್ದಾರೆ, ಇಲ್ಲಿ ಯಾವಾಗ ಏನಾಗುತ್ತೆ ಅನ್ನುವಂತಹ ಒಂದು ದೃಶ್ಯಾವಳಿ ನೋಡ್ಬೋದು. ಈ ವರ್ಷದ ಮಳೆ ಆ ರೀತಿಯಾಗಿ ಭೀಕರವಾಗಿ ಸುರಿತಾ ಇದೆ. ಇದು ಕಂಟಿನ್ಯೂಸ್ ಆಗಿ ಬರ್ತಿರುವಂತಹ ಮಳೆಯ ಪ್ರಭಾವದಿಂದಾಗಿ ಈ ರೀತಿಯಾಗಿ ಒಂದು ಸೇತುವೆ ಎಲ್ಲ ತುಂಬಿ ತುಳುಕ್ತಾ ಇದೆ. ಇದು ಸಮುದ್ರ ತರನೇ ಕಾಣಿಸ್ತಾ ಇದೆ. ಅಲ್ಲಿ ನೀವು ನೋಡ್ತಿರ್ಬೋದು, ಅಲ್ಲಿ ಹತ್ರ ಮಸೀದಿ ಕೂಡ ಇತ್ತು. ಅಲ್ಲಿ ನೋಡಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಬಂದುಕೊಂಡು ನೋಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿರುವ ಕೆಲವೊಂದು ಗ್ರಾಮಸ್ಥರು ಏನು ಮಾಡ್ತಾರೆ, ಈ ಒಂದು ದೃಶ್ಯವನ್ನು ನೋಡೋಕ್ಕೋಸ್ಕರ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ. ಆ ಸೇತುವೆಯ ಮೇಲೆ ಹರಿಯುವಂತ ನೀರನ್ನು ನೋಡೋಕ್ಕೋಸ್ಕರ ಇರ್ಬೋದು, ಅಥವಾ ಆ ದೃಶ್ಯಾವಳಿ ನೋಡೋಕ್ಕೋಸ್ಕರ ಇರ್ಬೋದು, ಆ ಒಂದು ನಮ್ಮ ನೈಸರ್ಗಿಕ ನಿಸರ್ಗಧಾಮವನ್ನು ನೋಡೋಕ್ಕೋಸ್ಕರ ಇರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಆದ್ರೆ ಒಂದು ನಾವಿಲ್ಲಿ ಹೇಳ್ಬೇಕಾಗಿರೋದು, ಇಂತಹ ಸಂದರ್ಭದಲ್ಲಿ ನಮ್ಗೆ ನೋಡೋಕೆ ಎಷ್ಟೇ ಇಷ್ಟ ಅಥವಾ ತುಂಬಾ ಖುಷಿ ಆದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಕೂಡ ಯಾರು ಕೂಡ ಮನೆಯಿಂದ ಹೊರ ಬರಬಾರ್ದು. ಯಾಕಂದ್ರೆ ಪ್ರಕೃತಿ ಯಾವಾಗ ಹೇಗೆ ಮುನಿಯುತ್ತೆ ಅಂತ ಯಾರು ಕೂಡ ಹೇಳೋಕೆ ಸಾಧ್ಯನೇ ಇಲ್ಲ. ಯಾವಾಗ ಬೇಕಾದ್ರೂ ಕೂಡ ನೀರು ಹರಿದು ಮೇಲ್ ಬರ್ಬೋದು,
ಯಾರನ್ನು ಬೇಕಾದ್ರೂ ಕೊಚ್ಕೊಂಡು ಹೋಗ್ಬೋದು. ಇಂತಹ ಸಮಯದಲ್ಲಿ ಯಾರು ಕೂಡ ಸಾಹಸ ಮಾಡುವಂತ ಕೈ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಕಳಕಳಿಯ ವಿನಂತಿ. ಖಂಡಿತವಾಗಿಯೂ ನಿನ್ನೆ ನಾವು ಅಲ್ಲಿ ಪುತ್ರಬೈಲಿನಲ್ಲಿ ಸ್ಟೋರಿ ಮಾಡ್ತಾ ಇರ್ಬೇಕಾದ್ರೆ ಒಂದ್ 2-3 ಜನ ನಾವು ದಾಟ್ತೇವೆ ಅಂತ, ಇನ್ನೊಬ್ರು ಹೇಳಿದ್ರು ಇಲ್ಲ ಕೊಂಚ ಸಮಯದಲ್ಲಿ ನೀರು ಇಳಿಯುತ್ತೆ ಅಷ್ಟೊತ್ತಿಗೆ ದಾಟ್ಬೋದು ಅಂತ. ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಸರ್ ನಮಸ್ತೆ. ಹಲೋ 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 ಸರ್ ನಮಸ್ತೆ. ನಮಸ್ತೆ. ನಮ್ಮ ಜೊತೆಗೆ ಸಂಪರ್ಕದಲ್ಲಿರುವಂತವರು ಕಾಂತಾರ ಚಲನಚಿತ್ರದ ನಟ, ಕಂಬಳದ ಕಾಮೆಂಟ್ರೇಟರ್ ಮತ್ತು ಬಹಳಷ್ಟು ಕಂಬಳ ಪ್ರೇಮಿಗಳಲ್ಲಿ ರಜನಿಕಾಂತ್ ಅಂತ ಹೇಳುವಂತ ಹೆಸರನ್ನ ಪಡೆದಿರುವಂತಹ ರಾಜೀವ್ ಶೆಟ್ರು, ಎರ್ತೂರು ರಾಜೀವ್ ಶೆಟ್ರು. ಇವರು ಮಡಂತ್ಯಾರು ಪುಂಜಾಲಕಟ್ಟೆ ಭಾಗದಲ್ಲಿ ಬಹಳಷ್ಟು ಓಡಾಡ್ತಿರ್ತಾರೆ, ಯಾಕಂದ್ರೆ ನಮ್ಮ ತಾಲೂಕಿಗೆ ಹತ್ತಿರದಲ್ಲೇ ಇರುವಂತವ್ರು. ಸರ್ ಹೇಗಿದೆ ಮಳೆ? ಮಳೆ ಸೂಪರ್. ಸೂಪರಾ? ಈಗ ಮಳೆ ಬಂದಾಗ ನಿಮಗೆ ಏನ್ ಅನ್ಸುತ್ತೆ ಸರ್? ಈಗ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಸಮಸ್ಯೆ ಒಂದು ಮಳೆ ಬಂದಾಗ ಸಮಸ್ಯೆಗಳ ಆಗುವುದು ಸಹಜ. ಆದ್ರೆ ಪುನರ್ವಸು ನಕ್ಷತ್ರದಲ್ಲಿ ಸುಮಾರು 20-25 ವರ್ಷಗಳಿಂದ ಈ ತರ ಮಳೆ ಬಂದದಿಲ್ಲ. ಈ ತರ ಮಳೆ ಬಂದದಿಲ್ಲ ಸರ್. 2019ರಲ್ಲಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಕೂಡ ಒಂದು 2 ದಿನ ಜೋರಾಗಿ ಮಳೆ ಬಂದಿರಬಹುದು ಬಿಟ್ರೆ ಈ ತರ ವಾರಗಟ್ಟಲೆ ಹನಿ ಬಿಡದೆ ಬಂದದ್ದಿಲ್ಲ. ನನ್ನ ನೆನಪಲ್ಲಿ ಈಗ ಈ ಮಳೆಗೆ ಏನ್ ಮಾಡ್ತಾ ಇದ್ದೀರಿ ಸರ್? ಕಂಬಳ ಇಲ್ಲ ಮತ್ತೆ ಫ್ರೀ ಇದೀರಿ, ಏನ್ ಮಾಡ್ತಾ ಇದ್ದೀರಿ? ಮಳೆ ಜೋರ್ ಬಂದಾಗ ಸ್ವಲ್ಪ ಮನೆ ಒಳಗೆ ಬರುದು, ಸ್ವಲ್ಪ ಪುರುಸೊತ್ತಾದಾಗ ತೋಟದಲ್ಲಿ ಏನಾದ್ರು ಕೆಲಸ ಇರ್ತದೆ. ಓಕೆ. ಗಾಳಿ ಮಳೆಗೆ ಕೆಲವಾರು ಮೊನ್ನೆ ಅಡಿಕೆ ಸಸ್ಯ ಹೋಗಿದೆ, ಅದನ್ನೆಲ್ಲ ರಿಪೇರಿ ಮಾಡಬೇಕು. ಭೌಗೋಳಿಕವಾಗಿ ನಿಮ್ಮ ಮನೆ ಇರುವಂತದ್ದು ನಮ್ಮ ತಾಲೂಕಿನಲ್ಲ, ನಿಮ್ಮ ತಾಲೂಕಿನ ಬಾರ್ಡರ್ ಅಲ್ಲಿ. ಆದ್ರೆ ನಿಮ್ಮದು ಎಲ್ಲ ಒಡನಾಟಗಳು ಎಲ್ಲ ಇರುವುದು ತಾಲೂಕಿನಲ್ಲಿ. ಹೇಗೆ ಸರ್ ಅಲ್ಲಿಯ ಕೆಲವೊಂದು, ನಾವು ಮೊನ್ನೆ ನಿಮ್ಮ ಏರಿಯಾಕ್ಕೆ ಬಂದಿದ್ವಿ, ನೈನಾಡಿಗೆ ಹೋಗುವಂತ ಪ್ರದೇಶಗಳಿಗೆ ಬಂದಿದ್ವಿ ನಾವು, ಅಲ್ಲೆಲ್ಲ ಮಾತಾಡುವಂತ ಸಂದರ್ಭದಲ್ಲಿ ಹೇಳಿ ಸರ್. ಹಲೋ ಹಲೋ ಸರ್, ನಿಮ್ಮ ನೈನಾಡುವಿನ ಹತ್ತಿರದ ಸೇತುವೆಯ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಹಲೋ ಕ್ಲಿಯರ್ ಇಲ್ಲ. ಹಲೋ 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 ಕೇಳ್ತಾ ಇಲ್ವಾ? ಮತ್ತೆ ಸಂಪರ್ಕವನ್ನ ಮಾಡ್ತೇವೆ, ಸಾಧಿಸ್ತೇವೆ, ಮತ್ತೆ ಸಂಪರ್ಕ ಸಾಧಿಸ್ತೇವೆ. ಇದು ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಎರ್ತೂರು ರಾಜೀವ್ ಶೆಟ್ರು ಮಾತಾಡಿದ್ರು. ಅವರು ಕಂಬಳದ ಕಾಮೆಂಟ್ರೇಟರು, ಕಾಂತಾರದ ರಾಜೀವ ಅನ್ನುವಂತ ಪಾತ್ರವನ್ನ ಮಾಡಿದವರು. ಅವರು ನಮ್ ಜೊತೆಗೆ ಮಾತನಾಡಿದ್ರು. ಜೊತೆಗೆ ಅವರಷ್ಟ ಒಂದಷ್ಟು ಅವರ ಅನುಭವಗಳನ್ನ ವ್ಯಕ್ತಪಡಿಸ್ತಾ 25 ವರ್ಷ ನಾನು ನೋಡ್ಲಿಲ್ಲ ಅಂತ ಹೇಳ್ತಾರೆ, ವಾರಗಟ್ಟಲೆ ಮಳೆ ಅಂತ. ಈಗ ನೀವು ಉಪ್ಪಿನಂಗಡಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರಿ, ಎಲ್ಲೆಲ್ಲಿ ಆ ದೃಶ್ಯಾವಳಿಗಳಿದೆ ಅವೆಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ಉಪ್ಪಿನಂಗಡಿಯ ದೃಶ್ಯಾವಳಿ, ಕುಮಾರಧಾರೆ ಹರಿದು ಬರುವಂತ ರೀತಿ, ಆ ಕಡೆದ್ದು ನೇತ್ರಾವತಿ, ಇದು ಈಗ ನಾವು ತೋರಿಸ್ತಾ ಇರುವಂತ ಕುಮಾರಧಾರೆ ಹರಿದು ಬರುವಂತ ರೀತಿ. ಇದು ನೋಡಿ ಕೊಲ್ಲಿಯ ಕಾಂಕ್ರೀಟ್ ಹಾಕಿದಂತ ರೀತಿ, ಕೊಲ್ಲಿಯ ಪರಾರಿಗುಡ್ಡೆ ಕಲ್ಲಬೆಟ್ಟುವಿಗೆ ಕಾಂಕ್ರೀಟ್ಗೆ ಆಧಾರ ಇಟ್ಟದ್ ನೋಡಿ. ಅಲ್ಲಿ 2-4 ಮರ ಅಡ್ಡ ಹಾಕಿ ಆಧಾರ ಇಟ್ಟಂಗಾಗಿದೆ. ದಯವಿಟ್ಟು ಇದನ್ನ ಗುತ್ತಿಗೆದಾರರನ್ನ ನೋಡಬೇಕು, ಮತ್ತು ಮಾನ್ಯ ಶಾಸಕರು, ಸಂಸದರು, ಗ್ರಾಮ ಪಂಚಾಯತ್ನವರು ದಯವಿಟ್ಟು ನೋಡಿ. ಜನಗಳ ಪ್ರಾಣ ಜೊತೆ ಆಟಾಡುವಂತಹ ಇದು ವಿಷಯ ಇದು. ಹೌದು ನೋಡಿ, ಅಲ್ಲಿ ಹೇಗೆ ಆ ಮರ ಅಡ್ಡ ಇಟ್ಟು ಕಾಂಕ್ರೀಟ್ ಹಾಕಿದಂಗಿದೆ, ಅದನ್ನ ಒಮ್ಮೆ ಗಮನಿಸಬೇಕು. ಶಾಸಕರು ಇರ್ಬೋದು, ಗ್ರಾಮ ಪಂಚಾಯತ್ನವ್ರು ಇರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳು ಯಾರೆಲ್ಲ ಇದ್ರು ಎಲ್ಲರೂ ಕೂಡ ಒಮ್ಮೆ ಗಮನಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕೊಲ್ಲಿಯ ಕಲ್ಲಬೆಟ್ಟುವಿನ ಪರಾರಿಗುಡ್ಡದ ಸಮೀಪದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಮೋರಿಯ ಸಮೀಪದಲ್ಲಿ ಹಾಕಿರುವಂತಹ ಮರ ಅಡ್ಡ ಇಟ್ಟು ಕಾಂಕ್ರೀಟ್ ಹಾಕಿದಂಗಾಗಿದೆ. ಅಲ್ಲಿ ನೋಡುವ ಯಾವ ರೀತಿಯಾಗಿ ಅಲ್ಲಿಯ ಪರಿಸ್ಥಿತಿ ಇದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದೀವಿ. ದಯವಿಟ್ಟು ಇತ್ತ ಕಡೆಗೆ ಒಮ್ಮೆ ಗಮನ ಹರಿಸಿ ಅಂತ ನಿಮ್ಮಲ್ಲಿ ವಿನಮ್ರವಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಯಾಕೆಂತಂದ್ರೆ ಆ ಊರಿನವರ ಕೂಗು, ಆ ಊರಿನವರ ನೋವನ್ನ ಒಮ್ಮೆ ಕೇಳಬೇಕು. ಅಲ್ಲಿನವರ ಪರಿಸ್ಥಿತಿ 100% ಹೇಳ್ತೀವಿ. ಅಲ್ಲಿನವರು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಶಾಸಕರಿಗೆ. ಯಾಕೆಂತಂದ್ರೆ ಕಾಂಕ್ರೀಟ್ ಆಗಿರ್ಲಿಲ್ಲ, ಕಾಂಕ್ರೀಟ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಕ್ರೀಟ್ ಆದ ನಂತರ ಹೀಗಾಗಿದೆ ಅನ್ನುವಂಥದ್ದನ್ನು ಕೂಡ ಈಗ ಹೇಳ್ತಾ ಇದ್ದಾರೆ.
ಅದನ್ನು ಕೂಡ ಒಮ್ಮೆ ಗಮನಿಸಬೇಕು. ಇನ್ನೊಂದು ಇನಾಗ್ರೇಷನ್ ಕೂಡ ಆಗಿಲ್ಲ ಅಂತ ಆ ರಸ್ತೆ ಇನ್ನೂ ಕೂಡ ಇನಾಗ್ರೇಷನ್ ಆಗಿಲ್ಲ. ಇನಾಗ್ರೇಷನ್ ಆಗುವ ಮೊದಲು ಅದು ಹೀಗಿದೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ. ನಾವು ಹೋದದಲ್ಲ, ಜನ ಕರೆದು ನಮ್ಮನ್ನ ತೋರಿಸಿದ್ದು. ಜನ ನಮ್ಮನ್ನ ಕರೆಸಿ ಕೊಲ್ಲಿ ದೇವಸ್ಥಾನದ ಹತ್ರ ಬನ್ನಿ ಸರ್, ಅಲ್ಲಿ ಮೇಲ್ಭಾಗದಲ್ಲಿ ಹೀಗಾಗಿದೆ, ಗುಡ್ಡ ಕುಸಿತ ಆಗಿದೆ, ಅಲ್ಲೊಂದು ಕಾಂಕ್ರೀಟ್ ಹಾಕಿದ್ದಾರೆ ಸರ್, ಅದರ ಪಕ್ಕದಲ್ಲಿ ಯಾವ ರೀತಿಯಾಗಿ ಮರ ಇಟ್ಟು ಕಾಂಕ್ರೀಟ್ ಹಾಕಿದ್ದಾರೆ ನೋಡಿ ಸರ್ ಅನ್ನುವಂಥದ್ದನ್ನ ಕರೆಸಿ ಈ ಒಂದು ವಿಷಯವನ್ನ ನಮ್ಮ ಜೊತೆಗೆ ಮಾತನಾಡಿದ್ದು. ಇದನ್ನ ತೆಗೆದವರು ಪಂಚಾಯತ್ ಚಾರ್ಮಾಡಿ ಅವರು ಮತ್ತು ನಮ್ಮ ವರದಿಗಾರ ಪುಷ್ಪರಾಜ್ ಶೆಟ್ಟಿ ಅವರು ಇಲ್ಲಿಗೆ ಹೋಗಿದ್ರು. ಇವರಿಬ್ರು ಹೋಗಿ ಈ ಒಂದು ವಿಡಿಯೋವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಮತ್ತೊಂದು ಕರೆ ಇದೆ. ಎಸ್, ಅಲ್ಲಿನವರೇ ಕರೆ ಮಾಡ್ತಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ಏನ್ ಹೆಸರು ನಿಮ್ದು? ಹಲೋ, ಏನ್ ಹೆಸರು ನಿಮ್ದು? ನನ್ನ ಹೆಸರು ಧನುಷ್ ಅಂತ ಸರ್. ಹಾ ಸರ್, ಈಗ ನಾವು ಮಲವಂತಿಗೆ ಇಲ್ಲಿ ಕೊಲ್ಲಿ ಕಲ್ಬೆಟ್ಟು ಪರಡಿಗುಡಿ ರಸ್ತೆ ಕಡೆಯಿಂದ ನಮ್ಮ ಮನೆ ಇರುವುದು ಈ ಕಡೆ. ಓಕೆ. ಇಲ್ಲಿ ಮಳೆ ಬಂದ ಅನೇಕ ನಮ್ದೊಂದು ರಸ್ತೆ ಹೊಸದಾಗಿದೆ, ಹೊಸ ರಸ್ತೆ. ಈ ರಸ್ತೆಯನ್ನ ಮಾಡಿದ್ದಾರೆ, ಕಾಮಗಾರಿಯನ್ನ ಮಾಡಿದ್ದಾರೆ, ಆದ್ರೆ ಅದೊಂದು ಪೂರ್ಣ ಅಂತ ಆಗ್ಲಿಲ್ಲ. ಅದಕ್ಕೆ ಬೇಕಾದ ಮೋರಿ ಚರಂಡಿ ವ್ಯವಸ್ಥೆ ಆಗಲಿ ಅಥವಾ ಯಾವುದೇ ರೀತಿ ವ್ಯವಸ್ಥೆನ ಮಾಡ್ಲಿಲ್ಲ. ಅಂದ್ರೆ ಇನ್ನು ಇನ್ಕಂಪ್ಲೀಟ್ ಕಂಪ್ಲೀಟ್ ಆಗ್ಲಿಲ್ವಾ? ಕಂಪ್ಲೀಟ್ ಆಗ್ಲಿಲ್ಲ, ಇನ್ಕಂಪ್ಲೀಟ್. ಅಂದ್ರೆ ಅವರು ರೋಡ್ ಎಲ್ಲ ಕಂಪ್ಲೀಟ್ ಆಗಿದೆ, ಅದಕ್ಕೆ ಬೇಕಾದಂತ ಮೋರಿ ವ್ಯವಸ್ಥೆ ಮಾಡಲಿಲ್ಲ. ಕೇಳಿದ್ರೆ ನಮಗೆ ಎಸ್ಟಿಮೇಟ್ ಅಲ್ಲಿ ಇಲ್ಲ, ನಮ್ಮ ಇದರಲ್ಲಿ ಪ್ರಾಜೆಕ್ಟ್ ಅಲ್ಲಿ ಇಲ್ಲ, ನಮ್ಗೆ ಆಗುದಿಲ್ಲ, ನೀವು ಪರ್ಸನಲ್ ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಮೋರಿ ಕೊಟ್ರೆ ಮಾಡ್ತೇವೆ ಅಂತ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕೊಟ್ಟು ನಾವೇ ಮತ್ತವನ್ನ ಎಲ್ಲವನ್ನು ನಾವೇ ಕೊಡುದಾದ್ರೆ ನಾವು ಸರ್ಕಾರ ಯಾಕೆ ಬೇಕು ನಮಗೆ? ಅದರ ಮೇಲೆ ಇಲ್ಲಿ ಪಕ್ಕದ ಮೇಲೆ ಬರೆ ಎಲ್ಲ ಉಂಟು, ಅದು ಜರ್ದೋಗಿದೆ. ಇಲ್ಲಿ 2-3 ಮನೆ ತುಂಬಾ ಅಪಾಯದಲ್ಲಿದೆ. ಮಳೆ ನೀರು ಬಂದ್ರೆ ಅವರ ಮನೆಗೆ ಹೋಗ್ತದೆ. ಅದಕ್ಕೆ ಏನು ವ್ಯವಸ್ಥೆ ಮಾಡ್ಲಿ ಹೇಳಿದ್ರೆ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ಗೆ ಒಂದು ಈ ರೋಡ್ ಇರ್ಲಿಲ್ಲ ನಮ್ಗೆ ಮೊದಲು. ನಮ್ಗೆ ಶಾಸಕರೊಂದು ಅನುದಾನದಿಂದ ನಮ್ಗೆ ರೋಡ್ ಬಂದಿದೆ. ಅದು ನಮ್ಗೆ ತುಂಬಾ ಹೆಮ್ಮೆಯ ವಿಷಯ. ಶಾಸಕರದ್ದು ಯಾವುದೇ ತಪ್ಪಿಲ್ಲ ಇದರಲ್ಲಿ. ಶಾಸಕರು ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ. ಆದ್ರೆ ಈ ಕಳಪೆ ಕಾಮಗಾರಿ ಮಾಡಬಾರ್ದು, ಆದ್ರೆ ವಹಿಸ್ಕೊಂಡು ಅಂತ ಇದನ್ನ ಹೊಣೆ ಹೊತ್ತವರು ಕಳಪೆ ಕಾಮಗಾರಿ ಮಾಡಬಾರ್ದು. ಯಾರು ಕಾಂಟ್ರಾಕ್ಟರ್ ಆರ್ವಿ ಪ್ರಾಜೆಕ್ಟ್ ಅಂತ ಅವರು ಮಾಡಿರುವಂತದ್ದು ಪ್ರಾಜೆಕ್ಟ್ ಇದು. ಅಂದ್ರೆ ಈಗಾಗಲೇ ಅಲ್ಲಲ್ಲಿ ಗುಂಡಿಗಳು ಬಿದ್ದಿದೆ. ಉದ್ಘಾಟನೆಗೆ ಮುಂಚೆನೇ ಒಂದು ಸ್ವಲ್ಪ ಮುಜುಗರ ಆಗ್ತದೆ ನಮಗೆ. ಅಂದ್ರೆ ಬೇರೆ ಊರಿದೆಲ್ಲ ಅಭಿವೃದ್ಧಿ ನೋಡೋ, ನಮ್ಮ ಊರಿದ ಅಭಿವೃದ್ಧಿ ಸ್ವಲ್ಪ ಹಿಂದೆ ಉಳಿದಂತ ಸ್ವಲ್ಪ ಬೇಜಾರಾಗ್ತದೆ ನಮಗೆ. ಈ ರಸ್ತೆ ಮಾಡಿ ಎಷ್ಟು ಸಮಯ ಆಯ್ತು? ಅಂದ್ರೆ ರೀಸೆಂಟ್ ಆಗಿ ರೀಸೆಂಟ್ ಆಗಿ ಅಂದ್ರೆ ಒಂದು 2-3 ಮಂತ್ ಆಗ್ತಾ ಬಂತು. 2-3 ಮಂತ್ ಅಲ್ಲೇ ಎಲ್ಲ ಹೋಗಿದೆ. ಇದು ಸೈಡ್ ಯಾರು ಕೂಡ ಹೇಳೋಕ್ಕಾಗ್ರಿ ಇದು 2-3 ಮಂತ್ ಆಯ್ತು ಅಂತ. ಇದು ನೋಡಿದ್ರೆ ಎಷ್ಟೋ ವರ್ಷ ಪುರಾತನವಾಗಿರುವಂತಹ ರಸ್ತೆ ತರ ಕಾಣಿಸ್ತಾ ಇದೆ. ಹೌದು. ಈಗ ನೀವು ಯಾರ ಗಮನಕ್ಕೆ ತಂದಿರಿ? ನಾವು ಇದನ್ನ ಪಂಚಾಯತ್ ಗಮನಕ್ಕೆ ತಂದಿದ್ದೇವೆ. ಆಮೇಲೆ DC ಆಗಿ ಕಾಲ್ ಮಾಡಿ ಹೇಳಿದ್ದೇವೆ. DC ಕಾಲ್ ಮಾಡಿ ಹೇಳಿ ಆದ್ಮೇಲೆ ಅವರು ವಾಪಸ್ ಬಂದು ನಮ್ಗೆ ಹೇಳಿದ್ದಾರೆ, ನೀವು ಯಾಕೆ DC ಕಾಲ್ ಮಾಡ್ಲಿಕ್ಕೆ ಇದ್ದದ್ದು, ನಮ್ಮಲ್ಲಿ ಮಾತಾಡಬಹುದಿತ್ತಲ್ಲ ಹಾಗೆ ಹೀಗೆ ಅಂತ ಹೇಳಿ ನಮ್ಮಲ್ಲಿ ಹೇಳಿದ್ದಾರೆ. ಯಾರಿಗೆ DC-ಗೆ ಯಾರು ಕಾಲ್ ಮಾಡಿದ್ದು? DC-ಗೆ ನಮ್ಮ ಪಕ್ಕದ ಮನೆಯವರೊಬ್ರು ಇದ್ದಾರೆ, ಗೋಪಾಲ್ ಗೌಡ್ರ ಅಂತ. ಅವರ ಮನೆಗೆ ತುಂಬಾ ಎಫೆಕ್ಟ್ ಇದೆ. ಮೇಲ್ಗಡೆ ಗುಡ್ಡೆ ಎಲ್ಲ ಜರಿತಾ ಉಂಟು, ನೀರೆಲ್ಲ ಅವರ ಮನೆಗೇನೆ ಬರ್ತಾ ಉಂಟು. ಕಾಂಟ್ರಾಕ್ಟ್ನವ್ರಿಗೆ ಮತ್ತೆ ಅಲ್ಲಿ ಸೈಟ್ ರೈಟರ್ಗೆ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ಲಿಲ್ಲ ಅವರು. ಹಾಗಾಗಿ ನಾವು ಹೇಳಿದ್ರು, ನೀವ್ ಏನ್ ಮಾಡ್ಕೋತೀವಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ಅವರು ಡೈರೆಕ್ಟ್ DC ಕಾಲ್ ಮಾಡಿದ ತಕ್ಷಣ ಅಲ್ಲಿಂದ DC ಅವರು ಇವರಿಗೆ ಕಾಲ್ ಮಾಡಿ ಇಂಜಿನಿಯರ್ ಸಮೇತ ಎಲ್ಲರೂ ಬಂದಿದ್ದಾರೆ. ಬಂದೊಮ್ಮೆ ನೋಡಿ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಹೇಳಿ ಹೋದದಷ್ಟೇ. ಆಮೇಲೆ ಏನು ಕೂಡ ಅದು ನಮ್ಗೆ ಅಂದ್ರೆ ರೆಸ್ಪಾನ್ಸ್ ಇಲ್ಲ ಕರೆಕ್ಟ್ ಆಗಿ. ಶಾಸಕ ಪೂಂಜಾರ್ ಅವರ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನಾಡಿದ್ರು. ಯಾಕೆಂತಂದ್ರೆ ಕೊಲ್ಲಿಯ ಈ ಪರಾರಿ ಗುಡ್ಡೆ ಮತ್ತು ಕಲ್ಲಬೆಟ್ಟು ಸುತ್ತಮುತ್ತಲಿನ ಪ್ರದೇಶಗಳಿಗೆ ರಸ್ತೆಯೇ ಇರಲಿಲ್ಲ, ಕಷ್ಟಕರವಾಗಿತ್ತು. ಇಂತಹ ಸಂದರ್ಭದಲ್ಲಿ ತಮ್ಮ ಬೇಡಿಕೆಯನ್ನ ಶಾಸಕ ಪೂಂಜಾ ಈಡೇರಿಸಿದ್ದಾರೆ. ಹೀಗಾಗಿದೆ ಅನ್ನುವಂಥದ್ದು ನಿಮ್ಮ ಕಂಪ್ಲೇಂಟ್. ಹೌದು, ಕಾಂಟ್ರಾಕ್ಟರ್ ಇವ್ರ ಮೇಲೆ ಅವರು ಹೇಳ್ತಿದ್ದಾರೆ. ಈಗ ಅದು ಉದ್ಘಾಟನೆ ಆಗ್ಲಿಲ್ಲ. ಉದ್ಘಾಟನೆ ಆಗ್ಲಿಲ್ಲ, ಇನ್ನು ಕೂಡ ಉದ್ಘಾಟನೆ ಆಗ್ಲಿಲ್ಲ. ಉದ್ಘಾಟನೆಗೂ ಮೊದಲು ಹೀಗಾಗಿದೆ. ಹೌದು. ನಿಮ್ಮ ಗ್ರಾಮ ಪಂಚಾಯತ್ ಮಲವಂತಿಕೆಯ? ಮಲವಂತಿಕೆ ಗ್ರಾಮ ಪಂಚಾಯತ್ ನಮ್ದು. ಓಕೆ, ಮಲವಂತಿಕೆ ಗ್ರಾಮ ಪಂಚಾಯತ್ ಅವ್ರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಯಾಕೆಂತಂದ್ರೆ ಮಲವಂತಿಕೆ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರನ್ನ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೇವೆ. ಪ್ರಕಾಶ್ ಜೈನ್ ಇದ್ದಾರೆ ಮಲವಂತಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನೋಡೋರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತೇವೆ. ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನುಷ್. ಧನ್ಯವಾದಗಳು.
ಓಕೆ, ನೀವು ನೋಡ್ತಾ ಇದ್ರಿ ಈಗ ಅಲ್ಲಿನ ಗ್ರಾಮಸ್ಥರು ಕೂಡ ಹೇಳಿದ್ರು ಅಲ್ಲಿನ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಶಾಸಕರು ಏನಿದ್ದಾರೆ ಹರೀಶ್ ಪೂಂಜಾ ಅವರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ, ಅಲ್ಲಿ ಅನುದಾನವನ್ನ ಕೊಟ್ಟಿದ್ದಾರೆ, ರಸ್ತೆ ಮಾಡೋಕ್ಕೋಸ್ಕರ ಎಲ್ಲ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿರುವಂತಹ ಆ ಕೆಲಸ ಕೈಗೊಂಡಿರುವಂತಹ ಗುತ್ತಿಗೆದಾರರು ಏನಿದ್ದಾರೆ ಅವರು ಈ ಬೇಕಾಬಿಟ್ಟಿಯಾಗಿ ಒಂದು ಕಾಮಗಾರಿಯನ್ನ ಮಾಡಿರುವ ಕಾರಣಕ್ಕೋಸ್ಕರ ಈ ರಸ್ತೆಯ ಇಕ್ಕೆರೆಗಳಲ್ಲಿ ಕೂಡ ಈ ಗುಡ್ಡ ಕುಸಿತ ಆಗಿದೆ. ಜೊತೆಗೆ ಅಲ್ಲಿ ಒಂದು ಮೋರಿಯ ಸೌಲಭ್ಯ ಕೂಡ ಮಾಡಿಲ್ಲ, ಅವೈಜ್ಞಾನಿಕವಾಗಿ ಈ ರಸ್ತೆ ಕಾಮಗಾರಿಯನ್ನ ಮಾಡಿದ್ದಾರೆ. ಎಲ್ಲಾದ್ರೂ ಆ ಒಂದು ಗುಡ್ಡ ಕುಸಿದು ಕೆಳಗೆ ಬಿದ್ರೆ ಕೆಳಗೆ ಒಂದು 3-4 ಮನೆ ಇದೆ, ಆ ಎಲ್ಲಾ ಮನೆಗಳು ಕೂಡ ಸರ್ವನಾಶವಾಗುವಂತಹ ಪ್ರಮೇಯ ಕೂಡ ಇದೆ. ಅಲ್ಲಿ ಅದೆಷ್ಟೋ ಜನ ವಾಸಿಸ್ತಾ ಇದ್ದಾರೆ, ಎಲ್ಲರ ಇದು ಪ್ರಾಣ ಜೊತೆ ಆಟ ಆಡುವಂತಹ ಕೆಲಸ ಇದು. ಆ ರಸ್ತೆ ಒಂದು ವೇಳೆ ಕುಸಿದು ಬಿದ್ರೆ ಅಲ್ಲಿರುವಂತಹ ವಾಹನ ಸವಾರಿಗೂ ಸಮಸ್ಯೆನೆ, ಕೆಳಗೆ ವಾಸ ಮಾಡ್ತಿರುವಂತಹ ಮನೆ ಮಂದಿಗೂ ಕೂಡ ಸಮಸ್ಯೆನೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಆ ಒಂದು ಯಾರು ಗುತ್ತಿಗೆದಾರರಿದ್ದಾರೆ ಅವರು ಈಗ್ಲೇ ಅಥವಾ ಈ ಕ್ಷಣ ಈ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕರೆ ಈ ಮಳೆ ಅದು ಕೂಡ ಲೆಕ್ಕಿಸದೆ ಅಲ್ಲಿಗೆ ಬಂದು ಅಲ್ಲಿ ಇರುವಂತಹ ಒಂದು ತಕ್ಷಣಕ್ಕೆ ಏನು ಪರಿಹಾರವನ್ನ ಕೊಡ್ಬೋದು, ಅಲ್ಲಿ ಏನಾದ್ರು ಒಂದು ತಕ್ಷಣಕ್ಕೆ ಏನಾದ್ರು ಕೆಲಸವನ್ನ ಮಾಡುವಂತಹ ಸಂದರ್ಭ ಇದ್ರೆ ಅದನ್ನು ಮಾಡ್ಕೊಳ್ಬೇಕಾಗಿ ಕೂಡ ನಾವು ಕೇಳಿಕೊಳ್ತಾ ಇದೀವಿ. ಆ ಒಂದು ಗ್ರಾಮಸ್ಥರು ಹೇಳಿದ್ರು, ನಾವು ಅದೆಷ್ಟೇ ಕರೆ ಮಾಡಿದ್ರೆ ಕೂಡ ಅವರು ಕರೆ ಸ್ವೀಕಾರ ಮಾಡ್ತಿಲ್ಲ, ನೀವು ಬೇಕಾದ್ರೆ ನಿಮ್ಮ ಒಂದು ಹಣದಿಂದಾಗಿ ನಿಮ್ಮ ಹಣವನ್ನು ಉಪಯೋಗಿಸ್ಕೊಂಡು ಆ ಒಂದು ರಸ್ತೆ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಜನಗಳು ಯಾಕೆ ಟ್ಯಾಕ್ಸ್ ಕಟ್ಟೋದು ಯಾತಕ್ಕೋಸ್ಕರ? ಟ್ಯಾಕ್ಸ್ ಇವರು ಕಟ್ಟಿಸ್ಕೋತಾ ಇದ್ದಾರೆ, ಜೊತೆಗೆ ಅಲ್ಲಿ ಬೇಕಾಗಿರುವಂತ ಸೌಕರ್ಯ ಕೊಡೋಕ್ಕೋಸ್ಕರ ಕೂಡ ಇವರು ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ ಇವರು ಮಾಡುವಂತ ಕೆಲಸ ಯಾರು ಕೂಡ ಒಂದು ತೃಪ್ತಿಯನ್ನ ಕೊಡ್ತಾ ಇಲ್ಲ, ಜೊತೆಗೆ ಆತಂಕವನ್ನ ಕೊಡ್ತಾ ಇದೆ ಅಂತ ಹೇಳಿದ್ರೆ ಉದ್ಘಾಟನೆಗೆ ಮೊದಲಿರುವಂತಹ ರಸ್ತೆ ಇದು. ಖಂಡಿತವಾಗ್ಲೂ ಹೌದು, ಇನ್ನು ಕೂಡ ಉದ್ಘಾಟನೆ ಆಗಿಲ್ಲ. ಜೊತೆಗೆ ಅವ್ರು ಹೇಳಿದ್ರು ಜಸ್ಟ್ ಒಂದು 2-3 ತಿಂಗಳು ಅಷ್ಟೇ ಆಯ್ತು ಆ ಒಂದು ಕೆಲಸವನ್ನ ಮಾಡಿ ಅಂತ. ಆದ್ರೆ ಅದನ್ನ ನೋಡುವಾಗ ಯಾರು ಕೂಡ ಹೇಳೋಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದ್ರೆ ಆ ರೀತಿಯಾಗಿ ಒಂದು ಕೀಳು ಮಟ್ಟದ ಒಂದು ಕಾಮಗಾರಿಯನ್ನ ಅಲ್ಲಿ ಮಾಡಲಾಗಿದೆ. ಎಲ್ಲಾದ್ರೂ ಆ ಗುಡ್ಡ ಕೆಳಗೆ ಕುಸಿತ ಆಗ್ಬಿಟ್ರೆ ಅಲ್ಲಿರುವಂತಹ ಸಮುದಾಯ ಭವನ ಕೂಡ ಎಲ್ಲ ಮಣ್ಣು ಪಾಲಾಗ್ಬಿಡುತ್ತೆ, ಕೆಳಗಿರುವಂತಹ ಮನೆ ಕೂಡ ಒಂದು ಮಣ್ಣು ಪಾಲಾಗುವಂತಹ ಪ್ರಮೇಯ ಕೂಡ ಇದೆ. ಎಲ್ಲರೂ ಕೂಡ ಭೀತಿ ಇದೆ, ಎಲ್ಲರೂ ಕೂಡ ಆ ಭೀತಿಯಿಂದನೇ ಜೀವನ ಮಾಡ್ತಾ ಇದ್ದಾರೆ. ರಾತ್ರಿ ಅದು ಅಲ್ಲದೆ ಈಗ ಕಳೆದ ಕೆಲ ದಿನಗಳಿಂದ ರಾತ್ರಿ ಜೋರಾಗಿ ಮಳೆ ಬರ್ತಾ ಇದೆ, ಧಾರಾಕಾರವಾಗಿ ಮಳೆ ಬರುವಂತಹ ಸಂದರ್ಭ ಈಗ ರಾತ್ರಿ ಜಾಸ್ತಿ ಆಗಿದೆ. ಹಾಗಾಗಿ ಈ ಮಲಗಿರುವಂತಹ ಸಂದರ್ಭದಲ್ಲಿ ಎಲ್ಲಾದ್ರೂ ಗುಡ್ಡ ಬಿದ್ರೆ ಯಾರಿಗೆ ಏನ್ ಮಾಡಕ್ಕೆ ಸಾಧ್ಯ ಆಗುತ್ತೆ? ಜೊತೆಗೆ ಅಲ್ಲಿ ಕಳೆದ ಕೆಲ ದಿನಗಳಿಂದ ಕರೆಂಟ್ ಸೌಲಭ್ಯ ಕೂಡ ಇಲ್ಲ, ವಿದ್ಯುತ್ ತಂತಿ ಕೂಡ ಬಿದ್ದು ಏನಾದ್ರು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಈಗ ಧನುಷ್ ಮಾಡಿದ್ರಲ್ಲ, ನಾವು ಈ ಬಗ್ಗೆ ಮಾತನಾಡೋದಕ್ಕೆ ಪ್ರಕಾಶ್ ಜೈನ್ ಅವರನ್ನ ಸಂಪರ್ಕಿಸಿದ್ದೇವೆ. ಆದ್ರೆ ಅವರದ್ದು ವ್ಯಾಪ್ತಿ ಪ್ರದೇಶದಲ್ಲಿ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಅವ್ರು ಇರುವಂತಹದ್ದು ಎಳನೀರ್ನಲ್ಲಿ, ಅಥವಾ ಅವರು ಕೂಡ ಸಮಸ್ಯೆಯಲ್ಲಿದ್ದಾರೆ. ಯಾಕೆಂತಂದ್ರೆ ಎಳನೀರು ಮತ್ತು ದಿಡುಪೆ ಅದು 8 ಕಿಲೋಮೀಟರ್ ಬಹಳ ಅಭಯಾರಣ್ಯದಲ್ಲಿ ಇರುವಂತದ್ದು, ಅಲ್ಲಿ ರಸ್ತೆಗಳಿಲ್ಲ. ಅವ್ರು ಬರ್ಬೇಕಾದ್ರೆ 120 ಕಿಲೋಮೀಟರ್ ಸುತ್ತಾಡ್ಕೊಂಡು ಬರ್ಬೇಕು. ಇಂಥ ಸಮಸ್ಯೆಗಳಿದಾವೆ. ಪ್ರಕಾಶ್ ಅವರಿಗೆ ಕರೆ ಹೋಗ್ತಾ ಇಲ್ಲ. ಅದ್ರ ಜೊತೆಗೆ ಅವ್ರು ನಿನ್ನೆ ಅಲ್ಲಿ ಆದಂತ ಗುಡ್ಡ ಕುಸಿತ ಆದಂತ ಸ್ಥಳಗಳಿಗೆಲ್ಲ ಹೋಗಿದ್ದಾರೆ. ಅಲ್ಲಿ ಎಲ್ಲವೂ ಕೂಡ ಈ ಬಗ್ಗೆ ನಾವು ಮಾತನಾಡೋದಕ್ಕೆ ಶಾಸಕ ಹರೀಶ್ ಪೂಂಜಾರ್ ಅವರನ್ನ ಸಂಪರ್ಕ ಮಾಡಿದ್ದೇವೆ. ಆದ್ರೆ ಅವರು ಈಗ ಅಧಿವೇಶನದಲ್ಲಿ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವರು ನಾ ಅಧಿವೇಶನದಲ್ಲಿ ಇದ್ದೇನೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇದೀಗ ಶಾಸಕ ಹರೀಶ್ ಪೂಂಜಾರ್ ಅವರನ್ನು ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಇದೀಗ ತಹಶೀಲ್ದಾರ್ ಅವರನ್ನು ಕೂಡ ಸಂಪರ್ಕಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಪ್ರತಿಯೊಬ್ಬರಿಗೂ ಕೂಡ ಕಾಲ್ ಮಾಡುವಂತ ಜವಾಬ್ದಾರಿ ಮಾಡ್ತೇವೆ. ಅದು ನಮ್ಮದು ಜವಾಬ್ದಾರಿ. ನಾವು ಮಾಡಿ ಹೇಗೆ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಕೇಳಬೇಕು. ಯಾಕೆಂತಂದ್ರೆ ನಿಮ್ಮ ಸಮಸ್ಯೆಗಳ ಬಗ್ಗೆಯೂ ಕೂಡ ಹೇಳಿ. ಇನ್ನು ನೇತ್ರಾವತಿ ಇರ್ಬೋದು, ಇನ್ನಿತರ ಕಡೆಗಳಲ್ಲಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಈಗ ನಮ್ಮ ಜೊತೆಗೆ ಬೆಳ್ತಂಗಡಿಯ ತಹಶೀಲ್ದಾರ್ ಆಗಿರುವಂತಹ ಪೃಥ್ವಿ ಸಾನಿಕಂ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಮಳೆ ಹೇಗಿದೆ ಸರ್? ಅದೇ ಮಳೆ ತುಂಬಾ ಇದೆ ಬೆಳ್ತಂಗಡಿಯಲ್ಲಿ. ಬಿಟ್ಟು ಬಿಟ್ಟು ಬರ್ತಾ ಇದ್ರೆ ಜೋರಾಗಿ ಬರ್ತಾ ಇದೆ. ಜೊತೆಗೆ ಘಟ್ಟದ ಮೇಲಿಂದ ಕಳಸಿ ಕಡೆಯಿಂದ ಬರ್ತಾ ಇದೆ, ಮತ್ತೆ ಚಾರ್ಮಡಿ ಕಡೆಯಿಂದ ಬರ್ತಾ ಇದೆ, ಶಿಶಿಲ ಕಡೆಯಲ್ಲಿ ಆ ಭಾಗದಲ್ಲಿ ನೀರು ಬರ್ತಾ ಇದೆ. ಸರ್, ಈಗ ಯಾವ ಕ್ಷೇತ್ರಕ್ಕೆ ಭೇಟಿ ಕೊಟ್ರಿ ಸರ್? ಇದು ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಭೇಟಿ ಕೊಟ್ರಿ ಇವತ್ತು ನಾವು ಲಾಯನಾದಲ್ಲಿ ಒಂದು ಸೇತುವೆ ನಿನ್ನೆ ಹಿಂದಿ ಅಣೆಕಟ್ಟು ಹೇಳ್ತೀವಿ, ಮರಗಳೆಲ್ಲ ಬಂದು ಬ್ಲಾಕ್ ಆಗಿತ್ತು. ಯಾವ್ದು ಸರ್? ಗುರಿಂಗಾನವಾ? ಪುತ್ರಬೈಲು ಅಲ್ಲಿ ಅದಾದ್ಮೇಲೆ ಅಲ್ಲೇ ಒಂದು ಮನೆಗಳು ಇದಾವೆ ಮುಂದಿನ ದಿನಗಳಲ್ಲಿ ಸಂಭವ ಇರಲ್ಲ. ಅದ್ರಲ್ಲಿ ಈಗ ಒಂದು ಮನೆಯಲ್ಲಿ ಮಾಡ್ತಾ ಇದಾರೆ, ಫಿಕ್ಸ್ ಮಾಡ್ತಾರೆ. ಇನ್ನೊಂದು ಫಿಕ್ಸ್ ಆಗಿದೆ. ಈಗ ಅದು ಬಿಟ್ಟು ಮತ್ತೆ
ಕಡಿಯೂರು ದೇವಸ್ಥಾನ ಹೋಗಿದ್ವಿ. ಅಲ್ಲಿ ಏನು ನಾವು ಗಣೇಶ್ ನಗರ ಮುತ್ತಬಾಗಿಲು ಕಡೆ ಇಲ್ಲಿ ನೀರು ಕಡಿಮೆ ನದಿಯಿಂದ ಅಲ್ಲೆಲ್ಲ ನೀರು ಪ್ರತಿ ವರ್ಷ ಅಲ್ಲಿ ಭೇಟಿ ಕೊಟ್ಟಿವಿ. ಬಟ್ ಈ ವರ್ಷ ನೀರನ್ನು ಕಡಿಮೆ ಇರ್ತದೆ. ಯಾಕೆಂದ್ರೆ ಮೂರನೇ ಕಡಿಮೆ ಆಗಿರ್ಬೋದು. ಅದು reason ಇರ್ಬೋದು. ಮತ್ತೆ ಅದು ಬಿಟ್ಟು ಮತ್ತೆ ಬಂದಾದ ಕಡೆ ತುಂಬಾ ಏನು 2 ರಸ್ತೆ, ಹಿಂದೆ ಒಂದು ರಸ್ತೆ, ಇದಕ್ಕೆ ಒಂದು ರಸ್ತೆ, 2 ರಸ್ತೆಗಳಲ್ಲಿ ಗುಡ್ಡ ಜರಿಕೆಯಾಗಿ ರೋಡ್ ಬ್ಲಾಕ್ ಆಗಿರುತ್ತೆ. ಕುಪ್ಪೆ ಬಂದಾದ ರಸ್ತೆ ಇವತ್ತಿನ ದಿನ ಆಗಿದೆ. ಸೊ ಅದಕ್ಕೋಸ್ಕರ ಈಗ ಅಲ್ಲಿ ಕ್ಲಿಯರೆನ್ಸ್ ಮಾಡಿದ್ದಾರೆ. ಇನ್ನೂ ನಡೀತಾ ಇದೆ, ಮಣ್ಣನ್ನೆಲ್ಲ ತೆಗಿತಾ ಇದೆ. ಅದೊಂದಾಗಿದೆ. ಮತ್ತೆ ಇಷ್ಟು ಭಾಗ ನಾವು ನೋಡಿರೋದು. ಮತ್ತೆ ಪ್ರತಿಯೊಂದು ಹಳ್ಳ ನದಿಗಳನ್ನ ಒಂದು ವಿಸಿಟ್ ಮಾಡಿ ಬಂದ್ವಿ. ಹರಿತಾ ಇರೋದು ಎಷ್ಟು ಮಟ್ಟ ಇದೆ ಸ್ವಲ್ಪ, ಮತ್ತೆ ಎಷ್ಟು ಪಕ್ಕ ಅಲ್ಲಿ ವಿಸಿಟ್ ಮಾಡಿ ಬಂದ್ವಿ. ಜೊತೆಗೆ ನೀವು ಶಾರ್ ಮಾಡಿ ನೋಡೋ ಏನಿದೆ, ಈ ಮಳೆಯಿಂದಾಗಿ ಇವತ್ತು ಒಂದು ಲಾರಿ ಕೂರೋದಿರ್ಬೋದು. ಅಂದ್ರೆ ವರ್ಕ್ ನಡೀತಾ ಇದೆ, NH ವರ್ಕ್. ಈ ಮಳೆ ಜಾಸ್ತಿ ಆಗಿ ರೋಡ್ ಇಲ್ಲಿ ಸ್ವಲ್ಪ ಕುಸಿರುತ್ತೆ. ಸೊ ಅದಕ್ಕೋಸ್ಕರ ಕಾಂಟ್ರಾಕ್ಟರ್ ಬಂದು ಇವತ್ತಿನ ದಿನ ಎಲ್ಲ ರಸ್ತೆ ಸರಿ ಮಾಡಿರ್ತಾರೆ. ಇದೇ ರೀತಿ ಮಳೆ ಕಂಟಿನ್ಯೂ ಮಾಡ್ತಿದ್ರೆ ದಿನಾಂಕ ಮಾಡ್ಬೇಕಾಗುತ್ತೆ. ಈಗ ಟ್ರಾಫಿಕ್ ಜಾಸ್ತಿ ಆಗಿದೆ ಚಾರ್ ಮಾಡಿ. ಸರ್ ಈಗ ಸರ್ ನಾವು ಕೊಲ್ಲಿ ಕಡೆಗೆ ನಮ್ಮ ವರದಿಗಾರರು ಭೇಟಿ ಕೊಟ್ಟಿದ್ರು. ಅಲ್ಲಿ ಒಂದು ಕಲ್ಲಬೆಟ್ಟು ಮತ್ತು ಪರಾರೆಗುಡ್ಡೆಯ ಸಮೀಪ ಒಂದು ಹೊಸ ರಸ್ತೆ, ಅದು ಅಲ್ಲಿ ಗುಡ್ಡ ಕುಸಿತದ ಭೀತಿ ಇದೆ ಸರ್. ತಾವು ಅತ್ತ ಕಡೆಗೆ ಒಮ್ಮೆ ಭೇಟಿ ಕೊಡಬೇಕು, ಅಲ್ಲಿಯ ಜನರ ಒಂದು ಆಗ್ರಹ ಸರ್. ಹಲೋ, ಈಗ ನಾಳೆ ಬೆಳಿಗ್ಗೆ ಹಲೋ ಸರ್. ಹೇಳಿ ಸರ್, ಈಗ ಮಳೆಯಿಂದಾಗಿ ಎಲ್ಲ ಕಡೆ ಸಮಸ್ಯೆ ಆಗಿದೆ ಅಲ್ವಾ? ಈಗ ಏನಾದ್ರೂ ಯಾವ್ದಾದ್ರು ಮನೆಯನ್ನ ನೀವು ಸ್ಥಳಾಂತರ ಮಾಡುವಂತಹ ಕಾರ್ಯ ಕೈಗೊಂಡಿದ್ದೀರಾ? ಎಲ್ಲಾದ್ರೂ ಅಂತಹ ಒಂದು ಸನ್ನಿವೇಶ ಎದುರಾಗಿದ್ಯಾ ಏನು ಅಂತ? ಹೌದು, ಸ್ಥಳಾಂತರ ಮಾಡಿದ್ದಾರೆ ನೆನ್ನೆದಲ್ಲಿ. ಈಗ ಅಲ್ಲಿ ಒಂದು ಗುಡ್ಡ ಕುಸಿತ ಇವತ್ತೇ ಹೋಗಿ ಸ್ಥಳಾಂತರ ಮಾಡಿದ್ದಾರೆ, ಗುಡ್ಡ ಕುಸಿರೋದಕ್ಕೆ. ಸೊ ಆ ರೀತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಜಿಲ್ಲಾಡಳಿತ ನಿರ್ದೇಶನದಲ್ಲಿ ಇನ್ಸಿಡೆಂಟ್ ಕಮಾಂಡರ್ ಅಂತ ಏನ್ ಮಾಡಿದ್ದಾರೆ, ಪ್ರತಿ ಪಂಚಾಯತಿ ವ್ಯಾಪ್ತಿಯಲ್ಲಿ PDO ಐಡೆಂಟಿಫೈ ಮಾಡಿ ಈ ತರ ಬೀಳುವಂತ ಸಂದರ್ಭದಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ ಅವ್ರ ಸಂಬಂಧಿಕರ ಮನೆಗೆ. ಈಗ ಶಿಫ್ಟ್ ಮಾಡಿದ್ದಾರೆ. ಅದನ್ನು ಮೀರಿ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನಾದ್ರು ಜಾಸ್ತಿ ಬರುತ್ತೆ ಅನ್ನೋದು ದಿನ ಇವತ್ತು ಮತ್ತೆ ಐಡೆಂಟಿಫಿಕೇಶನ್ ಮಾಡಿದ್ದಾರೆ PDO. ಅದರಲ್ಲಿ ಅದೇ ರೀತಿ ಕ್ರಮ ವಹಿಸ್ತಾರೆ. ಎಲ್ಲಿ ಸರ್, ಯಾವ ಯಾವ ಏರಿಯಾ ಸರ್? ಸ್ವಲ್ಪ ಈಗ ಮೇನ್ಲಿ ನಾವು ಈ ನದಿ ಪಾತ್ರ ಮತ್ತು ಗುಡ್ಡ ಕುಸಿತ ಪ್ರತಿಯೊಂದು ಪಂಚಾಯತಿಗೆ ಇನ್ಫಾರ್ಮ್ ಆಗಿದೆ. ಪ್ರತಿಯೊಂದು ಪಂಚಾಯತಿಯಲ್ಲೂ ಏನಂದ್ರೆ ನಮ್ಮ ಕಡೆ ಮನೆಗೆ ಬರೆ ತರಲು ಮನೆ ಕಟ್ಟಿರ್ತಾರ, ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನೆಲ್ಲ ಶಿಫ್ಟ್ ಮಾಡಿರ್ತಾರೆ. ಓಕೆ ಸರ್, ಸಮಸ್ಯೆಗಳ ಸರಬರಾಜು ನಿಮಗೆ ಕಾಲ್ ಬರ್ತಾ ಇಲ್ವಾ ಸರ್? ತುಂಬಾ ಜನರದ್ದು ಬರ್ತಾ ಇದೆ, ನ್ಯೂಸ್ ನೋಡ್ತಾ ಇರ್ತೀನಿ ನಾವು. ನಿಮ್ದು ಒಂದು ಸುದ್ದಿ ಇದ್ರೆ ಅದನ್ನೇ ತಗೊಂಡು ನಾನು ರಿವ್ಯೂ ಮಾಡ್ತಾ ಇರ್ತೀನಿ. ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ನಮ್ಗೆ ಗೊತ್ತಾಗ್ತಾ ಇದೆ ಸುದ್ದಿಯಿಂದ. ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ಇನ್ಫಾರ್ಮೇಶನ್ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ, 7 ಕಡೆ ಆಗ್ತಿರೋದು. ಸೊ ಅದು ನಮಗೆ ಡಿಲೇ ಆದಾಗ ನಿಮ್ದು ತಗೊಂಡು ನಾವು ಬಂದಾರದು ನೀವು ಎಷ್ಟು ಬೇಗ ರಿಪೋರ್ಟ್ ಆಯ್ತು ಅದು ನಮ್ಗೆ ಹೆಲ್ಪ್ ಆಯ್ತು. ಆಕ್ಚುಲಿ ಅದನ್ನು ಬೆಳಗ್ಗೆಲ್ಲ ತಿಳಿಸಿ ಕ್ಲಿಯರ್ JCB ಕ್ಲಿಯರ್ ಮಾಡೋದು. ಖಂಡಿತ ಸರ್, ಅದು ನಮ್ಮ ಜವಾಬ್ದಾರಿ. ನಾವು ಆದಷ್ಟು ಅಂತ ರಿಪೋರ್ಟ್ ಗಳನ್ನ ನಿಮಗೆ ಹಾಕುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಮತ್ತೆ ಸರ್, ಕಾಲ್ ಸೆಂಟರ್ ಏನಾದ್ರು ಇದೆಯಾ ಸರ್? ಕಾಲ್ ಸೆಂಟರ್ ಇದೆ ನಮ್ದು. ಈಗ ಆಲ್ರೆಡಿ ನಾವು ನಿಮ್ಗೆ ಒಂದು ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಹೇಳಿ ಕೊಟ್ಟಿದ್ದೀನಿ. ನಮ್ಮ ಡೆಪ್ಯೂಟಿ ತಹಸೀಲ್ದಾರ್ ರವಿ ಅವರೆಲ್ಲ ಸೇರಿ ಮಾಡಿದ್ದಾರೆ ಪತ್ರಿಕಾ ಮಾಧ್ಯಮಕ್ಕೆ. ಎಲ್ಲ ಕಾಲ್ ಸೆಂಟರ್ಸ್ ಪ್ರತಿಯೊಂದು ಮತ್ತೆ ಇಲಾಖಾ ಮೇನ್ ಅಧಿಕಾರಿಗಳು ನಂಬರ್ಸ್ ಎಲ್ಲವನ್ನೂ ಕೊಟ್ಟಿದ್ದೀನಿ. ಓಕೆ ಸರ್, ಅದು ಏನೋ ಟೈಮ್ ಬೌಂಡ್ ಇದೆಯಾ ಅದಕ್ಕೆ? ಯಾವ್ದು ಕಾಲ್ ಸೆಂಟರ್ಗೆ? ಇಲ್ಲ 24 hours ಇರುತ್ತೆ. ಅಂದ್ರೆ ಡ್ಯೂಟಿ ಹಾಕಿದೀವಿ, ರೌಂಡ್ ಡ್ಯೂಟಿ ಹಾಕಿರ್ತೀವಿ. ಇಲ್ಲಿ ಕಾಲ್ ಸೆಂಟರ್ ಕೂತಿರ್ತಾರೆ ಯಾವಾಗ ಅವ್ರ ಮುಂದೆ ಒಂದು ಸರ್ಟನ್ ನಂಬರ್ ಪ್ರೈವೇಟ್ ಇರ್ಬೋದು, ಆ ಪಂಚಾಯತ್ PDO ನಂಬರು ಎಲ್ಲ ಇರುತ್ತೆ, ಅವರಲ್ಲಿ ಕನೆಕ್ಟ್ ಮಾಡೋದು. ಸರ್, ಆ ನಂಬರ್ ಒಮ್ಮೆ ಹೇಳ್ಬೋದಾ ಸರ್? ಯಾಕಂದ್ರೆ ನಾವೀಗ ತುಂಬಾ ಜನ ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ, ಸೊ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಕೆಲವರಿಗೆಲ್ಲ ನಾವು ಅದನ್ನ ಹಾಕ್ತೀವಿ ಅಂತ ಕಾಲ್ ಸೆಂಟರ್ ನಂಬರ್. ಎಸ್ ನಿಮ್ಗೆ ಕಳಿಸ್ಕೊಟ್ಟಿದ್ದೆ ನಾನು. ಕಳಿಸ್ಕೊಟ್ಟಿದ್ದೀರಾ ಸರ್? ಓಕೆ, ನಾನೀಗ ಅದನ್ನ ಹಾಕಿಸ್ತೇನೆ.
ಮತ್ತೆ ಅದ್ರ ಎಲ್ಲ ಅಫಿಷಿಯಲ್ ನಂಬರ್ಸ್ ಇದೆ. ಪಂಚಾಯತಿ ವೈಸ್ ಈ ವರ್ಷ ಏನ್ ಮಾಡಿದಾರೆ ಜಿಲ್ಲಾಧಿಕಾರಿ ನಿರ್ದೇಶನಂತೆ ಪಂಚಾಯತಿಯಲ್ಲಿ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಒಂದು ಮಾಡಿ ಅಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ. ಪಂಚಾಯತ್ ವೈಸ್ ಅಲ್ಲಿ ಪಂಚಾಯತ್ ಮಾಡಿದರೆ ಅಲ್ಲೇ JCB ಐಡೆಂಟಿಫೈ ಮಾಡಿದ್ದಾರೆ. ಯಾಕೆಂದ್ರೆ ತುರ್ತಾಗಿ ಒಂದೇ ತಾಲೂಕಿನ ಎಲ್ಲ ಕಡೆ ಹೋಗೋದಕ್ಕಾಗ ಪರಿಸ್ಥಿತಿ ಕಷ್ಟ ಆಗುತ್ತೆ ಅಂತ ಅದಕ್ಕೆ ಒಂದು ಮಾಡಿದ್ದಾರೆ. ಸೊ ಅವ್ರಿಗೆ ಸಂಬಂಧಪಟ್ಟ ಆಫೀಸರ್ ನಂಬರ್ಸ್ ಎಲ್ಲಾನು ಇದೆ ಆ ಟೀಮಲ್ಲಿ. ಸೊ ಅದನ್ನು ಸರ್ ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಮಳೆಯ ಪ್ರಮಾಣ ಕಡಿಮೆಯಾ? ಇಲ್ಲ, ಮಳೆ ಪ್ರಮಾಣ ಅನ್ನೋದಕ್ಕಿಂತ ಇವತ್ತು ಜೋರಾಗಿ ಬಂದಿದೆ ಮಳೆ. ನಿನ್ನೆ ಕಂಪೇರ್ ಮಾಡಿದ್ರೆ ಅತಿ ಜೋರಾಗಿ ಬಂದಿದೆ. ಮತ್ತೆ ಹಳ್ಳಗಳು ನಿನ್ನೆ ಹಳ್ಳ ಅಂದ್ರೆ ನಿನ್ನೆಕ್ಕಿಂತ ಇವತ್ತು ಕಡಿಮೆ ಇದೆ. ನಿನ್ನೆ ಸಂಜೆ ತುಂಬಾ ಇತ್ತು ಹಳ್ಳಗಳು, ಇವತ್ತಿನ ಕಡಿಮೆ ಆಗಿದೆ. ಮತ್ತೆ ಸಂಜೆ ನೋಡ್ಬೇಕು ಏನಾಗುತ್ತೆ. ನಿನ್ನೆ ಎಲ್ಲ ನದಿಗಳು ಜಾಸ್ತಿ ಆಗಿದೆ. ಸರ್ ಈಗ ನಮ್ಮ ಹತ್ರ ಡಿಗ್ರಿಯ ಮಕ್ಕಳು ಒಂದಷ್ಟು ನಿಮ್ಮ ಹತ್ರ ಪ್ರಶ್ನೆ ಕೇಳಲೇಬೇಕು ಅಂತ ಹೇಳಿದ್ದಾರೆ ಸರ್. ಗೊತ್ತಿದೆ, ರಜದ ಬಗ್ಗೆ ಕೇಳಿರ್ತಾರೆ. ಹೌದು ಹೌದು, ಡಿಗ್ರಿ ಈಗ ನಾವು ಒಂದು ಏನಂದ್ರೆ ಶಾಲೆಗಳು ಮತ್ತೆ ಮಕ್ಕಳು ಇರ್ತಾರೆ ಅದಕ್ಕೂ ಇದು ಮಾಡೋದು. ಎಷ್ಟೋ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇರುತ್ತೆ, ಅಲ್ಲೇ ಒಂದು ಇದಿರುತ್ತೆ. ಮತ್ತೆ ಇದು ಎಜುಕೇಶನ್ ಇದ್ರಿಂದ ಸಂಬಂಧಪಟ್ಟವರು ಇದ್ರ ಬಗ್ಗೆ ಕ್ರಮ ವಹಿಸ್ಬೋದು ಆ ಕಾಲೇಜಿನಲ್ಲಿ. ನಾವು ವಿಚಾರಿಸಿಯಾಗಿ మన ಜಿಲ್ಲಾಧಿಕಾರಿಗಳು ಮಕ್ಕಳ ಬಗ್ಗೆ ಒಂದು ರಜೆ ತೆಗಿತಾರೆ. ಬಟ್ ಅದೇ ಸರ್ ಈಗ ನೀವು ಕರೆಗೆ ಸಿಕ್ಕಿರೋದ್ರಿಂದ ಈ ನೇರ ಪ್ರಸಾರವನ್ನು ತುಂಬಾ ಜನ ಡಿಗ್ರಿ ಮಕ್ಕಳ ಅಪ್ಪ ಅಮ್ಮ ಎಲ್ಲ ನೋಡುವಂತ ಸನ್ನಿವೇಶ ಇರೋದ್ರಿಂದ ಅವರ ಒಂದು ಸಮಸ್ಯೆಯನ್ನ ನಿಮ್ಮ ಹತ್ರ ಹೇಳಿಬಿಡ್ತೇವೆ. ಯಾಕೆಂತಂದ್ರೆ ಶಿಶಿಲದಲ್ಲಿರುವಂತಹ ವಿದ್ಯಾರ್ಥಿಯು ಮೇಲಂತ ಬೆಟ್ಟುವಿನಲ್ಲಿರುವಂತಹ ಡಿಗ್ರಿ ಕಾಲೇಜಿಗೆ ಬರುವವನಿರ್ತಾನೆ, ಉಜಿರೆಯಲ್ಲಿರುವಂತಹ ಡಿಗ್ರಿ ಕಾಲೇಜಿಗೆ ಬರುವವನಿರ್ತಾನೆ. ದಯವಿಟ್ಟು ಇದನ್ನ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತನ್ನಿ ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ. ಅದನ್ನ ನಾವು ನಮ್ಮ ಜವಾಬ್ದಾರಿಯಿಂದಾಗಿ ನಿಮಗೆ ಮಾಡಿದ್ದೇವೆ ಸರ್ ಗಮನಕ್ಕೆ. ಯಾಕೆಂತಂದ್ರೆ ಡಿಗ್ರಿ ಮಕ್ಕಳು ಬಹಳಷ್ಟು ಜನ ಮಾತ್ರ ಈ ವಿಷಯವನ್ನು ಹೇಳಿದ್ದಾರೆ, ನಮಗೆ ಬರ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ. ಸರಿಯಾದ ಸಮಯಕ್ಕೆ ಬಸ್ ಸಿಗೋದಿಲ್ಲ, ರಸ್ತೆ ಗುಂಡಿರುತ್ತೆ. ಆದ್ರೆ ಮತ್ತೊಂದು ನಿಮ್ಮ ಅಧಿಕಾರಿ ವರ್ಗ ಹೇಳಿದ್ದಾರೆ, ಅಟೆಂಡೆನ್ಸ್ ತೊಂದರೆ ಇಲ್ಲ ಅಥವಾ ಅಟೆಂಡೆನ್ಸ್ ಗೆ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು, ಬರ್ಲಿಕ್ಕೆ ಆಗದಿದ್ರೆ ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ ಅನ್ನುವಂಥದ್ದು ಇದೆ. ಆದ್ರೆ ಇಂತಹ ಸಮಯದಲ್ಲಿ ಅವರಿಗೊಂದೇನಾದ್ರೂ ನೀವು ಆಶ್ವಾಸನೆ ಕೊಡ್ತೀರಾ ಅಂತ? ಆಯ್ತು, ನಾವು ನಮ್ಮ ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಸಂಬಂಧಪಟ್ಟ ಕಾಲೇಜಸ್ ಯಾರು ಇಂಪಾರ್ಟೆಂಟ್ ಜಾಸ್ತಿ ಜನ ಬೇರೆ ಕಡೆಯಿಂದ ಬರ್ತಾರೆ, ಒಂದು ನಾವು ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಸಡಿಲ ಮಾಡ್ಬೋದು ಅಂತ ಮಕ್ಕಳಿಗೆ ಅಂತ ಒಂದು. ಯಾಕಂದ್ರೆ ಅವರ ಇನ್ಸ್ಟಿಟ್ಯೂಷನ್ ಒಂದು ಇದಿರ್ಬೇಕು, ಅವ್ರನ್ನೂ ತಗೊಳ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಸರ್ ನಮ್ ಜೊತೆಗೆ ಮಾತನಾಡಿದಕ್ಕೆ. ನೀವು ಕೂಡ ರೌಂಡ್ ದಿ ಕ್ಲಾಕ್ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಬೆಳಿಗ್ಗೆಯಿಂದ ನಾವು ನಿಮ್ಮನ್ನ ಸಂಪರ್ಕಿಸ್ಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಆ ಟೈಮಲ್ಲಿ ನಾನು ಕೊಯ್ಯೂರಲ್ಲಿದ್ದೇನೆ, ನಾನು ದಿಡುಪೆಯಲ್ಲಿದ್ದೇನೆ ಅನ್ನುವಂಥದ್ದನ್ನ ಕೂಡ ನಮಗೆ ತಿಳಿಸಿದಿರಿ. ಅಲ್ಲಿ ತಾವಿದ್ರಿ, ಆ ಒಂದು ಸ್ಥಳದಲ್ಲಿ ತಾವಿದ್ರಿ, ಅದನ್ನು ಕೂಡ ನಮಗೆ ಗೊತ್ತಿದೆ. ನೀವು ರೌಂಡ್ ದಿ ಕ್ಲಾಕ್ ವರ್ಕ್ ಮಾಡ್ತಾ ಇದೀರಿ ಅಂತ ನಮ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಮತ್ತು ನೀಡಿ ಅಥವಾ ಯಾವ್ದಾದ್ರು ಅಗತ್ಯ ಕೆಲಸಗಳು ಇದ್ದಲ್ಲಿ ನಿಮಗೆ ನಮ್ಮ ವೆಬ್ಸೈಟ್ ಇರ್ಬೋದು, ಚಾನೆಲ್ ನ ವರದಿಗಳನ್ನು ಕೂಡ ನಿಮಗೆ ಹಾಕ್ತೇವೆ. ನಾನು ಫಾಲೋ ಮಾಡ್ತಾ ಇದ್ದೀನಿ ನಿಮ್ ಚಾನೆಲ್. ಅಲ್ಲಿಂದಲೇ ತುಂಬಾ ಮೀಟಿಂಗ್ ಮಾಡಿದ್ವಿ, ತುಂಬಾ ಕಡೆ ನಮ್ಮ ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಥ್ಯಾಂಕ್ ಯು ಸರ್ ನಮ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಓಕೆ, ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ತಾ ಇದ್ದೇವೆ. ನಿಮ್ಮ ವೆಬ್ಸೈಟ್ ಇಂದ ಮತ್ತು ನಿಮ್ಮ ಚಾನಲ್ ಇಂದ ಬಹಳಷ್ಟು ಸುದ್ದಿಗಳ ನೋಡಿಯೇ ನಮಗೆ ಗೊತ್ತಾಗಿದೆ. ಅಲ್ಲಿಗೆ ನಮ್ಮ ಅಧಿಕಾರಿ ವರ್ಗದವ್ರನ್ನ ಕಳಿಸಿದ್ದೇವೆ, ಗ್ರಾಮ ಪಂಚಾಯತ್ ಅವ್ರನ್ನ ಕಳಿಸಿದ್ದೇವೆ, ಅಲ್ಲಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ತಹಶೀಲ್ದಾರ್ ಹೇಳಿದ್ರು. ಇದಕ್ಕಿಂತ ದೊಡ್ಡ ಖುಷಿ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ವರದಿಯನ್ನ ನೋಡಿದ ಕೂಡಲೇ ಜನರಿಗೆ ಸ್ಪಂದನೆಯನ್ನ ಕೊಡುವಂತಹ ಅಧಿಕಾರಿ ವರ್ಗಕ್ಕೆ ನಮ್ಮ ಧನ್ಯವಾದಗಳು. ಇನ್ನೂ ಕೂಡ ಇಂತಹ ವರದಿಗಳನ್ನ ಮಾಡ್ತಾ ಇರ್ತೀವಿ. ನಮ್ಮ ಜೊತೆಗೆ ನೀವು ಸಂಪರ್ಕ ನೀವು ಇಂತಹದೇ ಒಂದು ಸಪೋರ್ಟ್ ಅನ್ನ ಜನರಿಗೆ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಹೇಳ್ತಾ ಇದೆ. ನೋಡಿ ಹೇಗೆ ಅವ್ರು ಹೇಳಿದ್ರು, ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಈ ತರ ಕೆಲಸ ಮಾಡಿದ್ರೆ ಸಾರ್ಥಕ್ಯ ಅಂತ ಅನ್ಸ್ಕೊಳ್ಳೋದೇ ಇವಾಗ. ನಮ್ಮವರೊಂದು ವರದಿಯನ್ನು ನೋಡ್ಕೊಂಡು ಅವರು ಆ ಸಮಸ್ಯೆನ ಆಲಿಸ್ಕೊಂಡು ಅದಕ್ಕೆಲ್ಲ ಪರಿಹಾರವನ್ನ ಕಂಡುಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ತುಂಬಾ ಜನ ಎಲ್ಲರೂ ಕೂಡ ಬೈತಾರೆ, ಇವರಿಗೆ ಯಾರಿಗೆ ಜಿಲ್ಲಾಧಿಕಾರಿಗಳಿಗೆ ಬೈತಾರೆ, ತಹಶೀಲ್ದಾರ್ಗಳಿಗೆ
ಬೈತಾರೆ. ಆದ್ರೆ ಅವರು ಎಲ್ಲಾ ಕಡೆ ಕೆಲಸವನ್ನ ಮಾಡ್ತಾ ಇದ್ದಾರೆ, ಆದ್ರೆ ಯಾರು ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಅವರು 24x7 ರಾತ್ರಿ ಅನ್ನದೇ ಹಗಲೆನ್ನದೇ, ಅದು ಮಳೆ ಆಗಿರ್ಲಿ ಅಥವಾ ಸಿಡ್ಲಿ ಇರ್ಲಿ ಮಿಂಚಿರ್ಲಿ ಏನಿದ್ರು ಕೂಡ ಅದನ್ನ ಲೆಕ್ಕಿಸದೆ ಅವರು ಆ ಜನಗಳ ಸೇವೆ ಮಾಡ್ತಾ ಇದ್ದಾರೆ. ಅದ್ರ ಯಾರು ಕೂಡ ಕಾಣಿಸೋದಿಲ್ಲ. ಯಾಕಂದ್ರೆ ಒಂದು ಊರಿಗೆ ಹೋದಾಗ ಅವ್ರಿಗೆ ಒಂದೇ ಒಂದು ಗ್ರಾಮ ಅಂತ ಇರೋದಲ್ಲ, ಅವ್ರಿಗೆ ಎಲ್ಲಾ ಒಂದು ಗ್ರಾಮ ಕಡೆ ಕೂಡ ಗಮನ ಹರಿಸಬೇಕಾಗುತ್ತೆ. 24x7 ಕೆಲಸ ಮಾಡ್ಬೇಕಾಗುತ್ತೆ, ಊಟ ಬಿಡ್ಬೇಕು, ತಿಂಡಿ ಬಿಡ್ಬೇಕು. ಸೊ ಅವರ ಆ ಒಂದು ಕೆಲಸ ಕೂಡ ನಾವೆಲ್ಲರೂ ಕೂಡ ಒಂದು ಶ್ಲಾಘಿಸಲೇಬೇಕು. ಅವರ ಸೇವೆಗೆ ನಾವು ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಏನ್ ಹೇಳ್ತೀರಾ ಅದ? ಖಂಡಿತವಾಗಿ. ಯಾಕಂತಂದ್ರೆ ಅಧಿಕಾರಿ ವರ್ಗ ಈಗ ನಾವು ಒಂದು ಮಾತು ಹೇಳ್ತಿದ್ವಿ ಕೊಲ್ಲಿಯ ರಸ್ತೆಯ ಬಗ್ಗೆ. ಶಾಸಕರು ರಸ್ತೆ ಮಾಡಿದ್ದಕ್ಕೆ ಅವರಿಗೆ ಬಹಳ ಖುಷಿ ಇದೆ, ಆದ್ರೆ ರಸ್ತೆಯ ಮಾಡಿದ ರೀತಿಗೆ ಗುತ್ತಿಗೆದಾರರ ಕೆಲಸದ ಬಗ್ಗೆ ಅವರಿಗೆ ಅಸಮಾಧಾನ ಇದೆ. ದೇವರು ಕೊಟ್ರು ಹಾಗಾಗಿದೆ ಅಲ್ಲಿ ನೋಡಿ, ಅಂತದ್ದೊಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಅದರ ಜೊತೆಗೆ ಒಂದಷ್ಟು ಸಮಸ್ಯೆಗಳಿದಾವೆ. ಇದ್ರ ಜೊತೆಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಒಂದು ಪವಿತ್ರ ನದಿ ನೇತ್ರಾವತಿಯ ಪರಿಸ್ಥಿತಿ ಹೇಗಿದೆ ನೋಡುವ. ಮಳೆ ಅಬ್ಬರ ಜೋರಿದೆ. ನಾವೀಗ ಇರುವಂತಹದ್ದು ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ಯಾವ ರೀತಿಯಾಗಿ ನೇತ್ರಾವತಿ ತುಂಬಿ ಹರಿತಾ ಇದ್ದಾಳೆ ಅನ್ನುವಂಥದ್ದನ್ನು ನಿಮಗೆ ತೋರಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವು ಸ್ನಾನಘಟ್ಟಕ್ಕೆ ಬಂದಿರುವಂಥದ್ದು. ಈಗಾಗಲೇ ಯಾತ್ರಾರ್ಥಿಗಳ ಸಂಖ್ಯೆ ಈಗ ಮಧ್ಯಾಹ್ನದ ನಂತರವಾಗಿರೋದ್ರಿಂದ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಇದು ನೇತ್ರಾವತಿ ತುಂಬಿ ಹರಿತಾ ಇರುವಂತಹ ರಮಣೀಯ ದೃಶ್ಯ. ಈಗಾಗಲೇ ಅಪಾಯದ ಮಟ್ಟ ಅಂತ ಹೇಳ್ಬೋದು. ಯಾಕಂತಂದ್ರೆ ಆಗಾಗ ಅನೌನ್ಸರ್ ಇಲ್ಲಿ ಮಾಡ್ತಾ ಇರ್ತಾರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಅಪಾಯದ ಮಟ್ಟ ಮೀರಿ ನೇತ್ರಾವತಿ ಹರಿತಾ ಇದೆ ಅನ್ನುವಂಥದ್ದು. ಈಗ ನೀವು ಆ ಅನೌನ್ಸ್ಮೆಂಟ್ ಅನ್ನು ಕೂಡ ಕೇಳ್ತಾ ಇದ್ದೀರಿ. ಪವಿತ್ರವಾದ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಭಕ್ತಾದಿಗಳು ತಮ್ಮ ಗಮನವನ್ನು ಈ ಕಡೆ ಗಮನಿಸಬೇಕು. ನದಿಯಲ್ಲಿ ನೀರಿನ ಹರಿವು ಬಹಳಷ್ಟು ಜಾಸ್ತಿ ಇರುವುದರಿಂದ ಯಾರು ಕೂಡ ನದಿ ನೀರಿನಲ್ಲಿ ಈಜಾಡುವ ಮುಳುಗಾಡುವ ಸಾಹಸಕ್ಕೆ ಇಳಿಯಬಾರದು. ನದಿಯಲ್ಲಿ ನೀರಿನ ಹರಿವು ಬಹಳಷ್ಟು ಜಾಸ್ತಿ ಇರುವುದರಿಂದ ಯಾರು ಕೂಡ ನದಿ ನೀರಿನಲ್ಲಿ ಈಜಾಡುವ ಮುಳುಗಾಡುವ ಸಾಹಸಕ್ಕೆ ಇಳಿಯಬಾರದು. ನದಿಯಲ್ಲಿ ನಾನಾ ನೀವು ಕೇಳ್ತಾ ಇದ್ದೀರಿ, ನದಿಯಲ್ಲಿ ಈಗಾಗಲೇ ನೀರಿನ ಹರಿವು ಜಾಸ್ತಿ ಇದೆ, ಆದ್ರಿಂದ ಯಾರು ಕೂಡ ಮುಳುಗಬಾರದು ಅಥವಾ ಈಜಾಡುವಂತ ಪ್ರಯತ್ನವನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ನಾವು ನಿಮಗೆ ತೋರಿಸ್ತೀವಿ ಇಲ್ಲಿ ಯಾತ್ರಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಯಾತ್ರಾರ್ಥಿಗಳು ಬಹಳ ಈಗಾಗಲೇ ಮಧ್ಯಾಹ್ನದ ನಂತರವಾಗಿರೋದ್ರಿಂದ ನೀರಿನ ಮಟ್ಟವೂ ಕೂಡ ಜಾಸ್ತಿ ಆಗ್ತಾ ಇದೆ, ಒಳಹರಿವು ಜಾಸ್ತಿ ಇರೋದ್ರಿಂದ ಇಲ್ಲಿ ಈಗಾಗಲೇ ಒಂದು ಕಡೆ ಕ್ಲೀನಿಂಗ್ ಆಗ್ತಾ ಇದೆ, ಮತ್ತೊಂದು ಕಡೆ ಯಾತ್ರಾರ್ಥಿಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರಿದ್ದಾರೆ. ಇಲ್ಲಿರ್ತಕ್ಕಂತಹ ಯಾತ್ರಾರ್ಥಿಗಳ ಹತ್ರ ಮಾತನಾಡಿಸಬೇಕು. ಯಾತ್ರಾರ್ಥಿಗಳು ಇದ್ದಾರೆ. ಮೇಡಮ್ ನಮಸ್ತೆ, ಯಾವ ಊರಿಂದ ಬಂದಿರಿ? ಸರ್ ನಾವು ಬೆಂಗಳೂರು. ಹೇಗಿದೆ ನೇತ್ರಾವತಿ? ಚೆನ್ನಾಗಿದೆಯಲ್ಲ, ಹೆವಿ ನೀರು ಬಂದಿದೆ. ಹೌದು, ನೀರು ಈಗ ನಾವು ಈಗ ತಾನೇ ಬಂದಿದ್ದು ನೋಡಕ್ಕೆ. ಎಷ್ಟು ನೀರು ನೋಡಿದ್ರೆ ಹಿಂದೆ? ನೋಡಿದ್ವಿ. ಮಳೆಗಾಲದಲ್ಲೇ ಬರ್ತೀರಾ ಅಂತ? ಹೌದೌದು. ನಮಸ್ತೆ, ಯಾವ ಊರು? ನಮ್ದು ಬೆಂಗಳೂರು. ಬೆಂಗಳೂರು. ಹೌದು. ಹೇಗನ್ಸು ನೇತ್ರಾವತಿ ಸ್ನಾನ? ಚೆನ್ನಾಗಿದೆ, ಸ್ನಾನ ಆಯ್ತು. ನೀರು ಜಾಸ್ತಿ, ಒಳ್ಳೆ ನೀರು ಬರ್ತಾ ಇದೆ. ಒಳ್ಳೆ ನೀರು ಬರ್ತಾ ಇದೆ. ಹೌದು, ಖುಷಿ ಆಯ್ತು. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಸ್ವಲ್ಪ ರೋಡಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಎಲ್ಲ ಮರಗಳೆಲ್ಲ ಬಿದ್ದಿದ್ದಾವೆ, ಅದಕ್ಕೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ರೋಡಲ್ಲಿ ಬಂದಾಗ ಸಮಸ್ಯೆ ಆಗಿದೆ. ಸಮಸ್ಯೆ ಆಗಿದೆ. ಏನ್ ಸಮಸ್ಯೆ ಇದೆ? ಮಾಮೂಲಿ ರೋಡ್ ಬ್ಲಾಕ್ ಆಗಿದೆ, ಮರಗಳೆಲ್ಲ ಬಿದ್ದಿದ್ದು, ಮರವೆಲ್ಲ ಪೊಲೀಸರು ಬಂದು ಬೇಗ ತೆರವು ಮಾಡಿದ್ರು. ಒಳ್ಳೆ ವಾತಾವರಣ ಚೆನ್ನಾಗಿದೆ, ತುಂಬಾ ಈ ವೆದರ್ಗೆ ಬಹಳ ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ಥಳೀಯರಿದ್ದಾರೆ. ಸರ್ ನಮಸ್ತೆ, ಏನ್ ಹೆಸರು? ಸುಧಾಕರ್ ಅಂತ. ಓಕೆ, ಎಷ್ಟು ನೀರು ಎಷ್ಟಿದೆ? ನೀರು ಬಹಳ ತುಂಬಾ ಹರಿತಾ ಉಂಟು. ಈ ದಿವಸ ಫುಲ್ ಮಳೆ ಬಂದು ಭಯಂಕರ ನೀರು ಹರಿತಾ ಉಂಟು. ಆದಷ್ಟು ಜಾಗೃತಿಯಾಗಿರ್ಬೇಕಂತ ಜನಗಳಿಗೆ ಹೇಳ್ತಾ ಇರ್ತೇವೆ, ಭಕ್ತಾದಿಗಳಿಗೆಲ್ಲ. ಎಷ್ಟು ಇದನ್ನು ನಮ್ಮ ಎಷ್ಟು ಕರ್ತವ್ಯ ಇದೆ ಅದನ್ನು ನಾವು ಪಾಲಿಸ್ತಾ ಜನಗಳನ್ನು ಜಾಗೃತಿಯಿಂದಿರಬೇಕು. ಮಳೆ ಎಲ್ಲ ಜಾಸ್ತಿ ಆಗ್ತಾ ಉಂಟು, ನೀರು ಹರಿತ ಜಾಸ್ತಿ ಬರ್ತಾ ಇದೆ. ಅದರಿಂದ ಆದಷ್ಟು ಜನಗಳನ್ನು ನಾವು ಜಾಗೃತರಾಗಿ ಇರ್ತೇವೆ ಅಂತ ಅನೌನ್ಸ್ ಎಲ್ಲ ಮಾಡ್ತಾ ಇರ್ತೇವೆ. ನಾವು ಇಲ್ಲೇ ಕೆಲಸ ಮಾಡುವವರು ಅದೇ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಸರಿಯಾಗಿ ಹೇಳ್ತಾ ಕೊಡ್ತಾ ಇರ್ತೇವೆ. ಓಕೆ, ನೀವು ಎಲ್ಲರೂ ಕೂಡ ಎಚ್ಚರಿಸ್ತಾ ಇರ್ತೀರಿ, ಜನ ಎಚ್ಚೆತ್ಕೊಳ್ತಾರ? ಸರ್ ಅನೌನ್ಸ್ ಮಾಡ್ತಾನೆ ಇರ್ತೀರಾ?
5 ನಿಮಿಷಕ್ಕೊಂದು ಅನೌನ್ಸ್ ಮಾಡ್ತಾ ಇರ್ತದೆ. ನಮ್ಮ ಸ್ಟಾಪ್ ಅವ್ರನ್ನ ಆದಷ್ಟು ನದಿ ದಂಡೆಯಲ್ಲಿ ಒಂದೊಂದು ದಂಡೆಯಲ್ಲಿ ನಿಲ್ಲಿಸ್ತೇವೆ. ಇಳಿಗಿಳಿದಂತೆ ನಾವು ಎಚ್ಚರಿಕೆ ಕೊಡ್ತಾ ಇರ್ತೇವೆ. ಯಾರು ಇಳಿದಂತೆ ನದಿ ದಂಡೆಯ ಪಕ್ಕದಲ್ಲೇ ಸ್ನಾನ ಮಾಡ್ಲಿಕ್ಕೆ ನಾವು ಆದಷ್ಟು ಎಚ್ಚರಿಕೆ ಕೊಡ್ತೇವೆ. ಮುಂದಕ್ಕೆ ಯಾರನ್ನು ಹೋಗ್ಲಿಕ್ಕೆ ಬಿಡುದಿಲ್ಲ. ನಮಗೆ ಬಿದಿರಿದ್ದ ಕಾರಣ ಯಾರು ಮುಂದಕ್ಕೆ ಹೋಗಿ ಸ್ನಾನ ಮಾಡುದಿಲ್ಲ. ನಾವು ನದಿ ದಂಡೆಯಲ್ಲೇ ಸ್ನಾನ ಮಾಡಿಸ್ತೇವೆ ಅವ್ರನ್ನ ಆದಷ್ಟು. ಎದುರು ಹೋಗ್ಲಿಕ್ಕೆ ಬಿಡುದು, ಯಾಕಂದ್ರೆ ನೀರು ಹರಿವು ಜಾಸ್ತಿ ಇದೆ. ಹಾಗೆ ನಾವು ಯಾರನ್ನು ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಆದಾದ್ರು ಶ್ರದ್ಧಾರ್ಥಿಗಳು ನದಿ ದಂಡೆಯ ಮೇಲೆ ಸ್ನಾನ ಮಾಡಿ ಹೋಗ್ತಾರೆ ಆದಷ್ಟು. ಸರ್, ಈ ವರ್ಷದ್ದು ಈ ವರ್ಷ ಈಗ ಈಗಿರುವಂತಹ ಹರಿವೆ ಜಾಸ್ತಿ ಅಲ್ಲ? ಈ ವರ್ಷ ಅತಿ ಹೆಚ್ಚು ನೀರು ಅಂದ್ರೆ ಇವತ್ತೇ ಬಂದಿದ್ದ? ಹೌದೌದು, ಅತಿ ಹೆಚ್ಚು ನೀರು ಅಂದ್ರೆ ಇಷ್ಟೇ, ಜಾಸ್ತಿ ಏನು ಬರಲಿಲ್ಲ, ಇಷ್ಟೇ ಬಂದಿದೆ ಅತಿ ಹೆಚ್ಚು ನೀರು. ಈ ಸಲದ ನೀರು ಇಲ್ಲದಿದ್ರೆ ಎಲ್ಲಿ ತನಕ ಬರುತ್ತೆ? ದಂಡೆ ಬಂಡ್ಲೆ ಫುಲ್ ಆಗಿ. ಈಗ ನಾವು ನಿಂತಿರೋದನ್ನ ಹೋಗಿ ಪಾರ್ಕಿಂಗ್ ತನಕನೂ ಕೂಡ ಬರುತ್ತಲ್ಲ, ಅಷ್ಟರ ತನಕ ಬರುತ್ತೆ. ಈಗ ಹರಿವು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈ ಬಾರಿ ಅತಿ ಹೆಚ್ಚು ನೀರು ಇವತ್ತು ಬಂದಿದೆ. ಈಗ ಇರುವಂತ ಒಳ ಹರಿವನ್ನ ನೀವು ನೋಡ್ತಾ ಇದ್ರಿ. ಹರಿವು ವೇಗ ಇದೆ, ಜೊತೆಗೆ ನೇತ್ರಾವತಿ ನದಿಯ ತೀವ್ರ ವೇಗದಲ್ಲಿ ಹರಿತಾ ಇದೆ. ಅದರಿಂದ ಯಾತ್ರಿಕರು ಮತ್ತು ಇಲ್ಲಿ ಸ್ನಾನ ಮಾಡೋರು, ಜೊತೆಗೆ ಇದಕ್ಕಿಂತ ಕೆಳಭಾಗದಲ್ಲಿ ಯಾರಾದ್ರೂ ನದಿಯ ದಂಡೆಯಲ್ಲಿ ಇರೋರು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಇದು ನೇತ್ರಾವತಿಯಿಂದ ನಾವು ನಿಮಗೆ ತಿಳಿಸ್ತಾ ಇರುವಂತ ಮಾಹಿತಿ. ಯಾಕೆಂತಂದ್ರೆ ಬಹಳ ಹೆಚ್ಚಿನ ಮಳೆ ನಿಮಗೆ ಚಿಕ್ಕಮಗಳೂರು ಭಾಗದಲ್ಲಿ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಇರ್ಬೋದು, ಹೆಚ್ಚಿನ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳು ಬರೋರು ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಮನವಿಯನ್ನ ಇಲ್ಲಿನವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೋಡಿ, ಹೀಗೆ ಸೀಟಿ ಊದುವ ಮೂಲಕ ಅವರನ್ನ ಎಚ್ಚರಿಸ್ತಾ ಇದ್ದಾರೆ, ಮೇಲೆ ಬನ್ನಿ ಅನ್ನುವಂಥದ್ದನ್ನ. ಹೀಗೆ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಒಳಹರಿವು ಜಾಸ್ತಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನದಿ ದಂಡೆಯ ಕೆಳಭಾಗಕ್ಕೆ ಇಳಿಬಾರ್ದು, ನೀರಿನ ಹರಿವು ಹೆಚ್ಚಾಗ್ತದೆ ಅನ್ನುವಂಥದ್ದನ್ನ ಎಚ್ಚರಿಸ್ತಾ ಇದ್ದಾರೆ. ಅದರ ಜೊತೆಗೆ ಯಾತ್ರಿಕರು ಕೂಡ ಈ ನ್ಯೂಸ್ ಅನ್ನ ನೋಡುವ ಮೂಲಕ, ಈ ನ್ಯೂಸಿನಿಂದ ತಿಳ್ಕೋಬೇಕು ಅನ್ನುವಂತಂದ್ರೆ ನೇತ್ರಾವತಿಯಲ್ಲಿ ಸ್ನಾನ ಮಾಡುವಾಗ ಎಲ್ಲಿ ಅವರು ಸೂಚಿಸ್ತಾರೆ ಆ ಸೂಚನೆಯನ್ನ ಮೀರದಂತೆ ವರ್ತಿಸಬೇಕು ಅನ್ನುವಂಥದ್ದು. ಈಗ ನೇತ್ರಾವತಿ ಹೇಗೆ ಹರಿತಾ ಇದ್ದಾಳೆ ಅನ್ನೋದನ್ನ ನಿಮಗೆ ತೋರಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ವರದಿಯನ್ನ ಮಾಡಿದ್ದೇವೆ. ನಿಶಾನ್ ಬಂಗೇರ ನಾರಿಯ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ನೇತ್ರಾವತಿ ಧರ್ಮಸ್ಥಳ. ಯಾವ ರೀತಿಯಾಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದೀವಿ. ಇದು ಬೇರೆ ಬೇರೆ ಕಡೆಯ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು. ಪುದುವೆಟ್ಟಿನ ದೃಶ್ಯಾವಳಿಗಳನ್ನ ತಾವೀಗ ನೀವು ನೋಡ್ತಾ ಇರುವಂತದ್ದು. ಪುದುವೆಟ್ಟಿನ ನದಿ ಹರಿತಾ ಇರುವಂತ ರೀತಿ. ಅಲ್ಲಿ ನೋಡಿ, ಅವರದ್ದು ತೆಂಗಿನಕಾಯಿಯನ್ನ ಹಿಡಿಲಿಕ್ಕೆ ಪಡ್ತಾ ಇರುವಂತ ಪ್ರಯತ್ನ. ಬಹಳಷ್ಟು ಜನ ಇಂಥ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅವರು ಇದರಲ್ಲೇ ಜೀವನ ಮಾಡುವಂತವ್ರು ಕೂಡ ಇರ್ತಾರೆ. ಯಾಕಂದ್ರೆ ಇಂಥ ಟೈಮಲ್ಲಿ 1,500-2,000 ತೆಂಗಿನಕಾಯಿಯನ್ನ ಹಿಡಿದು ಜೀವನ ಮಾಡೋರು ಎಷ್ಟೋ ಜನ ಇರ್ತಾರೆ. ನೋಡಿ, ಅಲ್ಲೆಲ್ಲ ಸೇತುವೆಯ ಮೇಲ್ಭಾಗದಲ್ಲಿ ತೆಂಗಿನಕಾಯಿಗಳು ರಾಶಿ ಬಿದ್ದಿವೆ. ನೋಡಿ, ಅಲ್ಲೆಲ್ಲ ತೆಂಗಿನಕಾಯಿಗಳನ್ನ ಇಟ್ಟಿದ್ದಾರೆ. ಎಸ್, ಇದೀಗ ನೀವು ನೋಡ್ತಾ ಇದ್ದೀರಿ ತಾಲೂಕು ಕಂಟ್ರೋಲ್ ರೂಮ್ ನ ನಂಬರ್. ತಹಶೀಲ್ದಾರ್ ಅವರು ಕಳುಹಿಸಿಕೊಟ್ಟಂತಹ ಕಂಟ್ರೋಲ್ ರೂಮ್ ನ ನಂಬರ್ ಅನ್ನ ತಾವೀಗ ನೋಡ್ತಾ ಇದ್ದೀರಿ. ಅದನ್ನ ದಯವಿಟ್ಟು ಬರ್ಕೊಳ್ಳಿ. ಯಾಕೆಂತಂದ್ರೆ ಎನಿ ಟೈಮ್ ನೀವು ಕಂಟ್ರೋಲ್ ರೂಮಿಗೆ ಕರೆ ಮಾಡಬಹುದು. ಯಾಕೆಂತಂದ್ರೆ ಇದು 24 ಗಂಟೆಯೂ ಕೂಡ ಸೇವೆಯನ್ನ ಸಲ್ಲಿಸುವಂತಹ ಕಂಟ್ರೋಲ್ ರೂಮಿನ ನಂಬರ್ 08-256 23-2047. ಸೊ ನೀವು ಇಲ್ಲಿ ಯಾರು ಕೂಡ ಶಾಸಕರು ಬರ್ಬೇಕು ಅಂತ ಕಾಯ್ಬೇಕಾಗಿಲ್ಲ, ಅಥವಾ DC ಅವ್ರು ಬರ್ಬೇಕು ಅಂತ ಕಾಯ್ಬೇಕಾಗಿಲ್ಲ, ಜಿಲ್ಲಾಧಿಕಾರಿಗಳು ಅಥವಾ ನಿಮ್ ತಹಶೀಲ್ದಾರ್ ಬರ್ಬೇಕಂತ ಕಾಯ್ಬೇಕಾಗಿಲ್ಲ. ಈ ನಂಬರ್ ನೀವು ಸದಾ ಸೇವ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಏನೇ ಸಮಸ್ಯೆ ಆದ್ರೂ ಕೂಡ ತಕ್ಷಣ ಈ ಒಂದು ನಂಬರ್ಗೆ ಕರೆ ಮಾಡಿ. ಅಲ್ಲಿ ಏನೇನು ಸಮಸ್ಯೆ ಆಗಿದೆ, ಗುಡ್ಡ ಕುಸಿತ ಆಗಿದ್ಯಾ ಅಥವಾ ಮರ ಬಿದ್ದಿದ್ಯಾ, ಕರೆಂಟ್ ಇಲ್ವಾ, ಏನೆಲ್ಲ ನಿಮ್ಗೆ ಒಂದು ಸಮಸ್ಯೆ ಎದುರಾಗಿದೆಯೋ ಅದನ್ನ ನೀವು ನೇರವಾಗಿ ಮುಕ್ತವಾಗಿ ಈ ಸಂಖ್ಯೆಗೆ ಕರೆ ಮಾಡೋ ಮೂಲಕ ನೀವು ಹೇಳ್ಬಹುದು. ದಯವಿಟ್ಟು ಎಲ್ರು ಕೂಡ ಈ ಒಂದು ಸಂಖ್ಯೆಯನ್ನ ಸೇವ್ ಮಾಡ್ಕೊಳ್ಳಿ. 08-256-232047 ತಾಲೂಕು ಕಂಟ್ರೋಲ್ ರೂಮ್ ನಂಬರ್ ಇದು. ಎಸ್, ಇದು ತಾಲೂಕು ಕಂಟ್ರೋಲ್ ರೂಮ್ ನ ನಂಬರ್. ತಾಲೂಕು ಕಂಟ್ರೋಲ್ ರೂಮ್ ನ ನಂಬರ್ ಅನ್ನ ನಿಮಗೆ ಮತ್ತೆ ಕೊಡ್ತೀವಿ. ಇದನ್ನ ನಾವು ಬಹಳಷ್ಟು ಸಲ ಪ್ಲೇ ಮಾಡ್ತೀವಿ ಲೈವ್ ಅಲ್ಲಿ. ತಾಲೂಕು ಕಂಟ್ರೋಲ್ ರೂಮ್ ನ ನಂಬರ್, ಆ ಕಂಟ್ರೋಲ್ ರೂಮ್ ನ ನಂಬರ್ ಅನ್ನ ನೀವು ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೀಗ ನಮ್ಮ ಪುತ್ರಬೈಲು, ಕೊಲ್ಲಿ, ಕಡಿರುದ್ಯಾವರ, ಹೇಳಿಯ, ದಿಡುಪ ಈ ಕಡೆಯ ವರದಿಗಾರ ನಿಶಾನ್ ಬಂಗೇರ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ನಿಶಾನ್. ನಮಸ್ತೆ. ಹೇಗಿದೆ ಮಳೆ ಈ ಭಾಗದಲ್ಲಿ? ಈಗ ಸ್ವಲ್ಪ ಮಳೆ ಕಡಿಮೆ ಇರುವ ಕಾರಣ ಸ್ವಲ್ಪ ನೀರಿನ ಮಟ್ಟ ಇಳಿಕೆ ಬರ್ತಾ ಇದೆ. ನೆರೆಯ ಭಾಗದಲ್ಲಿ ಅಲ್ಲಲ್ಲಿ ಈಗ ಗುಡ್ಡ ಜರಿದಂತಹ ಪ್ರದೇಶಕ್ಕೆ ನಾನು ಕೂಡ ಭೇಟಿ ನೀಡಿದ್ದೇನೆ. ಅಲ್ಲಿನ ಸಂಪೂರ್ಣ ವರದಿಯನ್ನು ಈಗಾಗಲೇ ನಾವು ನಮ್ಮ ವೆಬ್ಸೈಟ್ ಚಾನಲ್ ಅಲ್ಲಿ ವಿತರಿಸಿದ್ದೇವೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ನೀವು ಕಂಡ ಪ್ರಕಾರ? ಕರೆಂಟ್ ಮತ್ತೆ ನೆಟ್ವರ್ಕ್ ಸಮಸ್ಯೆ ತುಂಬಾ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಯಾವ ಭಾಗದಲ್ಲಿ?
ನೆರಿಯ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ತುಂಬಾ ಕಂಡು ಬರ್ತಿದೆ. ಹೌದು. ಮತ್ತೆ ಕೊಲ್ಲಿ ಪ್ರದೇಶದಲ್ಲಿ ನೀರಿನ ಹಲೋ ನೆಟ್ವರ್ಕ್ ಇಶ್ಯೂ ಅಂತ ಹೇಳಿದ್ರು. ಹಲೋ ಅದೇ ನೆರೆಯ ಜಾಗದಲ್ಲಿ ಇಶ್ಯೂ ಅಂತ ಹೇಳಿದ್ರು. ಅವ್ರೀಗ ವರದಿ ಮಾಡ್ಲಿಕ್ಕೆ ನೆರೆಯ ಭಾಗಕ್ಕೆ ತೆರಳಿದ್ದಾರೆ, ಅಲ್ಲಿ ನೆಟ್ವರ್ಕ್ ಇಶ್ಯೂ ಇದೆ. ಅವ್ರು ಹೇಳಿದಾಗೆ ಆಯ್ತು, ಅಥವಾ ಅವರೇ ನೆಟ್ವರ್ಕ್ ಇಲ್ಲದ ಕಡೆ ಹೋದ್ರೂ ಗೊತ್ತಿಲ್ಲ. ಈಗ ನೆಟ್ವರ್ಕ್ ಅಂತೂ ಕಟ್ ಆಗಿದೆ. ಧನ್ಯವಾದ ನಿಶಾ ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ದಿಡುಪೆ ಸುತ್ತಮುತ್ತ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಇದೀಗ ಉಳಿದವರು ಹೆರಾಲ್ಡ್ ಪಿಂಟೋ ಜಾರಪ್ಪ ಅವರಿಗೆ ಕೂಡ ನಾವು ಕರೆ ಮಾಡ್ತೇವೆ, ಅವರಿಗೂ ಕೂಡ ಕರೆ ಮಾಡಿ ಮಾತನಾಡ್ತೇವೆ. ನಮ್ಮ ಇತರ ವರದಿಗಾರನ್ನು ಕೂಡ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಇದೀಗ ನೀವು ನೋಡ್ತಾ ಇರುವಂತದ್ದು ಉಪ್ಪಿನಂಗಡಿಯ ದೃಶ್ಯ. ನೀವು ಹಾಗೆ ನಾವು ಮಾತಾಡ್ತಾ ಇದ್ವಿ, ಆ ಒಂದು ನೆರೆಯಲ್ಲಿ ತೆಂಗಿನಕಾಯಿ ಬರುವಂತ ಹಿಡಿಯುವಂತಹ ದೃಶ್ಯವನ್ನ ನೋಡ್ತಾ ಇದ್ವಿ. ಅಲ್ಲಿ ಅವ್ರಿಗೆ ಜೀವನಕ್ಕೆ ಅದು ಹಾದಿ ಕೂಡ ಆದ್ರೂ ಕೂಡ ಆ ನೆರೆ ಬಂದಾಗ ಆ ತೆಂಗಿನಕಾಯಿ ಹಿಡಿಯೋಕೆ ಹೋಗುದು ಕೂಡ ತುಂಬಾನೇ ಕಷ್ಟಕರವಾದ ಕೆಲಸ, ತುಂಬಾ ಭೀತಿದಾಯಕ ಕೆಲಸ. ಯಾವಾಗ ಈ ಕಾಲು ಜಾರಿ ಬಿದ್ರಂತೂ ಆಮೇಲೆ ಅವರಿಗೆ ಅಲ್ಲಿ ಗ್ರಿಪ್ ಕೂಡ ಸಿಗೋದಿಲ್ಲ. ನಾವು ಮೊನ್ನೆ ಕೆಲವೊಂದು ನಾವು ನ್ಯಾಷನಲ್ ಚಾನೆಲ್ ಅಥವಾ ಯಾವುದೋ ಒಂದು ನೋಡ್ತಾ ಇದ್ವಿ, ನಾವು ಮೀನ್ ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಡ್ಯಾಮ್ ಅನ್ನ ಬಿಡುವ ಸಂದರ್ಭದಲ್ಲಿ ಆ ಮೀನ್ ಹಿಡಿಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಹೇಗಿತ್ತಂತ ಪರಿಸ್ಥಿತಿ ಅಂತ ಹೇಳಿದ್ರೆ, ನೀರು ಧಾರಾಕಾರವಾಗಿ ಹೋಗ್ತಾ ಇದೆ, ರಭಸವಾಗಿ ಹೋಗ್ತಾ ಇದೆ. ಅಲ್ಲಿ ಎಲ್ಲರೂ ಆ ಒಂದು ರೈನ್ ಕೋಟ್ ಅನ್ನು ಹಾಕೊಂಡು ಒಂದು ಮೀನನ್ನು ಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ತಕ್ಷಣಕ್ಕೆ ಊಟಕ್ಕೆ ಒಂದು ಮೀನು ಬೇಕು ಅನ್ನೋ ಒಂದು ಆಸೆ ಇರ್ಬೋದು. ಆದ್ರೆ ಈ ಮಳೆಗಾಲದಲ್ಲಿ ನಮ್ಮಲ್ಲಿ ಸಹಿತ ಕ್ರಮಗಳುಂಟು. ಉಬೇರು ವರ್ತನ, ಉಬೇರು ಕಡಪುನ ಇಂಥದೆಲ್ಲ ಕ್ರಮಗಳುಂಟು. ಒಂದೊಂದು ಕೆಲವು ಕಡೆಗೆ ಎಷ್ಟು ಜೋರು ಮಳೆ ಬಂದ್ರು ಅವರಿಗೆ ಆ ಮಳೆ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಅಲ್ಲ ಅನ್ನುವಂಥದ್ದು ಹೇಳ್ತಾರೆ. ಮತ್ತೊಂದು ಕಡೆಗೆ ಗುಡ್ಡ ಸುತ್ತಮುತ್ತ ಇರುವಂತವರಿಗೆ ಮಳೆ ದೊಡ್ಡ ಸಮಸ್ಯೆ ಆಗಿರ್ತದೆ. ನೋಡಿ ಇಲ್ಲಿ ಅವರು ಸೇಫ್ ಆಗಿದ್ದಾರೆ. ಸೇತುವೆ ಮೇಲೆ ನಿಂತ್ಕೊಂಡು ಹೋಗುವಂತಹ ತೆಂಗಿನಕಾಯಿಯನ್ನ ಕೊಕ್ಕೆಯ ಮೂಲಕ ನೋಡಿ, ಕೊಕ್ಕೆ ನೋಡಿ, ಆ ಕೊಕ್ಕೆಯ ಮೂಲಕ ಹಿಡಿಯುದು, ನೆಟ್ ಹಾಕೊಂಡು ಅದನ್ನ ಹಿಡಿದು ಅದನ್ನ ನಿತ್ಯ. ಯಾಕಂತಂದ್ರೆ ನೀವೀಗ ನಾವು ಯಾವ್ದಾದ್ರು ಒಂದು ಸೇತುವೆ ಮೇಲ್ಗಡೆ ನಿಂತ್ಕೊಂಡು ನದಿಯನ್ನ ನೋಡಿದ್ರೆ ಅಲ್ಲಿ ನಮ್ಮ ಕಣ್ಣೆದ್ರಿಗೆ ಒಂದು 20-30 ತೆಂಗಿನಕಾಯಿ ಕೇವಲ ಕ್ಷಣಾರ್ಧದಲ್ಲಿ ಹೋಗುತ್ತೆ. ಈಗ ನೀವು ಈ ವಿಡಿಯೋ ನೋಡಿದ್ರೆ ಒಂದು 5-6 ತೆಂಗಿನಕಾಯಿ ನಿಮಗೆ ಕಾಣುತ್ತೆ. ಇಂಥ ದೃಶ್ಯಾವಳಿಗಳು ಅದು ಮಾಮೂಲಿ. ಈಗ ನಮ್ಮ ತಾಲೂಕಲ್ಲಿ ಮಾಮೂಲಿ. ಅದು ಬಹಳಷ್ಟು ಜನ ಇಂಥದ್ರಲ್ಲಿ ಜೀವನ ಮಾಡೋರು ಇದ್ದಾರೆ ಈಗ ಮಳೆಗಾಲದಲ್ಲಿ. ಆದ್ರೆ ಎಲ್ರು ಕೂಡ ಒಂದು ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು ಈ ಒಂದು ಕೆಲಸಕ್ಕೆ ಮುಂದಾಗಬೇಕು ಅನ್ನೋದು ಕೂಡ ಒಂದು ನಾವು ತಿಳ್ಕೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಪ್ರಕೃತಿ ಉಳಿದರೆ ಅದರ ಮುಂದೆ ನಾವು ಏನೂ ಅಲ್ಲ. ಎಸ್, ಇದೀಗ ನಮ್ಮ ಶಿಶಿಲಾ ಕಡೆಯ ಪ್ರತಿನಿಧಿ ರೂಪೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ರೂಪೇಶ್ ನಮಸ್ತೆ. ನಮಸ್ತೆ ದಾಮೋದರ್. ಹೇಗುಂಟು ಮಳೆ ರೂಪೇಶ್? ಮಳೆ ನಿನ್ನೆ ಅಂತೂ ವಿಪರೀತ ಇತ್ತು. ಇವತ್ತು ಅಷ್ಟೇ ತುಂಬಾ ಬರ್ತಾ ಇರೋದ್ರಿಂದ ಏನಾಗ್ತಿದೆ ಅಂದ್ರೆ, ಶಿಶಿಲದಲ್ಲಿ ನಿನ್ನೆ ಈವ್ನಿಂಗ್ ದೇವಸ್ಥಾನದ ಮುಂಭಾಗವರೆಗೂ ನೀರು ಬಂದು ಸ್ವಲ್ಪ ಸುತ್ತಮುತ್ತಲಿನ ಜನಗಳೆಲ್ಲ ಆತಂಕಕ್ಕೆ ಒಳಗಾಗಿದ್ರು. ಇವತ್ತು ಅಷ್ಟೇ ಬೆಳಗ್ಗೆ ಒಂದ್ಸಲ ಸ್ವಲ್ಪ ಜೋರಾಗಿ ಪ್ರವಾಹ ತರ ಬಂದಿತ್ತಂತ. ಬಟ್ ಈಗ ಸ್ವಲ್ಪ ತಗ್ಗಿದೆ. ಅಲ್ಲಿ ಸ್ವಲ್ಪ ಮರದ ದಿಮ್ಮಿಗಳೆಲ್ಲ ಸಿಕ್ಕಾಕೊಂಡಿದ್ರಿಂದ ಏನಾಗಿದೆ, ನೀರು ಫ್ಲೋ ಆಗಿ ಹರಿಲಿಕ್ಕೆ ಆಗ್ತಾ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಜನಗಳಿಗೆ ಆತಂಕ ಆಗಿತ್ತು. ಈಗ ಮರದ ದಿಮ್ಮಿಯನ್ನ ತೆಗೆಯುವಂತ ಕಾರ್ಯ ಆಗಿದೆಯಾ ರೂಪೇಶ್? ಖಂಡಿತವಾಗ್ಲೂ ಗ್ರಾಮ ಪಂಚಾಯತ್ ಮತ್ತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ತೆರವು ಕಾರ್ಯವನ್ನು ಆಲ್ರೆಡಿ ಮಾಡಿದ್ದಾರೆ. ಇನ್ನು ಹಲೋ ಹೇಳಿ. ಸ್ವಲ್ಪ ಮಳೆಯಿಂದ ನೆಟ್ವರ್ಕ್ ಸಮಸ್ಯೆ ಇದೆ ನಮಗೆ. ಎಲ್ಲ ಕಡೆ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ. ಇಲ್ಲಿ ಶಿಶಿಲದ ಹತ್ರನೇ ಇದ್ದೇವೆ. ಎಲ್ಲಿದ್ದೀರಿ ಈಗ? ಹೌದು. ಇಲ್ಲಿ ಪಟ್ಟಣ ಭಾಗದಲ್ಲಿ ಸಹ ಆವಾಗ ನಾವು ಸ್ವಲ್ಪ ಮಳೆ ಏನಾಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಹೋಗಿರುವಾಗ ಸ್ವಲ್ಪ ತೋಟಗಳಿಗೆಲ್ಲ ನೀರು ನುಗ್ಗಿ ತೋಟಗಳಿಗೆಲ್ಲ ಸಮಸ್ಯೆ ಆಗಿತ್ತು. ಆತರ. ಈಗ ನೀವು ಎಲ್ಲಿದ್ದೀರಿ? ನಾವು ಈಗ ಶಿಶಿಲ ಭಾಗದಲ್ಲಿ ಇದ್ದೇವೆ. ಈಗ ಶಿಶಿಲ ಭಾಗದಲ್ಲಿ ನಿನ್ನೆ ರೀತಿಯಾಗಿ ಆತಂಕದ ವಾತಾವರಣ ಏನಾದ್ರು ಉಂಟಾ? ಸ್ವಲ್ಪ ಇದೆ, ಆತಂಕ ಇದೆ. ಆದ್ರೆ ನಿನ್ನೆ ಅಷ್ಟಿಲ್ಲ, ಸ್ವಲ್ಪ ನೀರಿನ ಪ್ರಮಾಣ ಈಗ ತಗ್ಗಿದ್ಯಾ? ಇನ್ನು ಶಿಶಿಲೇಶ್ವರ ದೇವಸ್ಥಾನದ ಸನ್ನಿವೇಶ ಹೇಗಿದೆ? ಯಾಕಂದ್ರೆ ಅಲ್ಲಿ ಹೆಚ್ಚಾಗಿ ತುಂಬಾ ಮುಖ್ಯವಾಗಿದ್ದು ಅಲ್ಲಿ ಮೀನುಗಳು, ಅದನ್ನ ನೋಡಕ್ಕೋಸ್ಕರ ತುಂಬಾ ಜನ ಬರ್ತಾರೆ. ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಬಟ್ ಈಗ ಅಂದ್ರೆ ಪ್ರವಾಸಿಗರು ಸ್ವಲ್ಪ ಕಡಿಮೆ ಆಗಿದೆ. ಈಗ ಆಟಿ ತಿಂಗಳಾದ್ರಿಂದ ಸ್ವಲ್ಪ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ. ಬಟ್ ಈಗ ಬಂದ್ರು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಅಂದ್ರೆ ನೀರು ಜಾಸ್ತಿ ಇರೋದ್ರಿಂದ ದಾಟ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ತೂಗು ಸೇತುವೆ ಮೇಲೆ ನೀರು ಬಂದಿತ್ತು. ಹಾಗೆ ಅಂದ್ರೆ ಸ್ವಲ್ಪ ಈ ತಿಂಗಳಲ್ಲಿ ಕಡಿಮೆನೆ ಇರ್ತದೆ ಪ್ರವಾಸಿಗರು. ಓಕೆ, ಈಗ ಧನ್ಯವಾದ ರೂಪೇಶ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ಇನ್ನೊಬ್ರು
ರಿಪೋರ್ಟರ್ ನಾವು ಮಾತಾಡಿಸುವ. ಹೆರಾಲ್ಡ್ ಪಿಂಟೋ ಅವರು ಅವರನ್ನ ಸಂಪರ್ಕ ಮಾಡುವ. ಎಸ್, ಈಗ ನೀವು ಇದು ಉಜಿರೆಯದ್ದು ದೃಶ್ಯ ಶ್ರೇಯಾ ನೋಡಿ. ಉಜಿರೆಯಲ್ಲಿ ಇದು ನಿತ್ಯ ಪ್ರತಿ ವರ್ಷ ಬೇಕಾದಷ್ಟು ಈ ದೃಶ್ಯ ಸಿಗುತ್ತೆ. ಇದನ್ನ ಬೆಳಿಗ್ಗೆ ಬರುವಾಗ್ಲೇ ಪಂಚಾಯತ್ ಸ್ಟಾರ್ ಮಾಡಿ ಅವರು ತೆಗೆದುಕೊಂಡು ಬಂದಂತ ದೃಶ್ಯ ಇದು. ಇದು ಉಜಿರೆ ಎಕ್ಸಾಕ್ಟ್ ಆಗಿ ಯಾವ ಪ್ಲೇಸ್ ಅಂತ? ಉಜಿರೆಯ ಜನಾರ್ದನ್ ಸ್ವಾಮಿ ಶಾಲೆಯ ಮುಂಭಾಗದ ದೃಶ್ಯ ಇದು. ಉಪ್ಪಿನಂಗಡಿಯ ದೃಶ್ಯ. ಉಪ್ಪಿನಂಗಡಿಯಲ್ಲಿ ಮೇಲ್ಮಟ್ಟಕ್ಕೆ ನೀರು ಬಂದಿರುವಂತ ದೃಶ್ಯ ಇದು. ಪುತ್ರಬೈಲು ಆಗ ನಾವು ನಿಮಗೆ ತೋರಿಸಿದ್ವಲ್ಲ, ಅದೇ ಆ ಪುತ್ರಬೈಲು ನಾವು ಮೊದಲು ಮಾಡಿದಂತ ವರದಿ. ಇವಾಗ ಗ್ರಾಮಸ್ಥರು ಮಾತಾಡಿರುವಂತಹ ವಿಜುವಲ್ಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಕೇಳಿಸ್ಕೊಳ್ಳೋಣ, ಅಲ್ಲಿನ ಸಮಸ್ಯೆ ಏನು ಅಂತ ಅವರಾಗೆ ಹೇಳ್ತಾರೆ, ನೋಡೋಣ. ಅಲ್ಲಿ ಹಿಡ್ಕೊಳ್ಳೋಕೆ ಅವರು ನಾವು ಮಾತಾಡಿಸಿದ್ವಿ ಅಂತ. ಅವ್ರೇನ್ ಹೇಳಿದ್ರು, ಇಲ್ಲ ನಮಗೇನು ಭಯ ಇಲ್ಲ, ನಾವು ಇದರಲ್ಲಿ ಈಜಾಡಿ ಹೋಗ್ತಾ ಇದ್ವಿ ಅಂತ. ಅಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳುವಂತ ರೀತಿಯಲ್ಲಿ ನಮಗೆ ಭಯ ಆಯ್ತು. ಯಾಕೆಂತಂದ್ರೆ ಇಂಥದ್ರಲ್ಲಿ ಹೋಗುದು ಹೇಗೆ ಅನ್ನುವಂಥದ್ದು. ಅವರು ನಮಗೇನು ಭಯ ಇಲ್ಲ, ಏನು ಇಲ್ಲ ಅಲ್ಲಿ ಒಂದು ಸೇತುವೆ ಸಪೋರ್ಟಿಗೆ ಇರ್ಲಿಲ್ಲ ಅಲ್ಲಿ ಎರಡು ಕಡೆನು. ಗುರಿಂಗಾಣದಲ್ಲೂ ಇರ್ಲಿಲ್ಲ, ಪುತ್ರಬೈಲಲ್ಲೂ ಇರ್ಲಿಲ್ಲ. ಇಂಥ ಸೇತುವೆಗಳಿಗೆ ನಾವು ಶಿಶಿಲದಲ್ಲಿ ನೋಡ್ತಾ ಇದೀವಿ, ಅಂತದ್ದೇ ಸೇತುವೆ ನೋಡಿ. ಅಲ್ಲಿ ಆ ಮರ ಬರುವಂತದ್ದು, ಮರ ಬಂದಲ್ಲಿ ಸಿಕ್ಕಾಕೊಳ್ಳುವಂತದ್ದು, ಇದು ದೊಡ್ಡ ಸಮಸ್ಯೆ. ಈಗಿರುವಂತ ಬಹಳಷ್ಟು ಕಡೆ ಬಂದು ಸಮಸ್ಯೆ ನಿಂತಿರೋದು ಇದು. ದೊಡ್ಡ ದೊಡ್ಡ ಮರಗಳು ಬಂದು, ಮರದ ದಿಮ್ಮಿಗಳು ಬಂದು ಸೇತುವೆಯಲ್ಲಿ ಸಿಕ್ಕಾಕೊಳ್ಳುವಂತದ್ದು ಇಂಥದ್ದು. ಇದಾಗಿ ಅಲ್ಲಿ ನೀರು ನಿಲ್ಲುವಂತದ್ದು, ಇದರಿಂದಾಗಿ ಒಂದಷ್ಟು ಭಯದ ವಾತಾವರಣ ನಿರ್ಮಾಣ ಇಂಥದ್ದೆಲ್ಲ ಆಗ್ತದೆ. ಅಂದ್ರೆ ನದಿ ದಿಕ್ಕನ್ನ ಬದಲಾಯಿಸುತ್ತೆ ಅನ್ನುವಂಥದ್ದು ಹೇಳ್ತೀವಲ್ಲ, ಇಂಥದ್ದೆಲ್ಲ ಆದಾಗ ನದಿ ಒಂದು ಕಿರು ದಿಕ್ಕನ್ನ ಬದಲಾಯಿಸುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗುತ್ತೆ. ಎಲ್ಲ ಕಡೆ ಮರ ಕೂಡ ತುಂಡಾಗಿ ಬೀಳುತ್ತೆ, ಅದು ಕೂಡ ಈ ನೆರೆ ಮೂಲಕ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನೊಂದು, ಇದು ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಮಳೆ ಬಂದಾಗ ಕೂಡ ಈ ರೀತಿಯ ಸೇತುವೆಯಲ್ಲಿ ನೀರು ಹೋಗೋದು ಸಾಮಾನ್ಯ. ಆದ್ರೆ ಇಷ್ಟಾದ್ರೂ ಕೂಡ ಆ ಸಂಬಂಧಪಟ್ಟಂತವ್ರು ಈ ಬಗ್ಗೆ ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ, ಅವ್ರಿಗೇನು ಇದು ಯಾವಾಗ್ಲೂ ಇರೋದೇ ಸಮಸ್ಯೆ ಅಂತ ಒಂದು ತಾತ್ಸಾರ ಮನೋಭಾವನ ಏನಿರ್ಬೋದು ದಾಮೋದರ್ ಅವರೇ? ಅಲ್ಲ, ಇದು ಪ್ರತಿ ವರ್ಷದ ನೋವು. ಈಗ ನಮ್ಮ ಜೊತೆಗೆ ಮನೀಶ್ ಸಂಪರ್ಕದಲ್ಲಿದ್ದಾರೆ, ನಮ್ಮ ತಾಲೂಕು ವರದಿಗಾರ. ಮನೀಶ್, ನಮಸ್ತೆ. ಹೇಗಿದೆ ಮಳೆ? ಮಳೆ ವಿಪರೀತ ಮಳೆ. ಪರಿಸ್ಥಿತಿ ಹೇಗಿದೆ ಮಳೆಯಿಂದಾಗಿ? ಕಳೆದ ಕಂಟಿನ್ಯೂಸ್ ಒಂದು ವಾರದಿಂದ ಮಳೆ ಬರ್ತಾನೆ ಇದೆ. ರಸ್ತೆ ಸಂಪರ್ಕ ಕಡಿತಗೊಂಡಿತ್ತು. ಒಂದು ಗಂಟೆಗಳ ಕಾರ್ಯಾಚರಣೆಯಲ್ಲಿ ತೆರವು ಕಾರ್ಯ ನಡೆದಿದೆ. ಎಲ್ಲಿ? ಬಂದಾರಿನ ಕುಂಟಾಲ್ ಪಲ್ಕೆ. ಹಾಗೆ ಈಗ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹೋಗಿದ್ದಾರೆ. ಶಿರಾಡಿ ಘಟ್ನ ಗುಡ್ಡಜೇರುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ. ಬಂದರಿನ ಕಂಚಿನಾಟಕದಲ್ಲಿ ಒಂದು ಮನೆಗೆ ಗುಡ್ಡ ಜರಿದು ಭಾಗಶಃ ಹಾನಿಯಾಗಿತ್ತು. ಏನ್ ಹಾನಿಯಾಗಿತ್ತು? ಮನೆ ಗುಡ್ಡ ಜರಿದು ಮನೆಗೆ ಹಾನಿಯಾಗಿದೆ. ಓಕೆ, ಜೀವಾಪಾಯ ಏನಾದ್ರೂ ಆಗಿತ್ತಾ? ಯಾರಾದ್ರೂ ಪ್ರಾಣಕ್ಕೆ ಕುತ್ತು ಬಂದಿದ್ಯಾ ಹೇಗೆ ಅಂತ? ಇಲ್ಲ, ಪ್ರಾಣಾಪಾಯ ಸಂಭವಿಸಿಲ್ಲ. ಮನೆ ಯಾವ ಹಂತದಲ್ಲಿ ಕುಸಿಯಿತ ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ, ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ತೆಕ್ಕರಿನಲ್ಲಿ ಅಜಿಲಮುಂಗೇರಿನ ಗರ್ಗದ ಮೆಟ್ಟಿಲ ನದಿಗೆ ನೀರು ಬಂದಿದೆ, ನೇತ್ರಾವತಿ ನೀರು. ತೆಕ್ಕರ ಗ್ರಾಮದ ಪಿಂಡಿಕಲ್ಲು ಎಂಬ ಅಲ್ಲಿ ಕಿರಸೇತುವೆ ಮುಳುಗಡೆ ಬಂದು ಉಪ್ಪಿನಂಗಡಿ ಬೀಚ್ ರೋಡ್ ಸಂಪರ್ಕ ಕಡಿತಗೊಂಡಿವೆ. ಅಲ್ಲಿ ಏನಾದ್ರು ಸಂಚಾರ ವ್ಯವಸ್ಥೆಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಇದೆಯಾ? ಜನಗಳು ಏನ್ ಮಾಡ್ತಾರೆ? 6 ವರ್ಷದ ದಶಕಗಳಿಂದ ಈ ಸಮಸ್ಯೆ ಎದುರಾಗ್ತಿದ್ದು ಪರ್ಯಾಯ ವ್ಯವಸ್ಥೆನೇ ಇಲ್ಲ. ಭಾಗಶಃ ಸುವ್ಯವಸ್ಥೆ ತಡೆಗೋಡೆಗಳು ಕುಸಿದು ಬಿದ್ದು ಇಲಾಖೆಯವರು ಇನ್ನೂ ಸಹ ಗಮನಕ್ಕೆ ಬರದಿರುವುದು ವಿಪರ್ಯಾಸದ ಸಂಗತಿ. ಮನೀಶ್, ಈಗ ನೀವು ನೇರ ಪ್ರಸಾರದಲ್ಲಿ ಮಾತಾಡ್ತಿದ್ರಿ. ಈಗ ನಿಮಗೆ ಏನಾದ್ರೂ ಸಮಸ್ಯೆಗಳಾದ್ರೆ ಕರೆ ಬರ್ತದಾ? ಬರ್ತದೆ ಸರ್. ಓಕೆ. ಕರೆಗಳು ಬಂದು ಜನ ಏನ್ ಹೇಳ್ತಾರೆ? ಕರೆಗಳು ಈಗ ವಿಪರೀತ ಕರೆ ಬರೋದು ಗುರಾನ್ಕೆರೆ ಟು ಉಪ್ಪಿನಂಗಡಿ ರೋಡ್ ಹೆದ್ದಾರಿಯಲ್ಲಿ ನೀರು ನಿಲ್ತು ಸಂಚಾರಕ್ಕೆ ಅಡಚಣೆ ಆಗ್ತಿದೆ, ತೊಂದರೆ ಆಗ್ತಿರುವಂತ ಮಾಹಿತಿ ಕೊಡಬಹುದು. ಇದೀಗ ಇಲಾಖೆಯವರು ಅಲ್ಲಿ ಚರಂಡಿ ಬಿಡಿಸುವ ಕೂಡ ಮಾಡ್ತಿದ್ದಾರೆ. ಓಕೆ, ಧನ್ಯವಾದ ಮನೀಶ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ. ಈಗ ನಮ್ಮ ವರದಿಗಾರರಾದಂತಹ ಹೆರಾಲ್ಡ್ ಪಿಂಟೋ ಅವರು ಮತ್ತು ಜಾರಪ್ಪ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡುವ. ಹಲೋ
ಇಲ್ಲ ಅವರು ಇನ್ನು ಕರೆ ಮಾಡಿಲ್ಲ. ಓಕೆ ಓಕೆ ಓಕೆ, ನೋಡ್ತಾ ಇದೀವಿ ನಾವು ಶಿಶಿಲೇಶ್ವರ ದೇವಸ್ಥಾನ ತುಂಬಾ ಪುರಾತನವಾದಂತಹ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಮಳೆ ಬಂದ್ರೂ ಕೂಡ ಆ ದೇವಸ್ಥಾನದಲ್ಲಿ ನೀರು ತುಂಬುತ್ತೆ, ಒಳಗಡೆ ಕೂಡ ನೀರು ನುಗ್ಗುತ್ತೆ. ಅಲ್ಲಿ ಆಕರ್ಷಣವಾಗಿದ್ದ ಜಾಗ ಅಂತ ಹೇಳಿದ್ರೆ ಆ ಒಂದು ಕೆರೆಯಲ್ಲಿ ಇರುವಂತಹ ಮೀನು. ಅಲ್ಲಿ ಪ್ರತಿ ಕೂಡ ವರ್ಷ ಕೂಡ ಅಲ್ಲಿ ಪ್ರವಾಸಿಗರು ಬರ್ತಾರೆ. ಆದ್ರೆ ಈ ಮಳೆ ಸಂದರ್ಭದಲ್ಲಿ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ, ಯಾಕಂದ್ರೆ ಅಲ್ಲಿ ಬರೋಕು ಕೂಡ ಬಿಡೋದಿಲ್ಲ. ಯಾವಾಗ ನೆರೆ ಬರುತ್ತೆ ಅಂತ ಹೇಳಕ್ ಕೂಡ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಯಾರು ಕೂಡ ಆ ಒಂದು ಪ್ರವಾಸಿ ತಾಣಕ್ಕೆ ಬರಬಾರ್ದು ಅಂತ ನಾವು ಕೂಡ ಕೇಳಿಕೊಳ್ತಾ ಇದೀವಿ. ಇನ್ನೊಂದು, ಈಗ ಮುಖ್ಯವಾಗಿ ನಾವು ಮೊನ್ನೆ ಒಂದು ಇನ್ಸಿಡೆಂಟ್ ನೋಡಿದ್ವಿ. ಒಂದು ಮುಂಬೈ ಒಂದು ಹುಡುಗಿ ಅವಳು ಒಂದು ಇನ್ಫ್ಲೂಯೆನ್ಸರ್, ಅಂದ್ರೆ ಟ್ರಾವೆಲರ್ ಇನ್ಫ್ಲೂಯೆನ್ಸರ್ ಅಂತ ನಮಗೆ ಹೇಳ್ತೀವಿ. ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೂಡ ಕ್ರೇಜ್ ಇದೆ. ಎಲ್ಲಾ ಕಡೆ ಒಂದು ತಿರುಗಾಡ್ಕೊಂಡು ಅಲ್ಲಿರುವಂತಹ ಫೋಟೋಸ್ ಇರ್ಬೋದು, ವಿಡಿಯೋಸ್ ಅನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವಂತಹ ಒಂದು ಕ್ರೇಜ್ ತುಂಬಾ ಜನಕ್ಕೆ ಇದೆ. ಇಂಥ ಸಂದರ್ಭದಲ್ಲಿ ಈ ಮಳೆಗಾಲದಲ್ಲಿ ಅಂತಹ ಒಂದು ಕ್ರೇಜ್ ಇದ್ರೂ ಕೂಡ ಆ ಒಂದು ಕೆಲಸವನ್ನ ಮಾಡ್ಬಾರ್ದು ಅಂತ ಕೇಳ್ಕೊಳ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಆ ಒಂದು ಹುಡುಗಿ ಏನಿದ್ದಾಳೆ, ಅವಳು ಆ ಒಂದು ವಿಡಿಯೋ ಶೂಟಿಂಗ್ ಮಾಡ್ಬೇಕಾದ ಸಂದರ್ಭದಲ್ಲಿ ಧಾರಾಕಾರವಾಗಿ ಮಳೆ ಬರ್ತಿತ್ತಂತೆ. ಆ ಸಂದರ್ಭದಲ್ಲಿ ಕಾಲು ಜಾರಿ ಕಣಿವೆಗೆ ಬಿದ್ದು ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದಾಳೆ. ಸೊ ಇನ್ನು 22 ವರ್ಷದ ಹುಡುಗಿ ಆಗಿದ್ಲು ಆಕೆ, ಇನ್ನು ತುಂಬಾ ಜೀವನ ನೋಡ್ಬೇಕಾಗಿತ್ತು. ಅಂತ ಹುಡುಗಿ ಆ ಒಂದು ಸೋಷಿಯಲ್ ಮೀಡಿಯಾ ಕ್ರೇಜ್ಗೋಸ್ಕರ, ಆ ಒಂದು ಟ್ರಾವೆಲರ್ ಇನ್ಫ್ಲೂಯೆನ್ಸ್ ಆಗಿರೋ ಕಾರಣಕ್ಕೋಸ್ಕರ, ಆ ಒಂದು ಏನೋ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಹೋಗಿ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾಳೆ. ಸೊ ಇದು ಒಂದೇ ಅಂತಲ್ಲ, ಎಷ್ಟೋ ಮಂದಿ ಇಂಥ ಸಂದರ್ಭದಲ್ಲಿ ಪ್ರವಾಹಕ್ಕೆ ಸಿಲುಕೊಂಡು ತುಂಬಾ ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ರು ಕೂಡ ನಾವು ಒಂದು ಕೇಳಿಕೊಳ್ಳೋದು, ಇಂತಹ ಸಂದರ್ಭದಲ್ಲಿ ದಯವಿಟ್ಟು ಯಾರು ಕೂಡ ಒಂದು ಸಾಹಸಕ್ಕೆ ಕೈಗೆ ಹಾಕೋಬೇಡಿ. ಎಲ್ಲಾದ್ರೂ ಹೋಗೋಕಿದ್ರು ಕೂಡ ಈ ಸ್ವಲ್ಪ ಮಳೆ ಒಂದು ಅದರ ಪ್ರಭಾವ ಕಡಿಮೆ ಆದ್ಮೇಲೆ ಎಲ್ಲರೂ ಕೂಡ ಒಂದು ತಿರುಗಾಡಕ್ಕೆ ಹೋಗಿ ಆಮೇಲೆ ಟ್ರಿಪ್ ಅನ್ನ ಮಾಡಿ. ಈ ಸಂದರ್ಭದಲ್ಲಿ ಕಾಲೇಜ್ ಹೋಗುವಂತ ವಿದ್ಯಾರ್ಥಿಗಳು. ಈಗ ಒಂದು ಕರೆ ಇದೆ, ನಮ್ಮ ರಿಪೋರ್ಟರ್ ಜಾರಪ್ಪ ಅವರು. ಜಾರಪ್ಪ ಅವರೇ, ನಮಸ್ತೆ ಮೇಡಮ್. ಹೇಗಿದೆ ಮಳೆ? ಏನೇನಾಗಿದೆ? ಏನ್ ಮೇಡಮ್ ಮಳೆ ಪರಿಸ್ಥಿತಿ ಹೇಗಿದೆ ಅಂತ, ಎಲ್ಲೆಲ್ಲಿ ಏನೇನು ಸಮಸ್ಯೆ ಎದುರಾಗಿದೆ? ತಾಲೂಕಿನಾದ್ಯಂತ ಮಳೆಯಿಂದ ಬಹಳ ಸಮಸ್ಯೆ ಆಗಿದೆ. ಎಲ್ಲಾ ಕಡೆ ರಸ್ತೆಗಳು ತುಂಬಾ ಸಮಸ್ಯೆ ಆಗಿದೆ. ಈಗ ನಾವು ಉಕ್ಕಡ ಅರಸಿಮಕ್ಕಿ ಕಡೆ ಹೋಗಿದ್ದೆವು, ಆ ಕಡೆ ಕೂಡ ತುಂಬಾ ಸಮಸ್ಯೆ ಆಗಿದೆ. ಈಗ ನೀವು ಎಲ್ಲಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನೀವು? ಈಗ ನಾವು ಉಜಿರೆ ಬಂದೇವೆ. ಈಗ ಅಲ್ಲಿ ಹೇಗಿದೆ ಪರಿಸ್ಥಿತಿ? ಮಳೆ ಜೋರಾಗಿ ಸುರಿತಾ ಇದೆಯಾ? ಉಜಿರೆ ಮತ್ತು ಬೆಳ್ತಂಗಡಿ ಈ ರಾಷ್ಟ್ರೀಯ ಹೆದ್ದಾರಿಯಿಂದಾಗಿ ಸ್ವಲ್ಪ ಸಮಸ್ಯೆ ಉಂಟು ಸಂಚಾರಿಗೆ. ಜರಬರ ಈ ಬೆಳಾಲಿನ ಒಂದು ವಿಡಿಯೋ ಈಗ ಪ್ಲೇ ಆಗ್ತಾ ಇದೆ. ಗೊತ್ತಾಯ್ತು. ಆ ಸೇತುವೆ ಅದು ಎಲ್ಲಿದ್ದು? ಅದು ಮಾಯಾ ದೇವಸ್ಥಾನದಿಂದ ಕೊಲ್ಪಾಡಿಗೆ ಲಿಂಕ್ ಕೊಡೋ ರಸ್ತೆ. ನಾಗಕಲ್ಲು ಎಂಬಲ್ಲಿ ಸ್ವಲ್ಪ ಕಿರು ಸೇತುವೆ ಇದೆ. ಅದೇ ಅಲ್ಲಿ ಒಂದು ಸ್ಕೂಟರ್ ಅಲ್ಲಿ ಹೋಗ್ತಾ ಇದ್ರಲ್ಲ ಆ ವಿಡಿಯೋ. ಅಲ್ಲಿ ಅಂತ ಸಾಹಸ ಮಾಡೋದು ಯಾಕೆ? ಸ್ಕೂಟರ್ ಅಲ್ಲಿ ಯಾಕೆ? ಅದು ನೀರ್ ಮೇಲೆ ಹೋದಾಗ ಹೋಗ್ತಾರೆ. ಅದು ಒಂದು ಮಾಮೂಲಿಯಾಗಿ ಹೋಗೋ ಪ್ಲೇಸ್ ಅಲ್ಲ, ಏನಾಗ್ಲಿಕ್ಕಿಲ್ಲ ಅಂತ ಹೋಗ್ತಾ ಇದ್ದಾರೆ ಅಷ್ಟೇ. ಯಾವ್ದು ನದಿ ಜರಾಬ್ ಸರ್ ಅದು? ಅದು ಎಲ್ಲಿ? ಯಾವ ನದಿ ಅದು? ಯಾವ ತೋಡು? ಮಾಯಾ. ಮಾಯಾ ಕೊಲ್ಪಾಡಿ ಹೋಗೋ ರೋಡ್. ಕೊಲ್ಪಾಡಿ ಅದು ನೇತ್ರಾವತಿಗೆ ಸೇರುವಂತ. ಅದೇ ಅಲ್ಲಲ್ಲ, ಮತ್ತೆ ಅದು ನದಿಗೆ ಸೇರಿ ನಂತರ ನಂತರ ನೇತ್ರಾವತಿ ಸೇರುದಾ? ಹೌದೌದು. ತೋಡಿಗೆ ಸೇರಿ ಮತ್ತೆ ಹೋಗುದಷ್ಟೇ. ಇದು ಸಣ್ಣ ತೋಡು. ಸೊ ಮಳೆಗಾಲದಲ್ಲಿ ತೋಡು ಅದರಲ್ಲಿ. ಈಗ ಬಂದಾರು ಮತ್ತೆ ಕುಪ್ಪೆಟ್ಟಿಗೆ ಸಂಪರ್ಕ ಕಲ್ಪಿಸುತ್ತ ರಸ್ತೆ ಒಂದು ಗುಡ್ಡ ಕುಸಿತ ಆಗಿತ್ತಲ್ವಾ? ಹೌದೌದೌದು. ಅಲ್ಲಿಯೂ ಕೂಡ ಸಮಸ್ಯೆ ಎದುರಾಗಿತ್ತು. ಹೌದು. ಸರಿ. ನೀವು ಫೀಲ್ಡ್ಗೆ ಹೋಗಿದ್ದೀರಲ್ಲ, ಯಾವ ಏರಿಯಾಗೆ ಸರ್? ನಾವು ಕೊಕ್ಕಡ, ಅರಸಮಕ್ಕಿ ಮತ್ತು ಕಾಯತರಿಕೆಲ್ಲ ಹೋಗಿದ್ದೆವು. ಅಲ್ಲಿ ದೊಡ್ಡ ಸಮಸ್ಯೆ ಏನಿರ್ಲಿಲ್ಲ, ಆದ್ರೆ ದೊಡ್ಡ ಕುಸಿತ ಎಲ್ಲ ಇತ್ತು. ಪಂಚಾಯತಿಯವರೆಲ್ಲ ವಿಸಿಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು, ಹೋಗಿದ್ದೆವು ಪಂಚಾಯತ್. ಓಕೆ, ಧನ್ಯವಾದ ಸರ್, ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಓಕೆ, ನಮ್ಮ ಪ್ರತಿನಿಧಿಗಳು ಕೂಡ ಹಾಗೆ ಮಳೆಯನ್ನ ಲೆಕ್ಕಿಸದೆ ಎಲ್ಲಾ ಕಡೆ ಹೋಗಿ ವರದಿಯನ್ನ ಮಾಡ್ತಾ ಇದ್ದಾರೆ. ಜನಗಳ ಸಮಸ್ಯೆಯನ್ನ ಈ ಮೂಲಕ ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ತೋರಿಸುವಂತ ಕೆಲಸವನ್ನು ನಾವು ಕೂಡ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ಗುಡ್ಡ ಕುಸಿತ ಆಗಿದೆ, ಎಲ್ಲೆಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ, ಎಲ್ಲೆಲ್ಲಿ ಪ್ರವಾಹ ಬಂದು ಮನೆಗಳಿಗೆ ನುಗ್ಗಿದೆ, ಎಲ್ಲವನ್ನ ನಾವು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಎಸ್, ಇದೀಗ ಆ ದೃಶ್ಯಾವಳಿಗಳನ್ನ ತಾವು ಈಗ ನೋಡ್ತಾ ಇದ್ದೀರಿ. ಆ ಒಂದು ದೃಶ್ಯಾವಳಿಗಳನ್ನ ನಾವೀಗ ತೋರಿಸ್ತಾ ಇದೀವಿ ಹೇಗಿದೆ ಅನ್ನುವಂಥದ್ದು. ಇದೀಗ ಮತ್ತೆ ನಿಮಗೆ ಬರ್ತಿರುವಂತ ಅಜ್ಜಿಲಮಗರು ಮಸೀದಿಯ ದೃಶ್ಯಾವಳಿಗಳು. ಬಹಳ ವಿಶೇಷವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಶಾಸಕ ಹರೀಶ್ ಪೂಜಾರ್ ಅವರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಅವರು ಅಧಿವೇಶನದಲ್ಲಿದ್ದೇನೆ ಅನ್ನುವಂತ ಕಾರಣವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಬ್ರಿಜೇಶ್ ಚೌಟಾರ್ ಅವರಿಗೂ ಕೂಡ ನಾವು ಕರೆಯನ್ನ ಮಾಡಿದ್ದೇವೆ. ಕರೆಯನ್ನ ಬ್ರಿಜೇಶ್ ಚೌಟಾರ್ ಅವರಿಗೆ ಮತ್ತು ಅವರ ಆಪ್ತ ಸಹಾಯಕರಿಗೂ ಕೂಡ ಕರೆಯನ್ನ ಮಾಡಿ
ಅವರಲ್ಲಿ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಅಲ್ಲಿ ಕರೆ ಸ್ವೀಕಾರ ಆಗ್ಲಿಲ್ಲ. ಜಿಲ್ಲಾಧಿಕಾರಿಗಳಿಗೂ ಕೂಡ ಕರೆಯನ್ನ ಮಾಡಿದ್ದೇವೆ, ಅವ್ರದ್ದು ಕರೆಯೂ ಕೂಡ ಸ್ವೀಕಾರ ಆಗ್ಲಿಲ್ಲ. ನಮಗೆ ತಹಶೀಲ್ದಾರ್ ಅವರು ಮಾತನಾಡಿದ್ರು. ತಹಶೀಲ್ದಾರ್ ಅವರು ಒಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರು, ಬಹಳ ವಿಸ್ತಾರವಾಗಿ ಮಾತನಾಡಿದ್ರು, ಎಲ್ಲೆಲ್ಲಿ ಏನೇನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ರು. ಜೊತೆಗೆ ತಹಶೀಲ್ದಾರ್ ಅವರು ಕೊಟ್ಟಂತಹ ನಂಬರ್ ಅನ್ನ ನಾವು ನಿಮಗೆ ಪ್ಲೇ ಮಾಡ್ತಾ ಇದ್ದೀವಿ. ಆ ಕಂಟ್ರೋಲ್ ರೂಮ್ ನಂಬರ್ ಅನ್ನ ನಾವು ನಿಮಗೆ ಪ್ಲೇ ಮಾಡ್ತಾ ಇದ್ದೀವಿ. ಕೊಟ್ಟಂತ ನಂಬರ್, ಕಂಟ್ರೋಲ್ ರೂಮ್ ನಂಬರ್ ಅನ್ನ ನಾವೀಗ ನಿಮಗೆ ಪ್ಲೇ ಮಾಡ್ತೀವಿ. ಆ ನಂಬರ್ ನ ನೋಡ್ತಾ ಇರಿ. ಯಾಕೆಂತಂದ್ರೆ ಮತ್ತೆ ಹೇಳ್ತೀವಿ, 0822532047. ಒಂದು ವೇಳೆ ಈ ನಂಬರಿಗೆ ಕರೆ ಮಾಡಿದಾಗ ಕರೆ ಸ್ವೀಕರಿಸದ ಇದ್ರೂ ಕೂಡ ನಮಗೆ ತಿಳಿಸಿ, ನಾವು ತಹಶೀಲ್ದಾರಿಗೆ ಅದನ್ನ ತಿಳಿಸ್ತೀವಿ. ತಾಲೂಕು ಕಂಟ್ರೋಲ್ ರೂಮ್ ನ ನಂಬರ್ ಇದು. ಈ ನಂಬರ್, ಅದ್ರ ಜೊತೆಗೆ ಅವರು ಹೇಳ್ತಾ ಇದ್ರು, ನಾವು ಒಂದಷ್ಟು ನಿಮ್ಮ ವರದಿಗಳಿಂದಾಗಿ ವರದಿಯನ್ನ ನೋಡಿ ಅಲ್ಲಿ ಹೋಗಿ ನಾವು ಅಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿದ್ದೇವೆ ಅನ್ನುವಂಥದ್ದು. ಖಂಡಿತ ಸರ್, ನಾವು ಕೂಡ ಅದೇ ಕಾರಣಕ್ಕೆ ವರದಿಯನ್ನ ಮಾಡ್ತಾ ಇದ್ದೇವೆ. ನಿಮ್ಮ ಗಮನವನ್ನ ಸೆಳೆಯುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇದೀಗ ಮತ್ತೊಂದು ಕರೆ ಇದೆ. ಹಲೋ 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 ನಮಸ್ತೆ. ನಮಸ್ತೆ, ಎಲ್ಲಿಂದ? ಇದು ಧರ್ಮಸ್ಥಳ ಕನ್ಯಡಿಯಿಂದ. ಹೇಳಿ ಸರ್, ನಮ್ಗೆ ನೀರಿದು ಭಾರಿ ಪ್ರಾಬ್ಲಮ್. ಯಾಕೆಂದ್ರೆ ಕೃತಕ ನೆರೆ ಅಂತ ಹೇಳ್ಬಹುದು. ಎಲ್ಲಿ? ಇದು ಸಾಧಾರಣ ಕನ್ಯಾಡಿ ಆರ್ಲ ರಸ್ತೆ. ಏನಾಗಿದೆ? ಅದು 2 ಪಾರ್ಟಿಯವರು ಆ ಸೈಡ್ ಒಬ್ರು ಕಾಂಪೌಂಡ್ ಕಟ್ಟಿದ್ದಾರೆ, ಈ ಸೈಡ್ ಒಬ್ರು ಫುಲ್ ಮಣ್ಣು ಹಾಕಿ ಅದನ್ನು ಎತ್ತರ ಮಾಡಿ. ತಮ್ಮ ಹೆಸರು ಸರ್? ನಮ್ಮ ಬೈಕ್ ಒಂದು ಅರ್ಧ ಮುಳುಗ್ತದೆ. ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಒಂದು ಅರ್ಧ ಗಂಟೆ ಬೈಕ್ ಮುಳುಗ್ತದೆ. ತಮ್ಮ ಹೆಸರು? ತುಕಾರಾಮ್ ಗೌಡ ಅಂತ. ತುಕಾರಾಮ್ ಗೌಡ, ಹೌದು. ಓಕೆ, ಎಲ್ಲಿ ಎಕ್ಸಾಕ್ಟ್ ಪ್ಲೇಸ್ ಹೇಳಿ? ಅದು ಧರ್ಮಸ್ಥಳ ಕನ್ಯಡಿ, ಇದು ಆರ್ಲ ರಸ್ತೆ, ಕಲ್ಮಂಜ ಗ್ರಾಮ. ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ? ಅದು ಕಲ್ಮಂಜ. ಅದು ಒಂದು ಸೈಡ್ ಧರ್ಮಸ್ಥಳ ಗ್ರಾಮ ಪಂಚಾಯತ್, ಒಂದ್ ಸೈಡ್ ಕಲ್ಮಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತಲ್ವಾ? ಹೌದೌದೌದೌದು. ಎರಡೂ ಗ್ರಾಮ ಪಂಚಾಯತ್ಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೇವೆ, ದಯವಿಟ್ಟು ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿ. ಯಾಕಂದ್ರೆ ಆ ಸಮಸ್ಯೆಗಳ ಬಗ್ಗೆ ನಮಗೂ ಕೂಡ ಮಾಹಿತಿ ಬಂದಿತ್ತು. ಆ ಮಾಹಿತಿ ಇರೋದ್ರಿಂದ ನಾವು ಹೇಳ್ತೀವಿ, ಒಂದು ಸೈಡ್ ಅದು ಕಲ್ಮಂಜ ಗ್ರಾಮ ಪಂಚಾಯತ್ ಬರುತ್ತೆ, ಇನ್ನೊಂದು ಸೈಡ್ ನೋಡಿ ಎಲ್ಲ ಆಯ್ತು. ಅದು ಯಾರು ಅದರ ಬಗ್ಗೆ ಅನಾಗರಿಕರಾಗಿ ಮಾಡ್ತಾರೆ ಎಲ್ರು, ಅದಕ್ಕೆ ಸಂಬಂಧಪಟ್ಟವರು. ಓಕೆ, ದಯವಿಟ್ಟು ನಾಗರಿಕರಂತೆ ವರ್ತಿಸಿ ಅನ್ನುವಂಥದ್ದು ತುಕಾರಾಮ ಗೌಡರ ಮನವಿ. ಅವ್ರ ಸಮಸ್ಯೆ ಇಲ್ದೇನೆ ಏನು ಹೇಳೋದಿಲ್ವಲ್ಲ, ಹಾಗಾಗಿ ಅದೊಂದು ಮಾನವೀಯತೆ ದೃಷ್ಟಿಯಿಂದ ಆ ಒಂದು ಸಮಸ್ಯೆನ ಬಗೆಹರಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಇಬ್ಬರು ಸಮಸ್ಯೆಯಲ್ಲಿ ಇಲ್ಲಿ ಕೂಸು ಬಡವಾಯ್ತು. ಮಳೆ ನೀರಲ್ವಾ, ಬೇರೆ ಗಲೀಜ್ ನೀರು ಯಾರು ಎಲ್ಲಿಗೂ ಹೋಗುದಿಲ್ಲ. ಮಳೆ ನೀರಲ್ಲ, 4 ದಿವಸ ಮಳೆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡದಿದ್ರೆ ಮತ್ತೆ ಅದು ಆ ಲೈನ್ ಪಂಚಾಯತ್ ಮೆಂಬರ್ ಅವರನ್ನು ಇವರನ್ನು ದೂಷಿಸುವುದೇ ಕೆಲಸ. ಓಕೆ, ನಾವು ಸರಿ ಇದ್ರೆ ಮಾತ್ರ ಅಲ್ಲ ಎಲ್ಲ ಸರಿ ಇರುದು. ಖಂಡಿತ ಹೌದಲ್ವಾ? ದಯವಿಟ್ಟು ಕಲ್ಮಂಜ ಗ್ರಾಮ ಪಂಚಾಯತ್ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ ನವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಆರ್ಲಾದಲ್ಲಿ, ಕನ್ಯಾಡಿಯ ಆರ್ಲಾದಲ್ಲಿ ಇರುವಂತಹ ಬಜಿಲ ಬೈಲಿಗೆ, ಬಜಿಲ ಬೈಲ್ನ ಸಮೀಪದ ಸಮಸ್ಯೆ, ದಯವಿಟ್ಟು ಇದನ್ನೊಂದು ಬಗೆಹರಿಸಿ ಕೊಡಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೇವೆ. ನಮ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ತುಕಾರಾಮ್ ಗೌಡ್ರೆ. ಸರಿ ಸರ್, ಆಯ್ತು, ನಮಸ್ತೆ. ಎಸ್, ಇದು ನಿರಂತರವಾಗಿ ಮಳೆಯ ಕಾರಣದಿಂದಾಗಿ ಏನೆಲ್ಲ ಆಯ್ತು ಇವತ್ತು ಅನ್ನುವಂಥದ್ದು. ಮತ್ತೆ ನಾವು ಸಂಪೂರ್ಣವಾಗಿ ಮನೆಯ ದೃಶ್ಯಾವಳಿಗಳನ್ನ ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಮಳೆ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ. ನಿನ್ನೆಯೂ ಕೂಡ ಒಂದು ಪ್ರಯತ್ನವನ್ನ ಮಾಡಿದ್ವಿ, ಅಲ್ಲಲ್ಲಿ ಆ ಸ್ಪಾಟ್ ನಲ್ಲಿ ಹೋಗಿ ಯಾವ ರೀತಿಯಾಗಿ ಇತ್ತು ಮಳೆ ಅನ್ನುವಂಥದ್ದನ್ನ ಕೂಡ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಇವತ್ತು ಮತ್ತೆ ನೇರ ಪ್ರಸಾರದ ಮೂಲಕ ನಿಮ್ಮನ್ನು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ವಿ. ಜೊತೆಗೆ ತಹಶೀಲ್ದಾರ್ ನಮ್ಮ ಜೊತೆಗೆ ಮಾತನಾಡಿದ್ರು. ನಾವು ಮತ್ತೆ ಹೇಳ್ತಾ ಇದೀವಿ, 0822532047 ತಾಲೂಕ್ ಕಂಟ್ರೋಲ್ ರೂಮ್ ನ ನಂಬರ್. 2 ಕಂಟ್ರೋಲ್ ರೂಮ್ ನ ನಂಬರ್ ಅನ್ನ, ಆ ಕಂಟ್ರೋಲ್ ರೂಮ್ ನ ನಂಬರ್ ಅನ್ನ ಕೊಟ್ಟಿದ್ದೇವೆ. ನಿಮಗೆ ಏನಾದ್ರು ಅಗತ್ಯ ಇದ್ರೆ ಕಂಟ್ರೋಲ್ ರೂಮ್ ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಅದನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ. ಓಕೆ, ನಾವು ಈ ಮಹಾಮಳೆ ಕಾರ್ಯಕ್ರಮದಲ್ಲಿ ನೋಡ್ತಾ ಇದೀವಿ. ನಾವು ಬೆಳ್ತಂಗಡಿ ತಾಲೂಕಿನಲ್ಲಿ ಅನೇಕ ಕಡೆ ತುಂಬಾನೇ ಸಮಸ್ಯೆ ಎದುರಾಗಿದೆ. ಗುಡ್ಡ ಕುಸಿತ ಆಗಿರ್ಬೋದು, ಅಥವಾ ಮರ ಬಿದ್ದು ರಸ್ತೆಯ ಸಂಚಾರ ಅಸ್ತವ್ಯಸ್ತವಾಗಿರೋದಿರ್ಬೋದು, ಅಥವಾ ಸೇತುವೆ ಮುರಿದು ಬಿದ್ದು ಆ ಒಂದು ರಸ್ತೆ ಮೂಲಕನೇ ನೀರು ಬಂದು ಎಲ್ಲ ಗ್ರಾಮಸ್ಥರು ಸಮಸ್ಯೆ ಎದುರು ಮಾಡ್ಕೊಂಡಿರ್ಬೋದು. ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ವಿ. ಈ ಎಲ್ಲ ಸಮಸ್ಯೆ ಬಗ್ಗೆ ಅನೇಕ ಗ್ರಾಮಸ್ಥರು ಕೂಡ ಕರೆ ಮಾಡಿದ್ರು, ತಮ್ಮ ಸಮಸ್ಯೆನ ಹೇಳಿಕೊಂಡ್ರು. ನಿಮ್ಮ ಮೂಲಕ ನಾವು ಈ ಒಂದು ನೆರವನ್ನ ಕೇಳ್ಕೊಳ್ತಾ ಇದೀವಿ. ಎಲ್ರೂ ಯಾರಿಗೆ ಸಂಬಂಧಪಟ್ಟ
ಅಧಿಕಾರಿಗಳು ನಿಮ್ಮ ಮೂಲಕ ಈ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ ಬರ್ಬೇಕು ಅಂತ ಅವ್ರು ಕೇಳಿಕೊಳ್ತಾ ಇದ್ರು. ಹಾಗಾಗಿ ಎಲ್ರು ಕೂಡ ಯಾರೆಲ್ಲ ಈ ಒಂದು ಸಮಸ್ಯೆಯನ್ನು ಯಾರಿಗೆಲ್ಲ ಸಮಸ್ಯೆ ಎದುರಾಗಿದೆಯೋ ಅವರು ಈ ಒಂದು ತಾಲೂಕು ಏನೊಂದು ಕಂಟ್ರೋಲ್ ರೂಮ್ ನಂಬರ್ ಇದೆಯೋ ಅದನ್ನ ಸೇವ್ ಮಾಡ್ಕೊಳ್ಳಿ. ಯಾವ ಸಮಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಕರೆಂಟ್ ಹೋಗ್ಬೋದು ಅಥವಾ ಮರ ಬೀಳ್ಬೋದು. ಇಂತಹ ಯಾವುದೇ ಸಮಸ್ಯೆ ಎದುರಾದ್ರೂ ಕೂಡ ಆ ಒಂದು ಸಂಖ್ಯೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಹೇಳಿ. ಯಾಕಂದ್ರೆ ಅವರು 24/7 ಕೂಡ ಕೆಲಸ ಮಾಡ್ತಾ ಇರ್ತಾರೆ. ನಿಮ್ಮ ಸಮಸ್ಯೆಯನ್ನ ಅವರು ಬಗೆಹರಿಸೋಕೆ ತಕ್ಷಣ ಬರ್ದೇ ಹೋದ್ರು ಕೂಡ ಕೆಲ ಸಮಯದ ನಂತರ ಆದ್ರೂ ಕೂಡ ಅವರು ಬರ್ಬೋದು. ಹಾಗಾಗಿ ಯಾರು ಕೂಡ ಒಂದ್ ತಾಳ್ಮೆನ ಕಳ್ಕೊಳ್ಬೇಡಿ. ಎಲ್ರು ಕೂಡ ಸಮಾಧಾನವಾಗಿ, ಯಾಕಂದ್ರೆ ಈ ಮಳೆ ಧಾರಾಕಾರವಾಗಿ ಬರ್ತಾ ಇದೆ, ರಾತ್ರಿ ಅಂತೂ ಬಿಡೋದೇ ಇಲ್ಲ, ಆ ರೀತಿಯಾಗಿ ಮಳೆ ಎದುರಾಗ್ತಾ ಇದೆ. ಹಾಗಾಗಿ ಎಲ್ರು ಕೂಡ ತಾಳ್ಮೆಯಿಂದ ಆ ಒಂದು ನಂಬರ್ ಕರೆ ಮಾಡ್ಕೊಂಡು ನಿಮ್ಮ ಸಮಸ್ಯೆನ ಹೇಳ್ಬಹುದು. ಓಕೆ, ಧನ್ಯವಾದ. ಯಾಕೆಂತಂದ್ರೆ ಇಷ್ಟು ಹೊತ್ತು ಇಡೀ ತಾಲೂಕಿನ ಒಂದಷ್ಟು ಚಿತ್ರಣಗಳನ್ನ ಕೊಟ್ವಿ. ಬಹಳಷ್ಟು ಗುಡ್ಡ ಕುಸಿತ ಆಗಿರುವಂತಹ ಚಿತ್ರಣಗಳನ್ನ ನಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನಮ್ಮಲ್ಲಿ ದೃಶ್ಯ ಇರ್ಲಿಲ್ಲ. ಫೋಟೋಗಳು ತುಂಬಾ ಇದಾವೆ. ಆ ಫೋಟೋಗಳನ್ನೆಲ್ಲವನ್ನೂ ಕೂಡ ವೆಬ್ಸೈಟ್ ನಲ್ಲಿ ಹಾಕಿದ್ದೇವೆ. ತಹಶೀಲ್ದಾರ್ ಕೂಡ ಹೇಳಿದ್ರು, ನಿಮ್ಮ ವೆಬ್ಸೈಟ್ ಅನ್ನು ನೋಡಿ ನಾವು ಬಹಳಷ್ಟು ಸಮಸ್ಯೆಗಳನ್ನ ಪರಿಹರಿಸಿದ್ದೇವೆ ಅನ್ನುವಂಥದ್ದು. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಯೂಟ್ಯೂಬ್ ಚಾನಲ್ ಇರ್ಬೋದು, ಸುದ್ದಿ ಬಿಡುಗಡೆ ಪತ್ರಿಕೆ ಇರ್ಬೋದು, ಮತ್ತು ಸುದ್ದಿ ವೆಬ್ಸೈಟ್ ನಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆಯೂ ಕೂಡ ಆಗಾಗ ನಾವು ಬೆಳಕು ಚೆಲ್ತಾ ಹೋಗ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ. ವಿಶೇಷವಾಗಿ ಈ ಕಾರ್ಯಕ್ರಮದ ಸಂಪೂರ್ಣ ದೃಶ್ಯಾವಳಿಗಳು ನಿಮಗೆ ನೋಡಿದ್ರಿ, ಮತ್ತು ಆ ಕಂಟ್ರೋಲ್ ರೂಮ್ ನ ನಂಬರ್ ಅನ್ನ ಬರ್ಕೊಳ್ಳಿ. ಎಲ್ಲರೂ ಕೂಡ ನೀವು ಆ ಕಂಟ್ರೋಲ್ ರೂಮ್ ನ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಕೊನೆಗೊಳಿಸ್ತಿದ್ವಿ. ಧನ್ಯವಾದಗಳು.